ಬಂದೆ 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 ಈ ಸರ್ಗೊಂದು ಏ ರಿಕ್ಷಾನಾ ये एन्ना बुदर पाडले या एन्ना बुदर पाडले ना यार मला दिसतं ये ಗೊತ್ತಿದ್ದ ये भी है
ಸುಧಾ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ? ಟೀ ಆಯ್ತಾ? ಇದ್ದೀರಾ? ಮಾತಾಡಿ ಇದ್ರೆ. ಸುಧಾ ಅವರೇ ಇದ್ದೀರಾ? ಇದ್ದಿದ್ರೆ ಮಾತಾಡಿ ಇದ್ರೆ. ಯಾರಿದ್ದೀರಾ ಕಮೆಂಟ್ ಹಾಕಿ. ಯಾಮ್ ಬಂದೆ. ಕೃಷ್ಣಣ್ಣ ಹಾಯ್ ಹಾಯ್. ಬರ್ತಾರಾ? ಬಲ್ಲೆ ಬಲ್ಲೆ ಬಸ್ಸ ಬರ್ತೀನಿ. ಲೈಕ್ ಡನ್, ಥ್ಯಾಂಕ್ ಯು. ಚಾಪರಿಯರ ಒಣಗ್ಸಂತಾರ. ಅಯ್ಯೋ ಗೊಲ್ಲ ಬತ್ತ ಒಂದು ಗೊಲ್ಲ ಬತ್ತ ಮುಲ್ಲ ಗೊಲ್ಲ ಬತ್ತ ನೀರಕ್ಕೆ ಸ್ವಲ್ಪ ನೀರು ಬತ್ತಿದ್ದು ಬೇರು ಬರ್ತೇನೆ ಅಂದೆ ನೀರಿನ ಇರೇನು ನಿದ್ರೆ ಹಿಡ್ಲಾಕ್ತೀರ ಅದಾದ ನಿದ್ರೆ ಹಿಡ್ಲಾಕೊಂಬತ್ತಾರ. ಯಾರು ನಾನು? ನಿಮ್ಮ ಅಜ್ಜ. ನೀವು ಅಜ್ಜ ಉಂಟ್ಲೆ ಬರ್ತಾ ಕಮೆಂಟ್ ಮಾಡಲೆ ಬರ್ತಾ.
ಇಲ್ಲ ಅಲ್ಲಿಗೊಂದು ಹಾಕಿದೆ, ಅಲ್ಲಿಗೊಂದು ಹಾಕಿದ್ದೆ. ಹ್ಞೂ ಆಯ್ತು, ಬೇರೆ ಕಳಿಸ್ತೇನೆ. ಸರಿ ಸರಿ ಹಾಂ. ಸ್ವಲ್ಪ ನೀರು ಯಾರು ನಾನು ಇಲ್ಲಿ ಎಂತ ಮಾಡುದು, ನೀವು ಭಜನೆ ಮಾಡುದು, ಇಲ್ಲಿಗೆ ಹೇಗೆ ಬಂದೆ, ಇಲ್ಲಿ ಎಂತ ಮಾಡು, ನನಗೆ ಏನಾಗಿದೆ, ನಿಮಗೆ ತಲೆ ತಿರುಗಿದೆ. ರವೀಂದ್ರ ಅಣ್ಣ ಹಾಯ್ ಹಾಯ್. ಎಂಚಲ್ಲರು ಚಾಂಡೆ ಒಣಸಾಂಡ ಹಾಯ್ ರವಿ ಅಣ್ಣ ಅಂತ. ಕೃಷ್ಣಣ್ಣ ಲೈವ್ ಓನರ್ಗೂ ಇದ್ದೇನೆ. ನೀವು ಎಂತ ಮಾಡೋದು ಇಲ್ಲಿ ರವಿ ಅಣ್ಣ ಅಂತ ಕೃಷ್ಣಣ್ಣ ಅವರು ಭಜನೆ ಮಾಡಿದ್ರು. ಓ ಇದ್ದಾರೆ, ಇದ್ದೇನೆ. ಗಾಳಿಗೆಲ್ಲ ಹಾರ್ತದೆ ನಾನು ಎಂತನೇ. ಇಲ್ಲಿ 6 ನಂಬರ್ 6 ಇದ್ದೀರಾ? ನಂಬರ್ 6 ಇದ್ದೀರಾ? ನಂಬರ್ 7 ಇದ್ದೀರಾ? ಎಂತಾಯಿತು? ಅಯ್ಯೋ ದೇವರೇ, ಅವನು ಓದಿಯಾರ. ಜಸ್ಟ್ ಬ್ರದರ್ ಹಾಯ್ ಹಾಯ್. ಕೆಲಸದವಳು ಯಾರು? ಥ್ಯಾಂಕ್ ಯು. ಜಸ್ಟ್ ಬ್ರದರ್ ಹಾಯ್. ಚಾಡೆ ಒಣಸಾಂಡ ಸೂಪರ್ ಕೇನುಜ ಓಡಿಪೋಯಾರು ಉಳ್ಳಾರಪ್ಪ, ಉಳ್ಳಾರ ಹೋಯಾರ. ಉಲ್ಲ ಅಂದ. ನೈಸ್ ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಕಮೆಂಟ್ ಓದಿಲ್ಲ ಒಳ್ಳೆ ಒಂದು ನಿಮಿಷ ಏನೋ ಒಂದು ವರ್ಕ್ ಕೊಡಲ್ಲ ಚೂರು ಅಂತ ದೇಕು ದೆಕ್ಕುನ ನೆಂಚಿನ ಕರಬಿಸಲ್ಲ ದಿಕ್ಕುನ ಅಂದೇ ಜಸ್ಟ್. ಸೂಪರ್ ಥ್ಯಾಂಕ್ ಯು ರವೀಂದ್ರ. ಅಲ್ಲ ದೆಕ್ಕೊಡಿಗೆ ಅಚ್ಚ ಬೆಚ್ಚ. ರವೀಂದ್ರ ಅಣ್ಣ ಬಾಜನ್ ದೆಕ್ಕೊಡ್ದಿದ್ಲೆ. ಅಚ್ಚ ಓಕೆ. ಚಪ್ಪಲಿಲ್ವಾ?
ಸೂಪರ್ ಸೂಪರ್ ಥ್ಯಾಂಕ್ ಯು. ಸುಂದರ ಲೈವ್, ಚಂದ ಲೈವ್. ಬ್ರದರ್ ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಚಂದ ಚಂದ ಲೈವ್ ಅಂತ ಜಸ್ಟ್ ಬ್ರದರ್. ರವೀಂದ್ರಣ್ಣ ಥ್ಯಾಂಕ್ ಯು. ಹಾಂ, ಪ್ರಸಾರನ ಯಾವುದು ಪ್ರಸಾರ? ಪ್ರಸಾದ ಎಲ್ಲ ಈಗ ಕೊಡಲ್ಲ ಆಯಿತಾ, ಮತ್ತೆ ಕೊಡುವ ಪ್ರಸಾದ. ಎಂಥ ಪ್ರಸಾದ ಬೇಕು? ಚಂದ 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 ಚಂದ. ಎಲ್ಲಿದ್ದೀರಾ? ಕಮೆಂಟ್ ಹಾಕಿ. ರವೀಂದ್ರಣ್ಣ ಇದ್ದೀರಾ? ಇದ್ದೀರಾ ಅಂತ ಮಾತಾಡಿ ಮಾತಾಡಿ ಮಾತಾಡಿ. ಓ ಗುಡ್ ಗುಡ್, ಥ್ಯಾಂಕ್ ಯು ರವೀಂದ್ರಣ್ಣ. ಸುಮಿತ್ರ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಸುಮಿತ್ರ ಅವರೊಂದು ಲೈಕ್ ಕೊಡಿ ಆಯ್ತಾ. ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೌದು, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಲೈಕ್ ಮತ್ತೆ ಕೊಡಿ, ಕಮೆಂಟ್ ಮಾಡಿ ಮುದ್ದು. ರವೀಂದ್ರಣ್ಣ ನಗ್ತಾ ಇದ್ದಾರೆ ಅಲ್ವಾ? ಮೊದಲು ಕಮೆಂಟ್ ಮಾಡಲಿ ಮತ್ತೆ ಲೈಕ್. ಸೈಡ್ನಲ್ಲಿರಬೇಡಿ, ಬನ್ನಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಗಣೇಶ್ ನಾಯ್ಕ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಸುಂದರವಾಗಿದೆ ನೇರ ಪ್ರಸಾರ. ಥ್ಯಾಂಕ್ ಯು. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಶುಭ ಮಧ್ಯಾಹ್ನ. ನಿಮಗೂ ಕೂಡ ಶುಭ ಮಧ್ಯಾಹ್ನ. ಗಣೇಶ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಟೀ ಆಯಿತಾ ನಿಮ್ಮದು? ಊಟ ಆಯಿತಾ? ಎಂತಾಯಿತು? ಹಾಗೆ ಲೈವ್ ಇಷ್ಟ ಆದರೂ ಒಂದು ಲೈಕ್ ಕೊಡಿ ಆಯಿತಾ. ಹಾಯ್ ರವೀಂದ್ರ ಬ್ರದರ್, ಊಟ ಮಾಡಿದ್ರಾ ಅಂತ ಕೇಳ್ತಿದ್ದಾರೆ ಗಣೇಶ್ ಅವರು. ಅರೆಗೂ ಬ್ಲೂ ಅಂದೆ, ಒಂದು ನಿಮಿಷ ಗೊತ್ತಾ. ಸುಶಾಂತ್ ಹಾಯ್ ಹಾಯ್. ಎಂಚೊಲ್ಲರು ಒಣಸಾಂಡೆ ಹಾಯ್ ಡಿಯರ್, ಏರಿ ಡಿಯರ್ ನಜ್ಜೆ. ಊಟ ಆಯಿತು, ನಿಮ್ದಾಯ್ತಾ ಬ್ರೋ ಅಂತ ರವೀಂದ್ರಣ್ಣ. ಸುಶಾಂತ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸುಂದರವಾಗಿದೆ ನೇರ ಪ್ರಸಾರ ಅಂತ ಗಣೇಶ್ ಬ್ರದರ್ ಅವರು. ಥ್ಯಾಂಕ್ ಯು. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಸುಶಾಂತ್ ಒಣಸಾಂಡೆ. ಉಂಡೆ ಅಂದ ಡಿಯರ್ ಇರ್ನ ಅಜ್ಜಿರು ಅವು ಪನ್ಲೆ ಫಸ್ಟ್. ಸುಶಾಂತ್ ಬೆಂಬಲ ಬೆಂಬಲ ಅಂತ ಹೇಳ್ತಿದ್ದಾರೆ ಗಣೇಶ್ ಅವರು. ಥ್ಯಾಂಕ್ ಯು ಗಣೇಶ್ ಅವರು. ಹೇಗಿದ್ದೀರಾ? ಮತ್ತೆ ವಿಷಯ ಹಾಂ, ಒಣಸೊಂಡಿಯ ಒಣಸೊಂಡಿ ಅಂದರೆ ಏನು? ಅದು ರವೀಂದ್ರಣ್ಣನಿಗೆ ಗೊತ್ತು, ಕೇಳಿ ಆಯಿತು. ಆ ಒಣಸಾಂಡಿಗೆ ನೀವು ಒಣಸು ಅಂದರೆ ಊಟ ಆಯ್ತಾ ಅಂತ.
ಊಟ ಮಾಡಿದ್ರಾ ಅಂತ ಕೇಳಿತ್ತು. ದಾದಿಗೆ ಏನಂದಲ್ಲ ಸುಶಾಂತ್, ದಾಲೆಜ್ಜಿ ಸುಶಾಂತ್. ಊಟ ಆಯ್ತಾ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಹಾಯ್ ಹಾಂ, ಸುಶಾಂತ್ ಅದು ಸುಶಾಂತ್ ಬ್ರದರ್ ಟೀ ಕಾಫಿ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಗಣೇಶ್ ಅವರು. ಹೌದಾ? ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು ರವೀಂದ್ರಣ್ಣ. ದಾದೆ ಪನಿ ಅತ್ತು ಈರಲ್ಪ ಡಿಯರ್ ಪಂಡರತ್ತ ಐಕಕ್ಕೆ ಸುಶಾಂತ್. ಓಕೆನಾ? ಬೇತ ಕಾಲೇಜ್. ಓಕೆ. ಡಿ ಡಿ ವಿಲಾಕ್ಸ್ ಅವರೇ ಹಾಯ್ ಹಾಯ್. ಯಾಕೆ ಹಾಕಬೇಕು? ಎಂತ ಎಂತ ಯಾಕೆ ಹಾಕಬೇಕು? ಓ ಹೌದಾ? ಹೌದು ಗಣೇಶ್ ಬ್ರದರ್. ಊಟ ಆಯ್ತಾ ಡಿ ಡಿ ವಿಲಾಕ್ಸ್ ಅವರೇ? ಊಟ ಮಾಡಿದ್ರಾ? ತಿಂಡಿ ತಿಂದ್ರಾ? ಗಂಜಿ ಊಟ ಮಾಡಿದ್ರಾ? ಕೋಪ ಬತ್ತಂಡಿ ಇಜ್ಜಿ ಕೋಪದಾಲಜ್ಜಿ ಸುಶಾಂತ್. ಓಕೆನಾ? ಡಿ ಡಿ ವಿಲಾಕ್ಸ್ ಅವರೇ ಹಾಯ್ ಅಂತ ರವೀಂದ್ರಣ್ಣ. ಮೆಚ್ಚುಗೆಯನ್ನು ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಗಣೇಶ್ ಬ್ರದರ್. ನಿಮ್ಮದು ಲೈವ್ ಎಷ್ಟು ಹೊತ್ತಿಗೆ? ಸಂಜೆ 6ರಿಂದ ನಮ್ಮ ನೇರ ಪ್ರಸಾರ ಇರ್ತದೆ. ಬಂಧುಗಳೇ ಸಹಕರಿಸಿ, ಬೆಂಬಲಿಸಿ. ಒಂದು ಹಾಂ, ಇಲ್ಲಿ ನೋಡಿ, ಪಿನ್ ಐಡಿ ಗಣೇಶ್ ಬ್ರದರ್ ಅವರ ಲೈವನ್ನು ಇಲ್ಲಿ ಹಾಕಿದ್ದೇನೆ ನೋಡಿ, ಟೈಮಿಂಗ್ಸ್. ಎಲ್ಲರೂ ಕೂಡ ಅವರ ಲೈವ್ಗೆ ಸಪೋರ್ಟ್ ಮಾಡಿ. ಡಿಯರ್ ಬನ್ನೇಕ ಮಲ್ಲಜ್ಜಿ ಸುಶಾಂತ್, ನೋ ಪ್ರಾಬ್ಲಮ್. ಓಕೆನಾ? ಸೂಪರ್ ಸೂಪರ್, ಥ್ಯಾಂಕ್ ಯು. ಹಾಯ್ ರವೀಂದ್ರ ಸರ್ ಅಂತ ಡಿ ಡಿ ವಿಲಾಕ್ಸ್ ಅವರು. ಸಪೋರ್ಟ್, ಥ್ಯಾಂಕ್ ಯು. ಸುಂದರವಾಗಿದೆ ನೇರ ಪ್ರಸಾರ ಅಂತ ಗಣೇಶ್ ಬ್ರದರ್. ಗುಡ್, ಥ್ಯಾಂಕ್ ಯು ರವೀಂದ್ರಣ್ಣ. ನೀವು ಬರೋ ಥರ ಕಾಣಲ್ಲ ನಮ್ಮ ಲೈವ್ಗೆ. ಯಾರ್ದು? ನಿಮ್ಮದು ಲೈವ್ ಉಂಟಾ? ಎಷ್ಟು ಹೊತ್ತಿಗೆ? ನೀವು ಟೈಮಿಂಗ್ಸ್ ಹೇಳಿ ಡಿ ಡಿ ವಿಲಾಕ್ಸ್ ಅವರೇ. ನಿಮ್ಮ ಟೈಮಿಂಗ್ಸ್ ಹೇಳಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಓಕೆನಾ? ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಅದಕ್ಕೆ ನಾವು ಬರಲ್ಲ. ಹೌದಾ? ಓಕೆ. ನೀವು ಕೂಡ ಬಂದು ಸಹಕರಿಸಿ, ಬೆಂಬಲಿಸಿ. ಓಕೆ ಗಣೇಶ್ ಬ್ರದರ್, ಬರ್ತೇನೆ ಆಯಿತಾ? ಆದರೂ ಲೈಕ್ ಕೊಟ್ಟೆ. ಹೌದಾ? ಥ್ಯಾಂಕ್ ಯು. ಅಲ್ಲ, ಎಂತ ಗೊತ್ತಾ, ಇಷ್ಟೇ ಇದ್ದರೆ ಮಾತ್ರ ಲೈವ್ಗೆ ಬಂದರೆ ಸಾಕು. ಇಷ್ಟೇ ಇಲ್ದಿದ್ರೆ ನೋ ಪ್ರಾಬ್ಲಮ್ ಆಯಿತಾ? ನಾನು ಬರ್ತೇನೆ, ಫ್ರೀ ಇದ್ದಾಗ ಖಂಡಿತ ಬರ್ತೇನೆ. ನಿಧಿ ಹಾಯ್ ಎಂಚಲ್ಲರ್ ಒಣಸಾಂಡೆ. ನೋ ಟೈಮ್ ಅಂತ ಹೇಳ್ತಿದ್ದಾರೆ ಡಿ ಡಿ ವಿಲಾಕ್ಸ್. ಲೈಕ್ ಅಂತ ಹೇಳ್ತಿದ್ದಾರೆ ನಿಧಿ. ಚಾ ಇಜ್ಜಿ ನಿಧಿರ್ನಾಡ. ಫ್ರೀ ಇದ್ದಾಗ ಖಂಡಿತ ನಾನು ಎಲ್ಲರ ಲೈವ್ಗೆ ಬರ್ತೇನೆ ಆಯಿತಾ? ಬೇಜಾರಾಗೋದಾದರೆ ಒತ್ತಾಯ ಇಲ್ಲ. ಓಕೆನಾ? ಓ ಅಂತ ಹೇಳ್ತಿದ್ದಾರೆ. ಎನ್ನಾಡ ಅಂದೆ ನಿಧಿ. ಮಹೇಶ್ ಬಾಬು ಲೈವಿಂದ ಪರಿಚಯ ಅಲ್ವಾ? ಹೌದಾ? ಓಕೆ. ಮೆಚ್ಚುಗೆಯನ್ನು ಕೊಟ್ಟಿದ್ದೇನೆ ಸಹೋದರಿ. ಥ್ಯಾಂಕ್ ಯು ಗಣೇಶ್ ಬ್ರದರ್. ದಾನ್ವರೀರ್ ಯಾನು ವರ್ಕ್ ಕೊಡಲಿ, ಯಾನು ಒಂಜಿ ದೇವಸ್ಥಾನಕ್ಕೆ ಹೋದಿರ್ತೇನೆ ಮಧ್ಯಾಹ್ನ. ಅಲ್ತು ಬತ್ತೆ ಈರೇನ ಮಿಗ್ದಿಯತೆ ಅಂದಿಯೇ ಸುಶಾಂತ್. ಕೂಲ್ ಡೌನ್ ಅಂತ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ಬಾಯ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಅಂದಿ ರವೀಂದ್ರಣ್ಣ. ಥ್ಯಾಂಕ್ ಯು. ಸೂಪರ್ ಅಂತ ಹೇಳ್ತಿದ್ದಾರೆ. ರವಿ ಅಣ್ಣ ಹಾಯ್ ಅಂತ ನಿಧಿಯವರು. ಒಣಸಾಂಡ್ ಮಾರೈತಿ ಅಂದಿ.
ವನಸ್ ಮಲ್ತಾರ ಏತುಂಡರು. ಗಾಯತ್ರಿ ಸಿಸ್ ಹಾಯ್ ಹಾಯ್ ಎಂಚೊಲ್ಲರು ವನಸಾಂಡಿ ಲೈಕ್ ಡನ್ ಥ್ಯಾಂಕ್ ಯು. ನಿದೀಕ್ಷಾ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಚಾ ಕಾಫಿ ಟೀ ಆಯ್ತಾ ಪಕೋಡ. ಹೌದಾ ಗಾಯತ್ರಿ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ರವಿ ಅಣ್ಣ ಚಾ ಅಂಡಿಕೆ ನೊಂದುಲ್ಲೇರು ನಿಧಿ ಯಾನ್ ಪೋಪೆ ಅಂದೆ. ಓಕೆ ಓಕೆ ಇರು ಫ್ರೀ ತರಡು ಉಂತುಲೆ ಇಜಿಂದ ತೊಂದರೆ ಇಜ್ಜಾವಿ ಬಲೆ ಚಾಪರ್ಕ ಅಂತ ರವೀಂದ್ರಣ್ಣ. ಹಾಯ್ ರವೀಂದ್ರ ಬ್ರೋ ಅಂತ ಗಾಯತ್ರಿ ಸಿಸ್. ದೇವಸ್ಥಾನಕ್ಕೆ ಹೋದವರು ಅಲ್ಲೇ ಊಟ ಮಾಡಿ ಬಂದ್ರ? ಹಾಂ ಹೌದು ಗಣೇಶ್ ಬ್ರದರ್, ಅಲ್ಲೇ ಊಟ ಮಾಡಿದೆ. ಮೂಲ್ ಚಾ ಉಂಡೆ ಇಜ್ಜಿನಿದ್ದಿ ಚಾಲೆಜ್ಜಿ ದಾಲೆಜ್ಜಿ. ಓಕೆ ಬಾಯ್ ಬಾಯ್ ರವೀಂದ್ರ ಬ್ರದರ್ ಅಂತ ಗಣೇಶ್ ಬ್ರದರ್. ಚಾಂಡ್ ಇರ್ನಾಡು ಸಿಸ್ ಅಂತ ರವೀಂದ್ರಣ್ಣ. ಬೊಡ್ಚಿ ಬೊಡ್ಚಿ ಪನ್ನೊಂದುಲ್ಲೆ ಡಿ ಡಿ ವಿಲಾಕ್ಸ್. ಸರಿ ಕಮೆಂಟ್ ಓದಿಲ್ಲ. ಓಕೆ ಬಾಯ್ ಅಂತ ರವೀಂದ್ರಣ್ಣ. ಶಾಂತಕ್ಕ ಹಾಯ್ ಹಾಯ್ ಎಂಚೊಲ್ಲರು ಒಣಸಾಂಡಿ ಚಾಪರಿಯರ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೆ. ನಂದು ಒಣಸಾಂಡಿ. ನಿಮ್ಮದು ಊಟ ಆಯಿತಾ? ಓಕೆ ಓಕೆ ಗಣೇಶ್ ಬ್ರದರ್ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಶಾಂತ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಒಣಸಾಂಡಿ ಒಣಸಾಂಡಿ ಶಾಂತಕ್ಕ. ಟೆಂಪಲ್ಡ್ ವನಸ್ ಮಂತ್ ಬೈದೇನೆ. ಹಾಯ್ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಶಾಂತ ಸಿಸ್ ಹಾಯ್ ಚಾ ಕಾಫಿ ಆಯ್ತಾ ಅಂತ ಆಂಡೆಗೆ ಏನೊಂದಿಲ್ಲ ನಿಧಿ ಸೌಖ್ಯ ಉಲ್ಲ ಪನೊಂದುಲ್ಲೇರು ಶಾಂತಕ್ಕ. ಗಣಿ ಸರ್ ನಮಸ್ತೆ ಅಂತ ಡಿ ಡಿ ವಿಲಾಗ್ಸ್. ಅಂಜು ಬೌ ಇಜ್ಜಾಕೆ ಏನೊಂದುಲ್ಲೇರು ಶಾಂತಕ್ಕ. ಇಜ್ಜಿಯೇ ಶಾಂತಕ್ಕ ಬ್ಯುಸಿ ಇಪ್ಪೋಡು. ಹಾಯ್ ನಿಧಿ ಅಂತ ಶಾಂತಕ್ಕ. ಅಣ್ಣ ಅವರು ಬ್ಯುಸಿ ಇರಬೇಕು. ಸೂಪರ್ ಸೂಪರ್ ಥ್ಯಾಂಕ್ ಯು. ಚಾ ಕೊರ್ಲೆ ಅವಳು ಸ್ವಾತಿ ಸಿಸ್ ಚಾ ಮಲ್ತೊಂದುಲ್ಲೇರು ಅಂದೆ ಗಾಯತ್ರಿ ಸಿಸ್. ಇಜ್ಜಿ ನನ ಔಡಾತಿ ಇರ್ನಾಡೆ ನಿಧಿಕೇನೊಂದುಲ್ಲೇರು ಶಾಂತಕ್ಕ. ಹಾಯ್ ಅಂತ ಗಣೇಶ್ ಬ್ರದರ್. ಶಾಂತ ಸಿಸ್ ಬಾರಿ ಶೋಕು ನೆರ್ಪೇರು ಪನೊಂದುಲ್ಲೇರು ನಿಧಿ ಅಂದೆ. ಆರು ನಿಧಿ ನಿಧಾನ ಬರಡು ಪನೊಂದುಲ್ಲೇರು ಶಾಂತಕ್ಕ ಅಂದೆ. ಮುಲ್ಪ ಕಾಫಿ ಉಂಡು ಪನೊಂದುಲ್ಲೇರು ರವೀಂದ್ರಣ್ಣ. ಎನ್ನ ಚಾ ಉಂಡು ಪನೊಂದುಲ್ಲೇರು ನಿಧಿ. ಓಕೆ ಬಾಯ್ ಬ್ಯುಸಿ ಉಲ್ಲೆ ಅಂದೆ ಗಾಯತ್ರಿ ಸಿಸ್. ಥ್ಯಾಂಕ್ ಯು ಸೋ ಮಚ್ ಇದು ಬಿಡ್ತು ಲೈವ್ ಸಪೋರ್ಟ್ ಮಾಡ್ತಾರೆ. ನಿಧಿ ಬಂದು ತಿಳ್ತೊಂದುಲ್ಲೇರು ಶಾಂತಕ್ಕ. ಚಂದವಾಗಿದೆ ನೇರ ಪ್ರಸಾರ ಅಂತ ಗಣೇಶ್ ಬ್ರದರ್. ಸೂಪರ್ ಅಂತ ರವೀಂದ್ರಣ್ಣ. ಸೂಪರ್ ಸೂಪರ್ ಥ್ಯಾಂಕ್ ಯು ಶಾಂತಕ್ಕ. ಥ್ಯಾಂಕ್ ಯು ರವೀಂದ್ರಣ್ಣ. ಥ್ಯಾಂಕ್ ಯು. ಬರ್ಸ ಉಂಡಿ ಬರ್ಸ ಇಜ್ಜಿ ಎಕಡೆ ಅಂತ ಬರ್ತದೆ ದಾದೆ ಕಜ್ಪು ಎಂಕ್ ಟೆಂಪಲ್ಡ್ ಟೊಮೆಟೊ ಸಾರು ಬೊಕ್ಕ ಬೀಟ್ರೂಟ್ ಇತ್ತಡು ಬೊಕ್ಕ ಪಾಯಸ ಇರ್ತದೆ. ಫ್ಯಾಬ್ಲೆಸ್ ಥ್ಯಾಂಕ್ ಯು. ಕವಿತೆ ಉಲ್ಲೋಲಕ್ಕೆ ಎಣ್ಣಿ ಅಲ್ಲ ವಿಧಣ್ಣಿಂದು ಮಂಜೆ ಯಾನ ಕವಿತೆ ಉಲ್ಲೋಲಕ್ಕೆ ಎಂಡೆ ವಿಧಣ್ಣಿಂದು ಪಂಜೆ
ಥ್ಯಾಂಕ್ ಯು. ಏರುಲ್ಲರ್ ಉಲ್ಲರತ ಸಾರಿ ಅಂಚೂರು ಪಿದೈಬೋದಿತ್ತ ಏತ್ ಕಮೆಂಟ್ ಉಂಟು. ಎಲ್ಲರೂ ಒಂದು ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಶಾಂತಕ್ಕ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದಾರೆ. ಕಮೆಂಟ್ ಮಾಡಿ. ಕವಿತಾ, ಓ ಕವಿತಾ ಉಲ್ಲಲು ಮನದಲ್ಲಿ ರವೀಂದ್ರಣ್ಣ ಅಂದ ಸೂಪರ್ ಅಂತ ರವೀಂದ್ರಣ್ಣ. ಶಾಂತಕ್ಕನ ಹಾಕ್ತಿದ್ದಾರೆ, ರವೀಂದ್ರಣ್ಣನ ಹಾಕ್ತಿದ್ದ ಓಯ್ಯರು ಒಡಗಿಯೋ. ಕವಿತಕ್ಕ ಅಲ್ಪ ಲೈವ್ ಮಲ್ತೊಂದುಲ್ಲೇರು ಅವು ಏರು ಕುಡುಂಜ ಅವು ಎನ್ನ ಫ್ರೆಂಡ್ ಅವು ಮುಲ್ತ ಎನ್ನ ಫ್ರೆಂಡ್ ಉಲ್ಲೇರ ತಾರು. ಹಾಯ್ ಅಂತ ಹರೀಶ್ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ ಮೇಡಮ್? ಊಟ ಆಗಿದೆ, ನಿಮ್ದಾಯ್ತಾ? ನಿದೀಕ್ಷಾ ಮೇಡಮ್ ಹಾಯ್ ಅಂತ ಹೇಮಂತ್. ಕವಿತಾ ಒಂಜಿ ಲೈಕ್ ಕೊರ್ದು ಪೋವರೆಗೆ ಪನ್ಲ ಹಾಲು ಕೊರ್ತಲ್ಲ ಲೈಕ್ ಅಂತ ಹೇಳ್ತಿದ್ದಾರೆ. ಹೇಮಂತ್ ಈರು ಪಾತಿರುಡ್ ಚವಿ ಪನದಲ್ಲಿರು ನಿಧಿ. ಶಾಂತಸಿಸ್ ಜಂಪ್ ಆಯರ್ ಪನೊಂದುಲ್ಲೇರು ನಿಧಿ ಅಂದ ಉಲ್ಲೇರತಿ ಉಲ್ಲೆ ಪನೊಂದುಲ್ಲೇರು ಶಾಂತಕ ನಿಧಿ ಓಲ್ಲೇರು ರವೀಂದ್ರಣ್ಣ ಮಲ ಮಲ ಪಾತಿರಿ ಇರತ್ತೆ ಓಲ್ಲೇರು. ಗುರು ಹಾಯ್ ಗುರು, ಹೇಗಿದ್ದೀರಾ? ಊಟ ಚಹಾ ತಿಂಡಿ ಎಲ್ಲ ಆಯ್ತಾ ನಿಮ್ಮದು? ಲೈಕ್ 16, ಥ್ಯಾಂಕ್ ಯು. 16ನೇ ಲೈಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಟೀ ಎಲ್ಲ ಕುಡಿದ್ರಾ? ಊಟ ಮಾಡಿದ್ರಾ? ಏನಿತ್ತು ಊಟಕ್ಕೆಲ್ಲ ಸ್ಪೆಷಲ್? ನಂದು ಊಟ ಆಯಿತು, ಮತ್ತು ಟೀ ಆಗಿತ್ತು, ಆಯಿತಾ? ನೈಸ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಮಳೆ ಉಂಟಾ ನಿಮ್ಮ ಕಡೆ? ಎಸ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಗುರು ಅವರೇ. ಮತ್ತು ವಿಶೇಷ ಏನಾದರೂ ಇದ್ದರೆ ಹೇಳಿ. ಎಲ್ಲರೂ ಸೇರಿಕೊಂಡು ಪುಂಡಿ ಮಾಡುವ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹೌದಾ? ಎಂತ ಪುಂಡಿ? ಫ್ರೆಂಡ್ಲ ತೂಪೇರು ಎನ್ನ ಲೈವ್? ಹಾಂ, ಎನ್ನ ಫ್ರೆಂಡ್ ಲೈವ್ ತೂಪೇರು ಅಂಚೆನ ಎನ್ನ ಅಣ್ಣನಕಲು ತೂಪೇರು, ಫ್ಯಾಮಿಲಿ ತೂಪೇರು, ಬೊಕ್ಕ ಎನ್ನ ಕೆಲವು ಬೆಸ್ಟ್ ಫ್ರೆಂಡ್ಸ್ ನಕಲು ಉಲ್ಲೇರು. ಅಕ್ಕಲ್ನ ಸಪೋರ್ಟು ಡ್ಯಾನ್ ಲೈವ್ ಮಲ್ಪರ ಕಾರಣೇನಿ ತಾಂಡ ಪುಂಡಿ ಬೊರ್ಚಿ ಪನೊಂದುಲ್ಲೇರು ನಿಧಿ. ಉರ್ಪೆಲರಿತ ಪುಂಡಿ ಪನೊಂದುಲ್ಲೇರು ಶಾಂತಕ್ಕ ಅಂದ. ವಾವ್ ನಾನು ಅವು ಒಂಜಿ ಬಾಕಿ ಉಂಟು. ನಿಧಿ ಬೊಕ್ಕ ದಾದ ಬೋಡ್ಗೇನೊಂದುಲ್ಲೇರು ಶಾಂತಕ್ಕ ಆವು ಪನೊಂದುಲ್ಲೇರು ನಿಧಿ. ನಿಧಿಗೆ ಜ್ಯೂಸ್ ಕೊರ್ಲೆ ಜ್ಯೂಸ್. ಗುರು ಇವರಿಲ್ಲಲ್ಲ, ಗಣೇಶ್ ಬ್ರದರ್ ಅಂತ. ಎಗ್ ಪಪ್ಸ್ ಬೋರ್ಡ್ ಅಲ್ಲಿ ಈ ರೈಟೇ ಪುಟುದು ನಂದು ಅತೆ ನಿಧಿ ಹೋ ಪನೊಂದುಲ್ಲೇರು ಶಾಂತಕ್ಕ. ಇರಗದಾದೆ ಬೋಡು ಎಂಕ್ ದಾಲ ಬುಡ್ಚಿ ಯಾನ್ ಐಸ್ ಕ್ರೀಮ್ ತಿಂಡೆ ಬೊಕ್ಕ ಟೆಂಪಲ್ ವನಸ್ ಮಲ್ತೆ. ಸೂಪರ್ ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಂಕ್ ಎಗ್ ಪಪ್ಸ್ ಪಂಡ ಮಸ್ತಿ ಇಷ್ಟ. ಓ ದೇವರೇ, ಈ ಬಾಲೆಗೊಂಜಿ ಎಗ್ ಪಪ್ಸ್ ಕೊರ್ಲಿ. ಗುಡ್ ಅಂತ ರವೀಂದ್ರಣ್ಣ. ವಡಪಾವು ಆವ ಎಗ್ ಪಪ್ಸ್ ಇಜ್ಜಿ ಮೂಲ್ ಪನೊಂದುಲ್ಲೇರು ಶಾಂತಕ್ಕ. ರವಿ ಅಣ್ಣಗೆ ದಾದೆ ಬೋಡು ಅರೆಗೆ ದಾಲ ಕೊರಿಚಿ. ಐಸ್ ಕ್ರೀಮ್ ತಿಂಡೆ ಬೊಕ್ಕ ಟೆಂಪಲ್ಡ್ ವನಸ್ ಮಲ್ತೆ ವನಸ್ ಶೋಕಿತ್ತಂಡು. ಓ ಅಪಗ ಗಮ್ಮತ್ ಪನೊಂದುಲ್ಲೇರು ಶಾಂತಕ್ಕ. ಗಮ್ಮತಿ ಅಪ್ರೂಪೊಡಿನಿ ಎನ್ನ ಅಂದೆ ಟೆಂಪಲ್ ಪೋಯಿನಿ ಆವು ಬೊರ್ಚಿ ಶಾಂತ ಸಿಸ್ ಪನೊಂದುಲ್ಲೇರು ನಿಧಿ. ಎಂಕ್ಲ ಇಷ್ಟ ಅಂಡ ಮೂಲು ಇಜ್ಜಿ ಪನೊಂದುಲ್ಲೇರು ಶಾಂತಕ್ಕ. ಎಂಕ್ ಚರ್ಮುರಿ ಇರು ಎಂಚಿನ ಆಟೋ ಬೈದನ ಚರ್ಮುರಿ ಓಟ ಪಂಡ್ರ ನಿಧಿ ಬಂತೆಲ್ ತೊಂದುಲ್ಲೇರು ಶಾಂತಕ್ಕ. ನಿಧಿ ಬಾಯಿ ಕೈ ಬತ್ತದಿರ ಅರೆ ಬೊರ್ಚಿಗೆದ ಲೈಕ್ ಬಾಯಿ ಕೈ ಬತ್ತದಿರ ಅತೆ ನಿಧಿ ದಾಲ ತಿನ್ಪುಜೇರಿಗೆ ಅಂತೀಯೇ ಶಾಂತಕ್ಕ. ಆಟೋ ಬೈದ್ಲಕ್ಕ ಅಂತ ಚರ್ಮುರಿ ಓಡಿ ಅರೆಗ ರೆಡ್ ಪ್ಯಾಕೆಟ್ ಕಡ್ಡೆದು ಕೊರ್ಲೆ ಸರಿ. ನಿಧಿ ದಾದ ಕಲ್ಪುನ್ಗೆ ಏನೊಂದುಲ್ಲೇರು ಶಾಂತಕ್ಕ. 6 ಡಿಗ್ರಿಗೆ 2nd ಇಯರ್ ಅಂದು ಬರ್ಸ ಬನ್ನಗ
అందులో రవీంದ್ರ ನೀರ್ನ ಕರ್ಮೆನ್ನ ಇರಗೇಪ ಏನ ತಿನ್ನೋಡಿಂದ ಗೊತ್ತಾ ಚರ್ಮುರಿ ಮಾರ್ದು ಕುಲ್ಲಾಡ್ ಪನೊಂದುಲ್ಲೆ ಶಾಂತಕ್ಕ ಎಡ್ಡೆ ಆಪುಂಡು ಪನೊಂದುಲ್ಲೆ ರವೀಂದ್ರಣ್ಣ ಅಮ್ಮ ಬ್ರೆಡ್ ಕನತ್ ಕೊರಿಯರ್ ಅವೇನು ತಿನ್ನೊಂದುಲ್ಲೆ ಓ ದೇವರ ಬಾಲ ತುಲೆಗೆ
ಹಲೋ ಉಲ್ಲೆ 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 ನಿಜವನೊಚ್ಚು ಓ ಸುಮಾರು ಕಮೆಂಟ್ ಬೈದಳು. ಆ ಉಂದೀರು ಶ್ರೀಕೃಷ್ಣ ದೇವರಾಯ ಪ್ರಜ್ಜು ಅನ್ನೊಂದು ಚಾನಲ್ ಇತ್ತು ಪಂಡ್ರೆ ಪಂದೆ ಉಳ್ಳಾರ ಯಾನ್ ಇಜ್ಜಿರಲ್ಲ ಸಪೋರ್ಟ್ ಮಾಡ್ದೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಕ್ಲೆಗ. ದೇವರಾಯ ಒಲ್ತು ಬತ್ತು ಅರೆ ಬ್ಲೂ ಬೋರ್ಡಾ ಕೊರ್ಕ ಕೊರ್ಕ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯ್ತಾ. ರವೀಂದ್ರ ಶಾಂತ ಕೊಲ್ಲಾರ ಎಸ್ಕೇಪ್ ಆಯಾರ. ಉಲ್ಲಾಡ ಪಾತಿರ್ಲಿ ಆಟ ಆಟ ಅದು ಬರ್ತೀನಿ ಅಂದ ಏರಿ ಆಟ ಹೋಗ್ತು ರವೀಂದ್ರಣ್ಣೆ ದೂರ ಪೋಯಿರಿ. ಮಾತಾಡಿ ಜನರೇ ಮಾತಾಡಿ ಮಾತಾಡಿ ಮಾತಾಡಿ. ಅವು ಅಂಜೋಗು ಅಂದ ಅವು ಅಂಜೋಗ ಆಟೋ ಹೋತನ್ಗೆನಾ ಆರೆಂಗ್ ಪೆಟ್ಟುಬಾರ್ದು ಎರಡೇ ಅವು. ಏನು ಭಾಷೆ ಇದು ನನಗೆ ಅರ್ಥನೇ ಆಗ್ತಿಲ್ಲ ಸಿಸ್. ನನಗೆ ಅರ್ಥ ಆಗುತ್ತೆ ಇರಿ ಆಯಿತಾ. ನೀವು ಇದು ಮನು ಅವರ ನನಗೆ ಸ್ವಲ್ಪ ಡೌಟ್ ಉಂಟು ಮಾರೆ. ಇದು ಮನುವ ಹೇಳಿ ಮನು ಆಗಿದ್ರೆ. ಅರ್ಥ ಆಯ್ಜಿಂಡ ಮಲ್ಲೆ ಜೀವನದಲ್ಲಿ ಶಾಂತಕ್ಕ ಅಂದೆ ಶಾಂತಕ್ಕ. ರವೀಂದ್ರಣ್ಣ ಇದ್ದೀರಾ ಮಾತಾಡಿ. ನಿಮ್ಮದು ಹೆಸರೆಂತ ಪ್ರಜ್ಜು ಅಲ್ಲ. ನನಗೆ ಅಷ್ಟು ಉದ್ದ ಎಲ್ಲ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮದು ಸ್ವಲ್ಪ ಸ್ವಲ್ಪ ಹೆಸರು ಹೇಳ್ತೇನೆ. ಶಾರ್ಟ್ಕಟ್ ಹೆಸರು ಹೇಳಿ ಏನಾದರೂ ಇದ್ದರೆ. ಒಂಚಿ ಪೋಯಿನಿ ಒಂಜಿ ಕಾಲ್ ಬತ್ತಿತ್ತು ನಿಧಿ ಅಂಚೆ ಚೂರು ಪಾತೆರ ಪೋಯಿನಿ ಅತ್ತೆ. ಪ್ರಜ್ಜು ನನ್ನ ಹೆಸರು ಹೌದಾ? ಹಾಗಾದರೆ ನಾನು ಪ್ರಜ್ವಲ್ ಅಲ್ಲ ಪ್ರಜ್ವಲ್ ಅಂತ ಹೇಳ್ತೇನೆ. ಓಕೆನಾ? ಬನ್ನಿ ಫ್ರೆಂಡ್ ಡಬಲ್ ಟಪ್ ಮಾಡಿ. ಮತ್ತೆ ವಿಶೇಷ ಓಕೆ ಸಿಸ್, ನಿಮ್ಮ ಇಷ್ಟ ಹೆಂಗಾದ್ರೂ ಕರೀರಿ. ಹೌದಾ? ಹೆಂಗಾದ್ರೂ ಕರೀಲಿಕ್ಕೆ ಆಗ್ತದಾ? ನಿಮ್ಮದು ಹೆಸರು ಇದ್ದಾಗೇನೆ ಕರಿಬೇಕಲ್ಲ. ನನಗೆ ಮತ್ತೆ ಹೊಡಿದ್ರೆ ನಿಧಿ ಉಲ್ಲಾರ ಓಲ್ಪೋಯರ್ ನಿಧಿ ಪಾತಿರ್ಲಿ. ಹಾಯ್ 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 ಅಕ್ಕ ಅಂತ ಹೇಳ್ತಿದ್ದಾರೆ. ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ? ಡಾಕ್ಟರ್ ರಾಜ್ಕುಮಾರ್ ಸರ್ ಶಂಕರ್ ಸರ್ ಇರ್ನ ಲೈವ್ದ ಲಿಂಕ್ ಶೇರ್ ಮಾಡ್ತೆ ಅಂದೆ ನಿಧಿ ಎಡ್ಡೆ ವಿಷಯ. ಥ್ಯಾಂಕ್ ಯು ಸೋ ಮಚ್. ಇರ್ ಲೈವ್ದ ಲಿಂಕ್ ಶೇರ್ ಮಾಡ್ತೇನೆ. ಕಾಕಲ್ ಬರ್ತಿರಲ್ಲ ಬಚ್ಚ ಹೊಡಿಯೋಕೆ ನೀವೇನು ಮಾಡಿದ್ದೀರ? ಅಲ್ಲ ಹೇಗೆ ಹೇಗೆ ಕರೆದ್ರೆ ನನಗೆ ಹೊಡಿದ್ರೆ ನೀವೆಲ್ಲ ಹೆದರಿಕೆ ಆಗುತ್ತೆ ಮಾರ. ಯಾರನ್ನು ನಂಬುದು ಯಾರನ್ನು ಬಿಡುದು ಹೇಳಿ. ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ. ಅವರೆಲ್ಲಿ ಹೋದ್ರು ಎಂತ ಅವರು ಆರು ಬರ್ಪೇರ ಅಂದ್ ಕಾಪೊಚ್ಚೀರ್ ಅಂದ. ಓಕೆ ನಿಧಿ ಈರು ಪನಿವಕ್ಕ ಮುಗ್ಗಿಡ. ಬೇತೆಯರ್ಲ ತಿಕ್ಕಿಚರ ನಿಧಿವನೊಂದು ಶಾಂತಕ್ಕ ಸಿಸ್ವ ಅಂದ
ನಿಧಿ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತ ಕಾಕೋಲು ಎಂಕು ಮಸ್ತ್ ಪರಿಚಯ ಬನ್ನೊಂದುಲ್ಲೆರ್ ಅಂದೆ ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ. ಅಯ್ಯೋ ನಾನು ತುಂಬ ಒಳ್ಳೆಯವನು, ಬಟ್ ಸ್ವಲ್ಪ ಕೆಟ್ಟವನಷ್ಟೇ. ನಾನು ಯಾರಿಗೂ ಕೇಡು ಬಯಸಲ್ಲ. ಹೌದಾ? ಹಾಗಾದ್ರೆ ಪರವಾಗಿಲ್ಲ, ಆಯ್ತಾ. ಅಂದೆ ನಿಧಿ ಬನ್ನೊಂದುಲ್ಲೆರ್ ಶಾಂತಕ್ಕ. ಹಾಂ, ಕಾಫಿ ಆಯ್ತಕ್ಕ? ಕಾಫಿ ಇಲ್ಲ, ನಿಮ್ದಾಯ್ತಾ? ನಿಮ್ದು ಹೆಸರೆಂತ ಅದು? ನಿಮ್ಮ ಹೆಸರು ಒಂದು ಹೇಳಿ ಆಯಿತಾ. ಹಾಗೆ ಲೈವ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ ಯಾರು ಸಬ್ ಮಾಡ್ಕೊಳ್ಳಿ. ಹ್ಞೂ ಸಿಸ್ ಅಂತ ಹೇಳ್ತಿದ್ದಾರೆ ನಿಧಿ ಅವರು. ಏರ್ ಮಾರೆ ಒಂದು ಪನ್ನೊಂದುಲ್ಲೆರ್ ಶಾಂತಕ್ಕ, ಒಂದು ಏರು ಪನ್ನೊಂದುಲ್ಲೆರ್ ನಿಧಿ. ಸರಿಟ್ಟಿತ್ತಂಡ ಯಾವ ಪನ್ನೊಂದುಲ್ಲೆರ್ ಶಾಂತಕ್ಕ. ನಿಮ್ದೊಂದು ಹೆಸರು ಹೇಳಿ, ಓಕೆನಾ? ಕೆಲವು ಹೆಸರು ಗೊತ್ತಾಗ್ತಿಲ್ಲ ನನಗೆ. ಐ ಡಿ ನೇಮು ಹೇಳಿ. ನಾನು ಯಾರ ತಂಟೆಗೂ ಹೋಗಲ್ಲ, ಬಟ್ ನನ್ನ ತಂಟೆಗೆ ಬಂದರೆ ಬಿಡಲ್ಲ. ಹೌದಾ? ಹುಷಾರು. ಹಾಗಾದರೆ ಡೇಂಜರ್. ಯಾರಾದರೂ ನೋಡ್ಕೊಳ್ಳಿ ಆಯಿತಾ. ಅವರ ತಂಟೆಗೆ ಹೋಗಬೇಡಿ ಯಾರು. ಕರಡಿ ಹೊತ್ತ ಅಂದೆ ನಿಧಿ, ಕರಡಿ ಹೊತ್ತನ ನಿಧಿ ಅಂದೆ ಶಾಂತಕ್ಕ. ಹಾಯ್ ಹರಿಕೃಷ್ಣ ಬ್ರದರ್, ಹಾಯ್, ಹೇಗಿದ್ದೀರಾ? ಟೀ ಎಲ್ಲ ಆಯ್ತಾ? ಟೀ ಆಯ್ತಾ? ಎಂತ ತಿಂಡಿ? ಏನು ಮಳೆ ಮಾರೆ. ಹೌದು, ಭಾರಿ ಮಳೆ. ಪ್ರಜ್ವಲ್, ಓ 2 ಪ್ರಜ್ವಲ್ ಇದ್ದೀರಾ? ಓಕೆ. ಪ್ರಜ್ವಲ್ ಅವರೇ, ಮತ್ತೆ ಹೇಳಿ, ಮಳೆ ಉಂಟಾ ನಿಮ್ಮ ಕಡೆ? ಏನು ತಿಂದ್ರಿ? ಹಾಗೆ ನನ್ನ ಲೈವ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ ಸಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಬ್ ಮಾಡ್ಕೊಳ್ಳಿ. ಕೂಡ ಬತ್ತಿರ್ಬನೊಂದುಲ್ಲೇರ್ ನಿಧಿ. ನೀವು ಹೇಳಿ, ಏನು ಹೇಳಬೇಕು ಪ್ರಜ್ವಲ್ ಅವರೇ? ನೀವು ಹೇಳಿ, ನಾನು ಕೇಳ್ತೇನೆ. ಏನಾದರೂ ಇದ್ದರೆ, ನಿಮ್ಮ ಊರಿನ ಬಗ್ಗೆ ಏನಾದರೂ ಇದ್ದರೆ. ನಾನಿವತ್ತೊಂದು ಟೆಂಪಲ್ಗೆ ಹೋಗಿದ್ದೇನೆ. ಅಂದರೆ ನಾನು ಇವತ್ತು ಅಂದ್ಕೊಂಡಿರಲಿಲ್ಲ ನಾನು ಟೆಂಪಲ್ಗೆ ಹೋಗ್ತೇನಂತ. ಸಡನ್ನಾಗಿ ಡಿಸೈಡ್ ಆಗಿತ್ತು. ಟೆಂಪಲ್ಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದೆ. ಖುಷಿ ಆಯಿತು. ನಾನು ಇಷ್ಟರ ತನಕ ಆ ಟೆಂಪಲ್ಗೆ ಹೋಗಿಲ್ಲ. ಮತ್ತೆ ಅಕ್ಕ, ಮತ್ತೆ ಹೇಳಬೇಕು ಪ್ರಜ್ವಲ್ ಅವರೇ. ನನಗೆ ಯಾರು ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಪ್ರಜ್ವಲ್ ಇದ್ದಾರಲ್ಲ, ಅವರ ಚಾನಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ. ಆಮೇಲೆ ಯಾರ್ದು ಚಾನಲ್ ಇದೆ ಹೇಳಿ ಆಯಿತಾ ನನಗೆ. ನಮಸ್ತೆ, ಶುಭ ಸಂಜೆ ರಾಜ್ಕುಮಾರ್ ಅಣ್ಣ. ಹಾಯ್ ಎಂಚೊಲ್ಲರ್ ಚಾಪರಿಯರ. ನಾನು ಕನೆಕ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹಾಯ್ ರಾಜ್ ಬ್ರೋ ಅಂತ ಶಾಂತಕ್ಕ. ಯಾವ ಟೆಂಪಲ್ ಇದು? ಕೆಮ್ಮಣ್ಣು ದುರ್ಗಾ ಪರಮೇಶ್ವರಿ ಉಂಟಾ ಟೆಂಪಲ್ಗೆ ಹೋಗಿದ್ದು ರಾಜ್ಕುಮಾರ್ ಅಣ್ಣ. ಕ್ರಿಕೆಟ್ದ ಗ್ರೀಸ್ಗೆ ನಿತ್ತಿಲ್ಲ ಕೊಲ್ಲರ್ ಏರಿಯ ನಿಧಿ. ಈ ನಿಧಿನ ಮಂಡೆ ಮಾಡಿ ನಿಧಿನ. ನಮಸ್ತೆ ಶಾಂತಕ್ಕ ಅಂತ ರಾಜ್ಕುಮಾರ್ ಅಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಸೂಪರ್ ಹೇಳ್ತಿದ್ದಾರೆ. ನಿಧಿ ಬಂತಿರ್ತಂದಲ್ಲ ಶಾಂತಕ್ಕ. ನಿಮ್ಮಿಷ್ಟ, ನಾನು ಫೋರ್ಸ್ ಮಾಡಲ್ಲ ಕನೆಕ್ಟ್ ಆಗಿ ಅಂತ. ಈ ಪ್ರಜ್ವಲ್ ಬ್ರದರ್ನ ಮಂಡೆಗೆ ಕೊಡ್ತೇನೆ ಆಯಿತಾ. ಎಂತ ನೀವು ಒಮ್ಮೆ ಕನೆಕ್ಟ್ ಆಗಿ ಇನ್ನೊಮ್ಮೆ ಕನೆಕ್ಟ್ ಆಗೋದು ಬೇಡ ಅಂತ ಹೇಳ್ತೀನಿ. ಕೆಮ್ಮಣ್ಣು ನೆಟ್ಟೆಡತೆ ಅಂದು ರಾಜ್ಕುಮಾರ್ ಅಣ್ಣ. ನೆಟ್ಟೆಡ್ ನಿಟ್ಟೆಗೆ ಪೋದು ಟೆಂಪಲ್ ತೂದು ಬತ್ತೆ. ಅರೇನಾ ಡೀಪಿದು ಹೆಂಗೊತ್ತು ಜಿಮ್ಮೆರಡ ಶಾಂತ ಕಡವನ್ಲೆ ಡೀಪಿದವರ. ಹೈಡ್ನಲ್ಲಿ ಇರಬೇಡಿ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರಾಜ್ಕುಮಾರ್ ಅಣ್ಣ ಇರ್ಬೋತಾರ ಆ ಟೆಂಪಲ್ಗೆ? ಸೂಪರ್ ಅಂತ ರವೀಂದ್ರಣ್ಣ. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಎಂತ ನೀವು ಮಾತಾಡಲ್ಲ, ಮತ್ತೆ ಏನು ಹೇಳಬೇಕು ಸಿಸ್? ಮತ್ತೆ ಎಂತ, ಒಮ್ಮೆ ನೀವು ಇಷ್ಟ ಆದರೆ ಎಂತ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ, ಇಲ್ದಿದ್ರೆ ಬೇಡ ಅಂತ ಹೇಳ್ತೀರ.
ಬರ್ತಾರೆ ನೋಡಿ, ನಿಮ್ಮ ಚಾನಲ್ಗೆ ಎಷ್ಟು ಜನ ಬರ್ತಾರೆ. ಇಲ್ಲಿ ಯಾರಿದ್ದಾರೆ ಗೊತ್ತಾ, ನಿಧಿ ನೋಡಿ, ಇಲ್ಲಿ ಯಾರು ಪ್ರಜ್ವಲ್ ಇದ್ದಾರಲ್ಲ, ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ. ಆಮೇಲೆ ಶಾಂತಕ್ಕ, ನೀವು ಕೂಡ ವಾಪಸ್ ಮಾಡಿ ಮಾರೆ ಅವರಿಗೆ, ಓಕೆನಾ. ಆಮೇಲೆ ರವೀಂದ್ರ ಅಣ್ಣ ಇದ್ದಾರೆ, ರಾಜ್ಕುಮಾರ್ ಅಣ್ಣ ಇದ್ದಾರೆ, ಅವರೆಲ್ಲ ಚಾನಲ್ಗೆ ಕನೆಕ್ಟ್ ಆಗಿ ಅವ್ರು ರಿಟರ್ನ್ ಮಾಡ್ತಾರೆ. ಸಾದಿ ತತ್ತು ಬೈದಿನಿ ಕರಡಿ ಕರಡಿ ಅನಿದ್ದಿ ಎನ್ನ ಮಂಡೆ ತೂಲೆ ಪಾಪ ಆರು ಪೋಯರನ್ನು ಮಾರೆ ಬಾರಿ ವರ್ಷ ದುಂಬುಡು ಬಾರಿ ವರ್ಷ ದುಂಬುಡು ಪೋತೆ ಕೆಮ್ಮಣ್ಣ ದೇವಸ್ಥಾನ ಗಂತೆ. ಯಾನು ಫಸ್ಟ್ ಟೈಮ್ ಪೋಪುನಿ ರಾಜ್ಕುಮಾರಣ್ಣ. ರಡ್ಡು ಪ್ರಜ್ವಲ್ ಉಂಟು ಅಂದಿ ಏನಿದಿ ರಡ್ಡು ಸಾರಿ ರಡ್ಡು ಪ್ರಜ್ವಲ್ ಉಂಡು. ಐಟ್ ಆರು ಓಡಿಪೋಯರು ಕುಡಂಜಿ ಪೊಸದ್ದಾರು ಉಲ್ಲಾರ ಅರೆ ತುಳು ಬರ್ಪುಜ ಅಂತ. ಹೊಸತು ಪ್ರಜ್ವಲ್ ಇದ್ದೀರಾ? ಹಾಗೇನೆ ಕೇಳಬೇಕಲ್ಲ, ಹೊಸತು ಪ್ರಜ್ವಲ್. ಮಳೆ ಬರುವ ಆಗಿದೆ, ಇಲ್ಲಿ ಮೋಡ ಆಗಿದೆ. ಸೌಮ್ಯಶ್ರೀ ಲೈವ್ ಆನ್ ಮಲ್ತೀರ ಅಂದ ಇತ್ತೇನಾ? ಆರು ಆನ್ ಮಲ್ತಾರ ಕರಡಿ ಪ್ರಜ್ವಲ್ ಅಂತ ನಿಧಿ ಈರೆಗೆ ಪೆಟ್ಟು ಬಾಡ್ಜಿರಡೆ ಈರ ಲೈವ್ ಪೋಯಾರ ನಿಧಿ ಆರ್ಡ ಪನ್ಲೆ ಯಾನ್ ಲೈವ್ ಉಡುಲ್ಲೆ ಯಾನ್ ಬರ ಒಂದು ಇಜ್ಜಿಂದ ಆರೆ ಎದ ಸ್ಟಾರ್ಟ್ ಮಾಡ್ತಾನೆ. ದೇವರನೇ ಪನ್ನೊಂದುಲೇರ್ ಶಾಂತಕ್ಕ ಆನ್ ಮಲ್ತೇರ್ ಪನ್ನೊಂದುಲೇರ್ ನಿಧಿ. ಶಾಂತಕ್ಕ ಪೋಯಾರ ಸೌಮ್ಯ ಆರ್ನ ಲೈವ್. ಹೆಣ್ಣು ಮಕ್ಕಳಿಗೆ ಚುಡಾಯಿಸಿದವನಿಗೆ ಮೆಟ್ನಲ್ಲಿ ಹೊಡೆಯುವ ಸರ್ವಜ್ಞ ಅಂತ ಹೇಳ್ತಿದ್ದಾರೆ ಪ್ರಜ್ವಲ್ ಅವರು. ಥ್ಯಾಂಕ್ ಯು ಪ್ರಜ್ವಲ್. ಇಜ್ಜಿ ನೋಟಿಫಿಕೇಶನ್ ಬತ್ತನ್ ಪನೊಂದುಲ್ಲೇರ್ ನಿಧಿ ಬೆರಿಕು ಬೂರು ಪನೊಂದುಲ್ಲೇರ್ ಶಾಂತಕ್ಕ ಇಜ್ಜಿ ಪನೊಂದುಲ್ಲೇರ್ ಶಾಂತಕ್ಕ. ಮೋಡ ಆತಂಡಿ ಬರ್ಸ ಬರ್ಪುಲೇಕ ಉಂಡು. ಮಹೇಶ್ ಅಣ್ಣೀನಿ ಬಿಸಿ ಇಲ್ಲೇರು ಆರು ಇತ್ತು ಬತ್ತರಡೆಂಗೆ ಪೆಟ್ಟೆ ಪಾಡೋರು ಪನ್ಪುಜಾವೆ ಆರು ಪೋಯೆ ಕರಡಿ ಪತ್ತನಾರು ಅನ್ನೊಂದುಲ್ಲೇರು ನೀತಿ. ನಾನು ಕರಡಿ ಅಲ್ಲ ಮನುಷ್ಯ, ನಿಮ್ಗೆ ಹೇಳಿದ್ದಲ್ಲ ಪ್ರಜ್ವಲ್, ನಿಮ್ಗೆ ಹೇಳಿದ್ದಲ್ಲ. ಅಲ್ಲಿ ಇವರು ಇನ್ನೊಬ್ರು ಇದ್ರಲ್ಲ ಅವರಿಗೆ ಯಾನ್ ವಿಷಯ ಪನನ್ನ ಇಟ್ಟಾನು ಬಚಾವ್ತುಲೆ. ಹಾಯ್ ಮಹೇಶ್ ಅಣ್ಣ, ಹಾಯ್. ಚಾಪರಿಯರ ಒಣಸ್ ಮಲ್ತಾರ ಅಣ್ಣ ಹಾಯ್ ಅಂತ ನಿಧಿ. ಓ ದೇವರೇ, ಅಣ್ಣಗೆ ಹಾಯ್ ಪನ್ಪುನೆ ನಿಧಿ. ಹಾಯ್ ಶಾಂತಕ್ಕ ಅಂತ ಮಹೇಶ್ ಅಣ್ಣ. ಮಹೇಶ್ ಅಣ್ಣ ಇಲ್ಲಿ ಪ್ರಜ್ವಲ್ ಇದ್ದಾರೆ, ಅವರ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಆಯಿತಾ. ಅಣ್ಣ ಲೇಟ್ ದಾನಕ್ಕೆ ಏನೊಂದಿಲ್ಲೇರ ನಿಧಿ. ಹಾಯ್ ನಿದೀಕ್ಷಾ ಸಿಸ್ ಅಂತ ಮಹೇಶ್ ಅಣ್ಣ. ಅಣ್ಣಗ ಬೆರಿಯ ಜನ ಇತ್ತರಿಗೆ ಅತ್ತೆ ಅಣ್ಣ ಲೇಟ್ ಅಂಚಾತೆ ಲೇಟ್. ನಿನ್ನೆ ನನ್ನ ಬರ್ತ್ಡೇ ಇತ್ತು. ಹೌದಾ? ಹಾಗಾದರೆ ಪಾರ್ಟಿ ಬೇಕು ನಮಗೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಜ್ವಲ್. ದೇವರು ನಿಮಗೆ ಒಳ್ಳೇದು ಮಾಡಲಿ. ಹಾಗೆ ನಮಗೆಲ್ಲ ಪಾರ್ಟಿ ಕೊಡಬೇಕು ನೀವು. ಬೇಲೆ ಸಿಸ್ ಪನೊಂದುಲೇರು ಮಹೇಶ್ ಅಣ್ಣೆ. ಓ ಬತ್ತಣ್ಣ ಪನೊಂದುಲೇರು ಶಾಂತಕ್ಕ. ಬರ್ಪೆ 2 ಮಿನಿಟ್. ಓಕೆ ನಿಧಿ ಇರು ಮೆಸೇಜ್ ಮಾಡ್ಯಾರತ್ತ ತುಯ್ಯಾನ. ಮಹೇಶ್ ಅಣ್ಣ ನಗ್ತಾ ಇದ್ದಾರೆ. ಬೇಲೆ ಇಂಚಿನೇ ಅರ್ಥ ಇದೆಯಾ ನಿಧಿ? ಸರಿ ಬರಲಿ. ಪ್ರಜ್ವಲ್ ಅವರ ಹುಟ್ಟುಹಬ್ಬಕ್ಕೆ ಎಲ್ಲರೂ ವಿಶ್ ಮಾಡಿ ಆಯಿತಾ. ನಿನ್ನೆ ಹುಟ್ಟುಹಬ್ಬ ಇತ್ತಂತೆ, ಅವರಿಗೆ ವಿಶ್ ಮಾಡಿ. ಪಾರ್ಟಿ ಬೇಕು ಅಂದರೆ ಗಿಫ್ಟ್ ಕೊಡಬೇಕು. ಹೌದಾ? ಓ ದೇವರೇ, ಮೋಡ ಆಗಿದ್ದು ನೋಡಿ ಅಂತೆ. ಬತ್ತಂದಾದವು ಕೈಕಂಜಿಯಾಗೆ ಏನೊಂದಿಲ್ಲೇರು ಮಹೇಶ್ ಅಣ್ಣೆ.
ಕಾರ್ಕಳನ್ನ ಹಾಯ್ ಅಂತ ಹೇಳ್ತಿದ್ದಾರೆ. ಬೇಲೆ ಲೈಟ್ ಪಾಡು ಬಿಡತ್ತ ಏನ ನೀನಿಲ್ಲ ಬೋರ ಗುಡ್ ಪೂಜಾ ವಾದ್ಯ ಸ್ಟಾರ್ಟ್ ಆಂಡ್ ವಾದ್ಯ ಸ್ಟಾರ್ಟ್ ಆಂಡ್ ನಿಧಿ ಬಂತೆಲ್ ತೊಂದಿಲ್ಲೇರು ಶಿ ಪೋ ದೇವರೇನೆ ಬೇಲೆ ಮರವು ಪುಣ್ಯಾತ್ಮೆ ದೀಪನೊಂದುಲ್ಲೇರು ಮಹೇಶ್ ಅಣ್ಣೆ ಸೂಪರ್ ಅಂತ ರವೀಂದ್ರಣ್ಣ ಓಲಿತ್ತಾರ ಅಣ್ಣ ಬಂದು ಅಯ್ಯೋ ನಿಧಿ ಇದ್ದೇನೆ. ಹೌದಾ, ನಿಮ್ದು ನಂಬರ್ ಎಷ್ಟು? ನಾನು ನಿಮ್ಗೆ ಆಗ ನಂಬರ್ ಕೊಟ್ಟಿದ್ದೇನಲ್ಲ ರವೀಂದ್ರ ಅಣ್ಣ. ಹಾ, ನಿಮ್ಗೆ ಯಾವಾಗ ಸ್ಟಾರ್ಟಿಂಗಿಗೆ ನಂಬರ್ ಕೊಟ್ಟಿದ್ದೇನೆ, ನೆನಪುಂಟಾ? ಅವು ಏರು ಅವು ಒಂದೇ ಲೈಟಿಯೇ ಕರ್ಮ ಲೈಟ್ದ ಸೌಂಡ್ ಮಾರೆ ವಾದ್ಯ ಉಡ್ತಬೇಕ ಸಂತೆ. ಬೇರೆ ಬೇಪಾವನು ಶಾಂತಕ್ಕ ಅಂತ ಮಹೇಶ್ ಅಣ್ಣ. ರವೀಂದ್ರಣ್ಣ ನಂಬರ್ ನೆನಪುಂಟಾ ಹಾಗೆ ಹೇಳಿದ್ದು? ಶೇ ಒಂದಾದ ಇಂಚಲ್ಲ ಸೌಂಡು ತೆತ್ತಲೇನು ಕೆಬಿನ್ ಸಮೀದೇವ್ರ ಹೊರ ಕಮ್ಮಿ ಮಾಡಿ ಓ ನಂಬರ್ ಇರ ಮಂಡೇರಿ ಸ್ಟಾರ್ಟಿಂಗ್ ಒಂಜಿ ನಂಬರ್ ಪಂಡೆ ಇರು ಓಲಲ್ಲ. ನಮಸ್ತೆ ರವೀಂದ್ರಣ್ಣ ಅಂತ ಮಹೇಶ್ ಅಣ್ಣ. ಇಜ್ಜಿ ಬನೊಂದಿರ್ಲೇರು ಬಾಸಿ ಚಂದ ಅವಳು 7 ಬಂತೆ ಗೊತ್ತುಂಡ? 7 ಮಹೇಶ್ ಅಣ್ಣ ಕಷಾಯ ಪರಿಹಾರ ಇರು ಚಾಪರ ಪೂಜಾರತೆ ಕಷಾಯ ಪರಿಹಾರ ಪನ್ಯಾಸು ಅಂತ. ಓಕೆ, ದಾದೆ ಬೇಲೆ ದರ್ಪು ಎತ್ತೆ ಬನ್ನೊಂದುಲ್ಲ ಶಾಂತಕ್ಕ 7 ಒಂದು ಇಚ್ಚಿನ ಎನ್ನನೆ ಮಗುಪುಂಡ ದಾದ ಕಥ ಮುದ್ದು ಪೆಪ್ಪರ್ ಮಿಠಾಯಿ ತಿಂದರೆ ಇಜ್ಜಿ ಮಹೇಶ್ ಅಣ್ಣ. ನಾನು ಐಸ್ ಕ್ರೀಮ್ ತಿಂಡೆ ಐಸ್ ಕ್ರೀಮು ಎಕ್ಕಾಡು ತಿಂಡೆ ಕರದರ್ಪುಲೆ ಬಾಂಬೆ ದಾರೆ ಪನೊಂದುಲ್ಲೇರು ಮಹೇಶ್ ಅಣ್ಣೆ. ಇನಿ ಅಂದ್ ದೇವಸ್ಥಾನ ಪೋದಿತ್ತೆ ಅಂಚ ಬನ್ನಗ ಐಸ್ ಕ್ರೀಮ್ ತಿಂಡ ಏ ಇತ್ತೆ ಜೋರು ಬರ್ಸ ಆರ್ಪುಂಡಿ ಬರ್ಸ ಅಂದ್ ಮೂಲ ಎತ್ತ ಮೋಡ ಆತನು ಇಡೀ ಕತ್ತಲೆ ನಾನು ಒರ್ತಿ ಏನಾನು ಕೊನೊಯ್ಜಿ ಗೊತ್ತಾತಜ್ಜಿ ಅಂದ. ಓಕೆ ದಾಲ ಕೇನುಜ ಪಾತೆರ್ನ ಕೇನುಜ ರವೀಂದ್ರಣ್ಣ ಕೇನುಜ ಕೇಳ್ತಾ ಇಲ್ವಾ? ಕೇನುಡ ದೇವರೇ ನೆರಡು ಮೀನಿ ನೆರ್ಪೆತ್ತೆ ಇರೆ ಬಾಕಿ ಉಂಡು ಎಕಡ್ದ ನೆರ ಒಂತುಲೆ ಎಕಡ್ದು ಉಂಡು ಕೇನುಂಡು ಬನ್ನೊಂದುಲ್ಲೇರ ಇರು ಮಹೇಶ್ ಅಣ್ಣ ಇರು ಕೇನನ್ಲೆಕ್ಕ ಪರ್ತಿದಿಲ್ಲ ಯಾನ್ ನೆರ್ಪವೆ ಕೆಬಿಕ್ ಪರ್ತಿದಿಲ್ಲ ಯಾನ್ ನೆರ್ಪ. ಓಕೆನಾ? ಸೂಪರ್ ಗೋಂಟು ನಜ್ಜೀರ್ ಏರೆಗ್ ಕೇನುಜಿ ಪನ್ನೊಂದುಲ್ಲೇರು ಶಾಂತಕ್ಕ ಅಲ್ಲೇ ಮಹೇಶ್ ಅಣ್ಣ ಕೇನುಜಿ ಅರ್ನ ಕೆಬಿಕ್ ಒಲ್ಲೆ ನೋಡ್ತು ಐಕೆ ಬನ್ನಿ ಯಾನ್ ಪರ್ತಿದಿವರ ಯಾನ್ ನೆರ್ಪ. ರವೀಂದ್ರಣ್ಣ ಕೆಬಿಕ್ ಒಲ್ಲೆ ಅವೇ ಬನ್ನಿ ಕೆಬಿಕ್ ಒಲ್ಲೆ ನೋಡ್ತಾನ ಅನ್ನೋದು ರವೀಂದ್ರಣ್ಣ ನಗ್ತಿದ್ದಾರೆ. ಎಂಕ್ ಕೇನುಜಿ ಪನ್ನಿದೇವರೆ ಅಂದ ಅವೇ ಇರೆಗೆ ಕೇನುಜಿ ಪನ್ನಿ ಕೇನುಜತೆ ಸತ್ಯ ಕೇನುಜ ಪನ್ನೆ ಸತ್ಯ ಕೇನುಜಿ ಪನ್ಲೆ
ಇದು ಯಾನ್ ಪೂರ ಲೈಟ್ ಪಾಡ್ ನೆಡ್ಡೆ ನಂದಿಯೇ ಇಡೀ ಬಿಲ್ಡಿಂಗ್ ಕತ್ತಲಾತು. ಜವಂದಿಶ ಅಂತಕ್ಕ ಹಾಯ್ ಪನ್ನೊಂದುಲ್ಲೇರು ಮಹೇಶ್ ಅಣ್ಣ ಯಾನ್ ಒತ್ತೆ ಪುಣಿ ಕತ್ತಲೆಗೆ ಯಾನ್ ಒತ್ತಿಲ್ಲ ಒಂಜಿ ಲೈಟ್ ಪಾಡ್ದೆ ಇದಾಯ್ತ ಲೈಟ್ ಪಾಡ್ತಿಚ್ಚಿ ಬೇಲೆ ದಾಲ ಇಜ್ಜಿ ಅಂಜೋ ಪೊಕ್ಕಡೆ ಕಲಂಗಿ ಹಾಕೊಂಡು ಬನ್ನೊಂದುಲ್ಲೇರು ಶಾಂತಕ್ಕ ಜವಂದಿ ಶಾಂತಕ್ಕ ಚಾಂಡೆಗೇನೊಂದುಲ್ಲೇರು ಓ ಅಣ್ಣ ಇರ್ದಾದ ಪಂಡರ್ ರಿಮೂವ್ ಮಾಡಿ ಅದ್ರದ್ದು ಅಗತ್ಯ ಇಲ್ಲ. ಉಪನ್ಯಾಸವಾದ್ಮೇಲೆ 2 ಚುಕ್ಕಿ ಇದೆಯಲ್ಲ ಅದನ್ನ ರಿಮೂವ್ ಮಾಡಿ ಅದ್ರದ್ದು ಅಗತ್ಯ ಇಲ್ಲ. ಕರೆಂಟ್ಲಾ ಪೋಂಡ ಸತೀಶ್ ಅಣ್ಣ ಹಾಯ್ ಹಾಯ್ ಹೇಗಿದ್ದೆ? ಟೀ ಆಯ್ತಾ ನಿಮ್ದು? ಯಾನ್ ಚಾನ್ ಸುರುಕು ಪರ್ದು ಬೊಕ್ ಅಂದೆ ಕೆಲಂಜಿ ಕರ್ಮದ ಹಾಕೊಂಡು ಬನ್ನೊಂದುಲ್ಲೇರು ಮಹೇಶ್ ಅಣ್ಣ. ತಂಗಿ ಊಟ ಆಯ್ತು ಸತೀಶ್ ಅಣ್ಣ, ನಿಮ್ದಾಯ್ತಾ? ಹಾಯ್ ರವೀಂದ್ರ ನಮಸ್ತೆ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ಮಹೇಶ್ ಅಣ್ಣ ಚಾಂಡಿಗೇನೊಂದುಲ್ಲೇರು ನಿಧಿ 24 ಲೈಕ್ ಥ್ಯಾಂಕ್ ಯು. ಒಂದು ನಿಮಿಷ ಲೈಟ್ ಹಾಕ್ತೇನೆ ಆಯ್ತಾ? ಟೀ ಕೊಡ್ತಿದ್ದಾರೆ ಸತೀಶ್ ಅಣ್ಣ ಥ್ಯಾಂಕ್ ಯು. ನಿದೀಕ್ಷಾ ಪೆಪ್ಪರ್ ಮಿಠಾಯಿ ಉಂಡು ಮುದ್ದುನ ಲೆಕ್ಕೊಡ್ ಪನ್ನೊಂದುಲ್ಲೇರು ಮಹೇಶ್ ಅಣ್ಣೆ. 5 ಮಿನಿಟ್ಸ್ ಬರ್ಪೆ ಓಕೆ ನಿಧಿ ಬೇಗ ಬಲೆ ಇರು ದೂರ ಗಡಿ ಗಡಿ ಪೋಪು. ಇನಿ ಯಾನ್ ಜವಂದಿ ಆಯನ ಹಾಕೇನೊಂದುಲ್ಲೇರು ಶಾಂತಕ್ಕ ಕೊರ್ಲೆ ಅಣ್ಣ ಪನ್ನೊಂದುಲ್ಲೇರು ನಿಧಿ. ಮಹೇಶ್ ಅಣ್ಣ ತಲೆ ಮೇಲೆ ಕೈ ಒತ್ತಿದ್ದಾರೆ. ಇಲ್ಲಿ ಕತ್ತಲೆ ಆಗಿದೆ ಮಾರೆ, ಹೆದರಿಕೆ ಆಗುತ್ತೆ ರವೀಂದ್ರಣ್ಣ. ಸುತ್ತ ಗಾಳಿ ಬೀಸ್ತುಂಟು. ರವೀಂದ್ರಣ್ಣನ ಹಾಕ್ತಿದ್ದಾರೆ, ಸತೀಶ್ ಅಣ್ಣ ಮಾವಿನ ಹಣ್ಣು ಕೊಡ್ತಿದ್ದಾರೆ. ಇಲ್ಲಿ ಈಗ ನಾನು ಓಡ್ತೇನೆ ಅಂತ ಹೇಳಿ ಜನರೇ, ಹೇಳಿ. ಸತೀಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಯಾನ್ ಪಾತೆರ್ನ ಒರಿಯಗಾಂಡಲ್ಲ ಕೇನೋಣ ಬಾಸಜ್ಜಂದ ನಾನು ಎಕಡ್ದಿಂಚ ಪಾತೆರೊಂದುಲ್ಲ ಒರಿಲ ಕಾಡು ಪ್ರಾಣಿಗಳಿಗೆ ಭಯ ಆಗುದಿಲ್ಲ. ಕಾಡು ಪ್ರಾಣಿಗಳಿಗೆ ಭಯ ಅಲ್ಲ ಮಾರೆ, ಇಲ್ಲಿ ಕತ್ತಲೆ ಆಗಿದೆ, ಎಂತ ಕಾಣ್ತಿಲ್ಲ. ನಾನು ನಂದೊಂದು ರೂಮ್ ಇದ್ದು ಲೈಟ್ ಹಾಕಿದ್ದೇನೆ, ಉಳಿದದ್ದೆಲ್ಲ ಆಫ್ ಉಂಟು. ಎದುರುಗಡೆದು ಬಾಗಿಲು ತೆಗೆದಿಟ್ಟಿದ್ದೇನೆ. ಎಂಕಕ್ಕೇನುಂಡು ಬನ್ನೊಂದುಲ್ಲ ಶಾಂತಕ್ಕ ಸಮೀದೆರೋರ ಬರ್ಸ ಬತ್ತು ಪೋಲ. ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ. ಎಂಕ್ ಕೇನುಂಡು ಪನ್ನೊಂದುಲ್ಲೇರು ರವೀಂದ್ರಣ್ಣೆ ಥ್ಯಾಂಕ್ ಪಾತೆರ್ಲೆ ಮಾರೆ. ಸತೀಶ್ ಅಣ್ಣ ಮಾತಾಡಿ. ಎಲ್ಲಿ ಹೋದ್ರಿ ಕಮೆಂಟ್ ಹಾಕಿ. ಮಹೇಶ್ ಅಣ್ಣ ಓಡಿದ್ರಂತ, ಅವರಿಗೆ ಬರ್ತಾ ಉಂಟಂತೆ. ಎಂತ ಮಾರೆ ಸೌಂಡು. ಹಾಯ್ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ಸತೀಶ್ ಅವರು. ಹಾಯ್ ಹೇಗಿದ್ದೀರಾ? ಕಾಫಿ ಟೀ ಆಯಿತಾ? ನಂದಾಗಿಲ್ಲ, ನಿಂದಾಯ್ತಾ? ನಾವು ಲೈಕ್ ಕೊಟ್ಟಿದ್ದೇವೆ ಥ್ಯಾಂಕ್ ಯು. ಮಳೆ ಬಂತು, ಲೈಕ್ ಕೊಟ್ಟದ್ದಕ್ಕೆ ಥ್ಯಾಂಕ್ ಯು. ನೇರ ಪ್ರಸಾರಕ್ಕೆ ಬಂದವರಿಗೆಲ್ಲರಿಗೂ ಕಾಫಿ ಟೀ ಆಯಿತಾ ಅಂತ ಕೇಳ್ತಿದ್ದಾರೆ. ಸೂಪರ್ ಥ್ಯಾಂಕ್ ಯು. ಕಂಪ್ಯೂಟರ್ ಆಫ್ ಮಾಡೋದು ಒಳ್ಳೆಯದು, ದೊಡ್ಡದು ಗುಡುಗು ಬರುವ ಆಗಿದೆ.
ಜೊತೆ ಸತೀಶ್ ಅವ್ರ ಮತ್ತೆ ವಿಶೇಷ ಹೇಳಿ. ಮಳೆ ಉಂಟಾ ನಿಮ್ಮ ಕಡೆ? ಎಲ್ಲಿ ಹೋದ್ರಿ? ಯಾರಿದ್ದೀರಾ ಕಮೆಂಟ್ ಹಾಕಿ. ಏನು ಕಮೆಂಟ್ ಹಾಕಿ, ಕಮೆಂಟ್ ಹಾಕಿ. ನಮ್ಮ ಊರಲ್ಲಿ ಮಳೆ ಇಲ್ಲ, ಇವತ್ತು ಬಿಸಿಲಿದೆ. ಹೌದಾ? ಆರ್ಷಕಾವ್ಯ ಉಪಕ್ರಮ ಪರ್ವತ ವಿಷಯ ಇದೆಯಲ್ಲ, ಆ ವಿಷಯಕ್ಕೆ ಇನ್ವರ್ಟೆಡ್ ಕಾಮ ಹಾಕಿ ಅದು ಬೋಲ್ಡ್ ಇದೆ. ಆಮೇಲೆ ಎಂಬ ವಿಷಯದ ಮೇಲೆ ನಡೆಯಿತು ಅಂತ ಇದೆಯಲ್ಲ, ಅದಕ್ಕೂ ಬೋಲ್ಡ್ ಬೇಡ, ಅದನ್ನ ಎಲ್ಲದಕ್ಕೆ ಬಡ್ತು, ಉಳಿದಿದ್ದೆಲ್ಲ ಸರಿಯಾಗಿದೆ. ಯಾರಿದ್ದೀರಾ ಕಮೆಂಟ್ ಹಾಕಿ. ಸತೀಶ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ, ಸೂಪರ್ ಸೂಪರ್, ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನೈಸ್ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ ಅಂತ ಶಾಂತಕ್ಕ. ರಕ್ಷಿತ್ ಹಾಯ್ ಹಾಯ್. ಎಂಚೊಲ್ಲರ್ ರವೀಂದ್ರ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರಕ್ಷಿತ್ ಅವರು. ರಕ್ಷಿತ್ ಚಾ ಪರಿಹಾರ. ಶಾಂತ ಸಿಸ್ಟರ್ ಹಾಯ್ ಅಂತ ರಕ್ಷಿತ್ ಅವರು. ನಿಧಿ ಪೋಯರ, ನಿಧಿ ದೂರ ಪೋಯರು ರಕ್ಷಿತ್ ಚಾಂಡೇಕೆ ಏನಂದಿಲ್ಲೇರು ರಕ್ಷಿತ್ ಹಾಯ್ ರಕ್ಷಿತ್ ಅಂತ ಶಾಂತಕ್ಕ. ನಿಧಿ ಪನಂದೆ ಪೋಯಿ ಅಪರೂಪದವ್ರು ಬತ್ತಿರ್ ಪನಂದಿಲ್ಲೇರು ಶಾಂತಕ್ಕ ಅಂದ. ರಕ್ಷಿತ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಬೇಲೆ ಬಿಸಿ ಪನಂದಿಲ್ಲೇರು ಶಾಂತ್ ರಕ್ಷಿತ್ ಬರ್ಪೆ ಪಂಡೇರು ನಿಧಿ ಅಂದ. ಯಾನ್ ಪಿದೈ ಕುಲ್ಲು ಯಾನ್ ಪಿದೈ ಕುಲ್ಲ ಅಂದೆ ಶಾಂತಕ್ಕ. ರವೀಂದ್ರ ಬ್ರೋ ಚಾಂಡೇಕೆ ನಂದಿಲೇರು ಕಾರ್ಕಳ ಜಂಪು ಅನ್ನಂದಿಲ್ಲ ಶಾಂತಕ್ಕ. ಚಾ ಹತ್ತಿದ್ವಿ ಎನ್ನಾಡಕ್ಕೆ ಅನ್ನಂದಿಲ್ಲ ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಶಾಂತಕ್ಕ. ರವೀಂದ್ರ ಬ್ರೋ ನಾ ಮೋನ ಆಡಿಗೆ
ರವೀಂದ್ರ ಬ್ರೋನ ಮೋನ ಅಡಿಗೆನಾ ಬೊಲ್ಲ ಬರ್ಸೆಯೇ ಮೂಲು ಎಂತ ಏತು ಕೊಡ್ತಾಂಡು ಲೈವ್ ಆನ್ ಅದು ಮೂಜಾರಕ್ಕೆ ಲೈವ್ ಮಾಡ್ತಾನೆ ರಕ್ಷಿತ್ ಹಾವು ಒಲ್ಲ ಕುಲ್ಲುಲೆ ಒಂದೊಂದು ಶಾಂತಕ್ಕ ಕಂಗ್ರ್ಯಾಚುಲೇಷನ್ ರವೀಂದ್ರ ಬ್ರೋ ಅಂತ ರಕ್ಷಿತ್ ಹಾ ಡಾಲರ್ ಡಾಲರ್ ಸೈಕಲ್ ರಿಕ್ಷಾದ ಎನ್ನ ಚಾನಲ್ ಅಂದ ಓಕೆ ಓಕೆ ರವೀಂದ್ರಣ್ಣ ಕಂಟಿನ್ಯೂ ಎಡ್ಡಾವಡ್ರಿ ರಕ್ಷಿತ್ ಬಂದಿದೆ ಎಂತಂದಿಲ್ಲ ಶಾಂತಕ್ಕ ಆಡು ಒಂದಿಲ್ಲ ಕೇನುಡತೆ ಕೊಚ್ಚಿ ಮುದ್ದು ಚಾಕು ಓ ದೇವರೇ ಶಾಂತ ಸಿಸ್ಟರ್ ಎಂಚಲ್ಲ ಅರ್ಕೇನಂದಿಲ್ಲದು ಓಲ್ ಕಲ್ಕೊಂಡಿಲ್ಲ ಅವ್ರಿಗೆ ಮೂಲ್ಕೆ ಏನು ಬರ್ತೀನಿ ದೇವರೇ ಕುಲ್ಲರ ಹಾಪಿದ್ದೆ ಕೋಡಿಗೆ ಹಾಪಿದೆ ಬೊಲ್ಲ ಲೈವ್ ಇರವಂಡೇರ್ನ ಕುಲಾಯಿ ಕುಲ್ಲರ ಪೋಡಿಗೆ ಹಾಪಿಡಿಯೆ ಕತ್ತಲೆ ಉಂಡು ಐಕೆ ಅಂತ ಇದೇ ಬರ್ತೇನೆ ಐಕ್ ಭಾರಿ ಗಾಳಿ ಬರ್ತದೆ ಮೊಬೈಲ್ನ ಜಾಲ್ಟದಿಲ್ಲ ಈಗ ಇರ್ನ ಮಂಡೆ ಇರ್ನ ನಮ್ಮ ಪಾರ್ಟಿ ಮಾಡ್ಬೇಕ ರವೀಂದ್ರ ಬ್ರೋ ಅಂತ ರಕ್ಷಿತ್ ಜಾಲ್ಡತ್ತಲ್ಲ ತೂಲೆ ಗಾಳಿ ತುಲೆ ಚೆಡ್ಲು ಬತ್ತು ಗಿಡ ಯಾವ ಉಲ ಇರ್ದು ಪಿದೈ ಬೈದ್ದ ಬರ್ಸಗ್ಲ ಪಟಾಕಿ ಬಿಟ್ಕ ಒಂದೊಂದಿಲ್ಲ ಈರ ಸೈಡ್ ಇಟ್ಕೊಳ್ಳಲ್ಲ ಒಂದೊಂದಿಲ್ಲ ಆ ಫುಲ್ ಟೈಟ್ ಆವಡ ಡಾಲರ್ ಆಯ್ಬಕ್ಕ ಅಂದೆ ಓ ಚರ್ಬಿ ಒಂದೊಂದಿಲ್ಲ ಶಾಂತ ಅದೇ ಆ ಬಾಕಿಲು ಉಂಡತೆ ಗಾಳಿಗೆ ಬೂರ್ಣ ಮಾರ ಮೂಲ ಎನ್ನ ತಿಗಲ ಬಡಬಡ ಬಾಕಿಲು ಗಡಬಡ ಗಡಬಡ ಬೂರ್ಣ ಎನ್ನ ಮೂಲ ತಿಗಲ ಬಡಬಡ ಹೋಳಿಗೆ ಹಾಕೊಂಡು ಮಾರ ಓ ದೇವರೇ ಹೊರ ಕಮ್ಮಿ ಅಲ್ಲ ಬರ್ಸ ಕಮ್ಮಿ ಅಲ್ಲ ದೇವರೇ ಬಾಯಿ ಬೀಜ ಬರ್ಸಕ್ಕೆ ನೀರುಳ್ಳಿ ಬಜ್ಜೆ ತಿನ್ಲೆ ಬರ್ಸಕ್ಕೆ ನೀರುಳ್ಳಿ ಬಜ್ಜೆ ತಿನ್ಪಲ ಹಿಡ್ದು ಮೂಲ ಯಾನು ಒಂದಿಲ್ಲ ಕಾತ ಹಾ ಬ್ರೋ ನೆಲವು ಆಕಾಶವು ಅಂತ ಪರವಾಗಿ ಆ ನಮ್ಮನೆ ಟೈಟ್ ಆಗ್ಬಿಟ್ಟು ಅಂದ ಎನ್ನ 30,000 ಅಂದೆ ರವೀಂದ್ರಣ್ಣ ಅಂದೆ ಆತನ 30,000 ಯಾವ ಶಾಂತ ಸಿಸ್ಟರ್ ಅಂತಂದಿಲ್ಲ ರಕ್ಷಿತ್ ಹಾ ಓಕೆ ಬಂದಿಲ್ಲ ರವೀಂದ್ರಣ್ಣ ಆಕಲು ಎಂಕಲ ಮೂಲ ಕಾತಂದಿಲ್ಲ ಬರ್ಸಗ ಆರವ ಮೇಲೊಂದಿಲ್ಲ ಒಂದೊಂದಿಲ್ಲ ಕಾಂತಕ್ಕ ರವೀಂದ್ರಣ್ಣನ ಆಗ್ತಿದ್ದಾರೆ 3,000 ಓಕೆ ಓಕೆ ರವೀಂದ್ರ ಜಾಲಿ ಜಾಲಿ ಬಂದಿಲ್ಲ ರಕ್ಷಿತ್ 3 ಚಾನಲ್ ಉಂಟು ಬಂದಿಲ್ಲ ಓ TV9 ಬಕ್ಕ ಉಂಟು ಚಾನಲ್ ಯಾನ್ ಪಾತ್ರನ ಕೇಂಡತೆ ಯಾನ್ ಕಲ್ಕೊಂಡುಂಡೆ ಕೇಂಡತ ಅರೆಗೆ ಕನ್ಫ್ಯೂಸ್ ಆಯ್ತು ಬಂದಿಲ್ಲ ಅವ್ರು 30,000 ಮಾಡ್ದೇರಿ ಅರ ಮಂಡ್ಯರ್ನ ಏ ಇಂಚಿಂಚು ವಲೆ ಬೊಲ್ಲ ಪೋಚು ಅನ್ನೋದಿಲ್ಲ ರಕ್ಷಿತ್ ಸದ್ಯಕ್ಕೆ ಏನಂಡು ಅನ್ನೋದಿಲ್ಲ ಶಾಂತಕ್ಕ ಉದಯ್ ಸುವರ್ಣ ಅನ್ನೋದಿಲ್ಲ ಕಲ್ಕುಂದಾಯ ಮೆಲ್ಲ ಪಲ್ಲೆ ಅನ್ನೋದಿಲ್ಲ ರಕ್ಷಿತ್ ಪಾಪ ಅನ್ನೋದಿಲ್ಲ ಶಾಂತಕ್ಕ 30,000 ಅನ್ನೋದಿಲ್ಲ ರವೀಂದ್ರ ಎಣ್ಣೆ ಅಲ್ಲೇ ಬರ್ಸ ಬೊಲ್ಲದ ಲೈವ್
ರಕ್ಷಿತ್ ನಗ್ತಾ ಇದ್ದಾರೆ ನೋಡಿ. ಮಳೆ 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 ಬಲ್ಲನೆ ಬರಡು ಮನಂದಲ್ಲೇರು ಈರು ಬಲ್ಲ ಬರಡು ಬಂತಾರೆ ಎಂಕು ಉಲಾಯಿ ಕುಲ್ಲೋಡ ಇರಗ ದಾನೆ ಚರ್ಬಿಯ ನಾನು ಅಲ್ಲಿ ಬೇಲ ಅಲ್ಬಿನ್ ಬರ್ಚ ಈ ರಾಜ್ಯರು ಬರ್ತಾರೆ ಬೇಲ ಅಂತಾರೆ ಭಾಷೆ ಇದ್ದಾನೆ. ಓ ಜೀಸಸ್ ಬಲ್ಲದ ಲೈವ್ಗೆ ಪನಂದಲ್ಲೇರು ರಕ್ಷಿತ್ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ ಬಲ್ಲ ಲೈವ್ ಅಂತ ಶಾಂತಕ್ಕ. ರಕ್ಷಿತ್ ಗೋ ಜಂಗಿ ಪತ್ತರಕ್ಕೆ ಪೋಯಿ ಹಾಕೇನಂದ್ರಲೇರು ರಕ್ಷಿತ್ ದಾದಯೇ ಪಾಪ ಮುದ್ದು ಮನಂದ್ರಲೇರು ಶಾಂತಕ್ಕ. ಒಂದು ನಾನು ಕಾಲ್ ಬರೋಣ ನಂಚೆ ನಿಂತ. ಹಲೋ, ಹಾಂ ಗೊತ್ತಾಯ್ತು ಸರ್. ಇಲ್ಲಿ ಜೋರು ಮಳೆ ಬರ್ತಾ ಉಂಟು ಸರ್, ಸಿಡಿಲೆಲ್ಲ ಉಂಟು. ಹಾಂ ಸರಿ ಸರ್. ಪೋಯ್ ಪೋಯ್ ಪನಂದಲ್ಲೇರು ಜಾಕೆಟ್ ಕತ್ತಂದು ಬರ್ತವೆ ಅನ್ನೋದಲ್ಲೇರು ರಕ್ಷಿತ್ ರವೀಂದ್ರಣ್ಣನ ಆಗ್ತಾ ಇದ್ದಾರೆ. ಕಮೆಂಟ್ ಹಾಕಿ ಫ್ರೆಂಡ್ಸ್. ಎಂತ ನೀವು, ನಾನಿಲ್ಲಿ ಬರ್ಸದಲ್ಲಿ ಲೈವ್ ಮಾಡ್ತಿದ್ದೇನೆ, ನೀವು ಕಮೆಂಟ್ ಕೂಡ ಹಾಕುದಿಲ್ಲ. ಸರ್ ರಜೆ ಕೊಡಿ ಅಂತ ಶಾಂತಕ್ಕ. ನೀರಿನಲ್ಲಿ ಬಾತು ಕೊಡ್ಲಿ. ಅಯ್ಯೋ ರಕ್ಷಿತ್ ಸರು ಓಕೆ ಇಲ್ಲಿ ಬರಲ್ಲ ಸರ್, ಇಲ್ಲ ಒಂಟೆ ಇಲ್ಲ ಸರ್ನ ಬೊಲ್ಲಡ್ ನೋಕ್ಲಿಗೆ ಪಂಪತ್ತಿರಗವೇ ಬೊಲ್ಲ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ರಕ್ಷಿತ್ ಅಂತ ನಗ್ತಿದ್ದಾರೆ. ಯಾನ್ ಮೂಲ ಗಾಡಿ ಇಟ್ಟು ಕುಲ್ಲು ನೆಡ್ಡೆ ನಾನು, ಮೂಲೊಂದು ಗಾಡಿ ಉಂಡ ಇಟ್ಟು ಕುಲ್ಲು ನೆಡ್ಡೆ ನಾನು. ಅಬಾ ಸರುಗ್ ಆತ ಮಂಡ ಅಯ್ಯೋ ಶಾಂತಕ್ಕ. ಯಾನೇ ಪೋಡಿದ್ ಬತ್ತು ಪಿದೈ ಕುಲ್ದುನು ಆರ್ನ ಕೂಡ ಮದ್ದು ಹಿಡ್ಕೋಲ್ ಬಾಸಿದ್ದಾನು. ಸರ್ ಒಂದು ಪ್ಲೇಟ್ ಗೋಲಿ ಬಜೆ ಪಾರ್ಸಲ್ ಮಾಡಿ ಸರ್. ಅಯ್ಯೋ ಸರಿ ಹೇಮಾವತಿ ಸುದಟ್ಟು ಬರಡು ಬನ್ನೊಂದು ರಾಕ್ತಿತ್ತು ಬಾರ್ಸ ಬನ್ನಗ ಕಣ್ಣು ಬಿಡೋದನ್ನ ಸರ್. ರವೀಂದ್ರಣ್ಣನ ಹಾಕ್ತಿದ್ದಾರೆ. ರಡ್ಡು ಬೊಟ್ಟು ಲೈಕ್ ಕೋಡೆ ಅಂದೆ ಶಾಂತಕ್ಕ ಬೊಟ್ಟುಗ ಸರ್ ಸರ್ ಕೊಡೆ ಇಜ್ಜಿ ಬನ್ನೊಂದುಲ್ಲೇರು ರಕ್ಷಿತ್ ಪಾಡ್ಲೆ ಕೊಡೆಟ್ಟು ಬನ್ನೊಂದುಲ್ಲೇರು ರಕ್ಷಿತ್. ಓ ದೇವರೇ ನಿಕ್ಲೆ ನನ್ ಕೆತ್ಪಾರ ಅಂದ್. ಹಬ್ಬ ಒಂತ ಕಮ್ಮಿ ಅಂಡು ಬರ್ಸ ಪಾಪಿ ಬರ್ಸ ಏನು ಲಗರ್ದಿತ್ತು ಬಂಡು ಯಾನ್ ಗಾಡಿ ಹಿಡ್ಕುಲ್ದಿತ್ತೆ ಗೊತ್ತುಂಡೆ ಓಡಿದು ಹೋದು ಗಾಡಿ ಹಿಡ್ಕುಲ್ದ. ಐಕ್ದಾನೆ ಕುಸಲ್ ಬಂದು ಶಾಂತಕ್ಕ. ಸರ್ ಮೀನ್ ಪತ್ತರ ಬರ್ತಾರ ಸರಿಗೆ ಏನಂದ್ರೆ ಏನಾಗ್ತಿತ್ತು ಸರ್. ಸಾರಿ ಆಯ್ತಾ, ಬೇಜಾರು ಮಾಡ್ಕೋಬೇಡಿ, ಬೇಜಾರಾದ್ರೆ ಮತ್ತೆ ಈ ರಕ್ಷಿತ್ ನಂಗೆ ಹೆಣ್ಣು ಶಾಂತಕ್ಕ ನಗ್ತಿದ್ದಾರೆ. ರವೀಂದ್ರಣ್ಣ ನಗ್ತಿದ್ದಾರೆ. ರಕ್ಷಿತ್ ಅಂತ ಶಾಂತಕ್ಕ. ಯಪ್ಪ ದೇವರನ್ನೇ ಯಾನ್ ಪಿದ ಇವತ್ತು ಕುಲ್ದೆ ಗಾಡಿದ ಮಿತ್ತು ಕುಲ್ದೆ ಗೊತ್ತುಂಡೆ ಓಡಿದು ಅಂಚ ಗಾಳಿ ಬಾಕಿಲ್ ಪುರ ಬೂರೊಂದಿತ್ತು. ಅವು ತೋಜಿ ಜಾತ ಲೈವ್ ಪನ್ನೊಂದುಲ್ಲೇರು ಶಾಂತಕ್ಕ. ಆರ್ ಲೈವ್ ತೂಪು ಜರಿ ಸರ್ ಲೈವ್ ತೂಪೇರಾ ಇಜ್ಜಿ ರಕ್ಷಿತ್ ಆರ್ ತೂಪು ಜರಿ ಆರ್ ಕಂಕನೆ ಬೂರೊಂದು ಬರೆಯೊಂದಿತ್ತು.
ಸರ್ ನಿಮಗೆ ಒಂದು ಮೀನು ಜಾಸ್ತಿ ಕೊಡ್ತೇನೆ ಬನ್ನಿ ಸರ್. ಹೌದಾ ರವೀಂದ್ರ ಅಣ್ಣ? ರಕ್ಷಿತ್ ನಗ್ತಿದ್ದಾರೆ, ಎಬೆ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಗೊತ್ತಾಂಡ ಐಕ ಪನೊಂದುಲ್ಲೆ ಶಾಂತಕ್ಕ. ಕಂಕನೆ ನೂಕುಲೆ ಬೊಲ್ಲೋಡು ಪನೊಂದುಲ್ಲೆ ರಕ್ಷಿತ್ ಎಂಚ. ಅಯ್ಯೋ ದೇವ. ರಕ್ಷಿತ್ ಅಂತ ಹೇಳ್ತೊಂದಿಲ್ಲ ಶಾಂತಕ್ಕ. ಸಿಂಪಲ್ ಅಣ್ಣೆ ಓಲ್ಪೋತೀರು ಬೊಕ್ಕ ಬೊಕ್ಕ ಮೆಸೇಜ್ ಮಾಡ್ಬೇರು. ಈ ಬೇಗ ಲೈವ್ ಎಂಡ್ ಮಲ್ತಾನ ಎಂಕ್ ಬರ್ರ ಇಜ್ಜಿ ಬುಲ್ಪುನ ಸಿಂಬಲ್ ಪಾಡ್ಬೇರು. ಇದಾನೆ ಬೇಗ ಲೈವ್ ಮಲ್ತಾನ. ಹೈಡ್ನಲ್ಲಿ ಇರಬೇಡಿ ಬನ್ನಿ ಸರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಅವರೆಲ್ಲ ಲೈವ್ಗೆ ಬರಲ್ಲ. ಬರ್ಸ ಉಂತಿದ್ ಇಜ್ಜಿ ಅಲೆ ಕೂಡ ಜೋರು ಬರ್ತನೆ ಬಾಸ್ ಇಜ್ಜಾಗನ ಐಕ್ ಬಸ್ ತಿಕ್ಕಿಜಿ ತೋಜೋಡ್ ಬನ್ನೋದಿಲ್ಲ ಶಾಂತಕ್ಕ. ರವೀಂದ್ರಣ್ಣ ನಗ್ತಿದ್ದಾರೆ. ಬರ್ಸ ಉಂತಿಲ್ಲ ಮಾರೆ, ಬರ್ತಾ ಇದೆ ಏನನಿತ ಇಲ್ಲ ಪೋರ ಬುಟ್ಪುಜ ಅಂತ. ಕೃಷ್ಣ ಪರಮಾತ್ಮ. ಸರ್ ಪನ್ವೇರ್ ಮೊಕ್ಕಲು ಜುವ ಜುವ ಬೊಲ್ಲಡಿ ನೂಕುವೇರು ಅಂದು ಪನ್ವೇರ್. ಅಂದಿ ಹೀಗೂ ಉಂಟೆ ಅಂತ ರವೀಂದ್ರಣ್ಣ. ರಕ್ಷಿತ್ ನಗ್ತಿದ್ದಾರೆ. ರಕ್ಷಿತ್ ಅಂತ ಶಾಂತಕ್ಕ. ಯಪ್ಪ ರಕ್ಷಿತ್ ನಗ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ. ನನ್ನ ಅಂಡಲ್ಲ ಉಲಾಯ್ ಪೋಲ್ಯಾ. ಟೈಮ್ ಆಯ್ತಾ ಅಣ್ಣ ಬಂದ್ಲೆ 5 ಗಂಟೆ ಅಣ್ಣ. ಬಾಕಿಲ್ ಬಾರ್ದು ಪಿದಾಯ್ ಬರ್ಪುನ ಎಡ್ಡೆ ನಾನು. ರಕ್ಷಿತ್ನ ಪುದಾದಾನೆ ಚೇಂಜ್ ಆತನಿಕೇನಂದಿಲ್ಲೇರು ಗೈಸ್ ಬನ್ನಿ. ಹೌದು, ನಾನು ಬಾಗಿಲೆಲ್ಲ ಹಾಕಿ ಬರ್ತೇನೆ, ಎಲ್ಲ ತುಂಬಿಸ್ಕೊಳ್ಳಿ. ನನ್ನ ಪೋಲೆ ಕುಲ್ಲುಲೆ ಉಲಾಯ್ ಉಲಾಯ್ ಕುಲ್ಲು ಜಾ ನನ್ನ ಬಾಕಿಲ್ ಪೂರ ಪಾರ್ದು ಪಿದಾಯ್ ಬರ್ತೇನೆ. ಓಕೆನಾ? ತುಲೆ ಬರ್ಸ ಬರೋದೊಂದು ನಿಕ್ಲೆ ತೋಜುಂಡ ಇದ್ದ. ಶಾಂತ ಸಿಸ್ಟರ್ ಅಂಚೆನೆ ಚೇಂಜ್ ಮಾಡ್ತೀನಿ ಪನ್ನೊಂದಿಲ್ಲೇರು ಪೋಲೆ ನಾನು ಇಲ್ಲಾಗ ಆವು ಪನ್ನೊಂದಿಲ್ಲ ಬಾಕಿಲ್ ಪಾಡ್ರೆಗ್ ಪೋರೆ ಪೋಡಿಗೆ ಅಂದಿ ಅವೇ ಬಾಕಿಲ್ ಪಾಡ್ರ ಐಕೆ ನಿಕಲ ಪಾತ್ರ ಬರ್ತನೆ ಬಾಸೆ ಜಾಮನ್ ಪೋಡಿ ಅಗ್ನಿ ಕತ್ತಲೆ ಇತ್ತಂತ ಕತ್ತಲೆ ಪೋಣು ಮಾರ ತೊಕ್ಕಡು ಬಾರಿ ಕತ್ತಲೆ ತೂತು ಜೀವನಂದಿಲ್ಲ ಶಾಂತಕ್ಕ ಸರ್ನ ರೂಮದ ಉಲಾಯ್ ಮಾರ್ದು ಪೋಲೆ ಸರಿ ಇಜ್ಜೇರು ಯಾನು ಒರ್ತೆ ಎಪ್ಪನು ಏರ್ಲ ಇಜ್ಜೇರು ರಕ್ಷಿತ್ ಯಾನು ಒರ್ತೆ ಎತ್ತನು. ಚಂದ್ರಾವತಿ ಸಾಯಿ ಹೇಗಿದ್ದೀರಾ? ನಿಮ್ಮೆಲ್ಲರ ನಂಜಿ ಮತ್ತು ದ್ವೇಷದಿಂದ ನನ್ನ ಚಾನಲ್ ಮೋನು ಆಗೋದು ಬಿಟ್ಟು ಗೋವಿಂದ ಆಗಿದೆ. ನಿಮಗೆಲ್ಲರಿಗೂ ತುಂಬಿರುತ್ತೆ ನನ್ನ ನಂಜಿಗಳು. ಅಯ್ಯೋ ಸಿಂಪಲ್ ಅಣ್ಣ. ರಕ್ಷಿತ್ ಅಂತ ನಗ್ತಿದ್ದಾರೆ. ಕರೆಂಟ್ ಇಜ್ಜಿ ಕರೆಂಟ್ ಕೊಂಡು ಕರೆಂಟ್ ಗೋವಿಂದ ಅಂಚದ್ಯಾನು ಇನ್ವರ್ಟರ್ದ ಲೈಟ್ ಬಣ್ಣಿ ಎಬೇ ಪನ್ನೊಂದುಲ್ಲೆ ರಕ್ಷಿತ್ ಅಂದಿಯೇ ರಕ್ಷಿತ್ ತೆಡಿಲ ಹಾಯ್ ಅಂತ ಸಿಂಪಲ್ ಅಣ್ಣ ಹಾಯ್ ಅಂತ ರವೀಂದ್ರ ಅಣ್ಣ. ಬತ್ತಂಡು ಬ್ಯಾಂಡ್ ಬೊಟ್ಟಲು ಬನ್ನೊಂದುಲ್ಲೆ ಅಂತ ರಕ್ಷಿತ್ ನಗ್ತಿದ್ದಾರೆ. ರವಿ ಅಣ್ಣ ನಮಸ್ತೆ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಸಪೋರ್ಟ್ ದೀಪಾ ಫುಡ್ ಚಾನಲ್ ಅಂತ ಹೇಳ್ತಿದ್ದಾರೆ. ಓಲಿತ್ತುಂಡು ಒಂದು ಕೇರೆಗೆ ಮೆರೆಗೆ ಸಿಂಪಲ್ ಅಣ್ಣಗ. ಚಂದ್ರಾವತಿ ಸಿಸ್ ಹಾಯ್ ಅಂತ ರವೀಂದ್ರ ಅಣ್ಣ. ಹಾಯ್ ರವಿ ಅಣ್ಣ ಅಂತ ಚಂದ್ರಾವತಿ ಸಿಸ್. ಕರ್ಮ ನಿನ್ನ ಕಾಮಿಡಿ ದೆಪ್ಪು ದಾಲ ತೋಜು ಜೀವನಲ್ಲೇರು ಅಣ್ಣ ತೆಗಿಯಲ್ಲ ಸಿಂಪಲ್ ಅಣ್ಣ. ಇಲ್ಲಿ ನಂಗೆ ಹೆದರಿಕೆ ಆಗ್ತಾ ಉಂಟು. ನಿಮ್ಗೆ ಚರ್ಬಿಯಾ? ನಂಗೆ ಇಲ್ಲಿ ಬಸ್ ಓಲ್ ತಿಕ್ಕದು ಬೂರ್ದು ಇತ್ತಣ ಪನೊಂದುಲ್ಲೇರು ಶಾಂತಕ್ಕ.
ಸಿಂಪಲ್ ಅಣ್ಣ ಓಲ್ ತಿಕ್ಕದು ಬುಡ್ದಿಟ್ಟಾರೆ ಇವರು ರವೀಂದ್ರ ಅಣ್ಣನ ಆಗ್ತಾ ಅಂದಿ ರವೀಂದ್ರ ಅಣ್ಣ ಯಾರು ಮುಲ್ ಕೋಡಿಗೆ ಹಾಕೊಂಡಿಂದು ಪಟ ಪಟ ಪಾತಿರಂದಿಲ್ಲ ಅದನ್ನ ಸ್ಕ್ರೀನ್ ತೆಪ್ಪೊಡಿಗೆ ಬಾತಿದ್ದ ರಕ್ಷಿತ್ ನಗ್ತಿದ್ದಾರೆ ತೋಜಿದಿಂದ ಕನ್ನಡಕ ದೀಲೆ ಬನಂದಿಲ್ಲ ಶಾಂತಕ್ಕ ಬೊಲ್ಲ ಇದೆ ಬನ್ನಿ ಜನರೇ ಅಂತ ರವೀಂದ್ರ ಅಣ್ಣ ಯಾನೇ ಮೂಲ ಬಾರಿ ಬಂಗ್ ಒಡ್ಲ ರವೀಂದ್ರ ಪ್ರೂಫ್ ಅಂತ ಹೇಳ್ತಂದಿಲ್ಲ ರಕ್ಷಿತ್ ಸ್ಕ್ರೀನ್ ಎಲ್ಲ ದೆಪ್ಪು ಇರ್ಪನೊಂದಿಲ್ಲ ಶಾಂತಕ್ಕ ಬಸ್ ಹತ್ತಂಡು ಶಾಂತಿ ಅಕ್ಕ ಅಂಚ ಮರಲೆ ದಿನ ಲೈವ್ಗೆ ಮತ್ತೆ ಏರಿಗೆ ಮರಲೇದಿ ಸಿಂಪಲ್ ಅಣ್ಣೀರ ಮಂಡಿ ಗುದ್ದಿದ್ಲಿ ರವೀಂದ್ರ ನಗ್ತಿದ್ದಾರೆ ಮರಲೇದಿಗೆ ವಾಸಜ್ಜನ್ನ ಒಲ್ತು ಬರ ಬರ್ಪನ ನಾನು ಫೋನನ್ನು ಬೊಲ್ಲಡ್ ಬುಡಾಡೆ ಬನ್ನೊಂದಲ್ಲ ರಕ್ಷಿತ್ ಈ ರಪ್ಪಗ ಮರಲೆ ನನಗೆ ಏನೊಂದಲ್ಲ ಶಾಂತಕ್ಕ ಸಿಂಪಲ್ ಅಣ್ಣ ಇದು ಬೇಕಿತ್ತ ನಿಮ್ಗೆ ಇದು ಬೇಕಿತ್ತ ಯಾನ ಮರ್ಲೆನಾ ಹೌದಾ ಅದು ಕೂಡ ಮರ್ಲೆನಾ ನೆಕ್ಸ್ಟ್ ಹೊರಡೇನಿ ಮಂಡೆ ಹೆಂಗ್ ಗೊತ್ತ ಅಂಚ ಬನಂದಿಲ್ಲ ಶಾಂತಕ್ಕ ಲಾ 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 ರವೀಂದ್ರ ಅಣ್ಣನ ಲಾ 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 ಇಜ್ಜ ಗೈಸ್ ಬನ್ನಿ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ ರಕ್ಷಿತ್ ನಗ್ತಾ ಇದ್ದಾರೆ ಹಾಗೆ ನನ್ನ ಚಾನಲ್ ಯಾರು ಸಬ್ ಮಾಡ್ಕೊಳ್ಳಿಲ್ಲ ಸಬ್ ಮಾಡಿ ಈ ಪುಟ್ಟ ಚಾನಲ್ಗೆ ಸಪೋರ್ಟ್ ಮಾಡಿ ಲಾ 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 ಅಂತ ರವೀಂದ್ರ ಅಣ್ಣ ಇತ್ತ ಓಲು ಉಂಡು ಒಂದು ಬನ್ನಂದಿಲ್ಲ ಶಾಂತಕ್ಕ ರವಿ ಬ್ರೋ ಮೀನು ಜಂಜಿ ಮಿಸ್ ಆಂಡ್ ಬನ್ನಂದಿಲ್ಲ ಶಾಂತಕ್ಕ ರಕ್ಷಿತ್ ಕಜಿಪು ದಾದ ಮುದ್ದು ಬಂಗಾರಿ ಎಂಕ್ ದೇವಸ್ಥಾನ ಒಣಸು ಸಿಂಪಲ್ ಅಣ್ಣ ಟೊಮೆಟೊ ಸಾರು ಬೀಟ್ರೋಟು ಪಾಯಸ ಬೊಕ್ಕದಾದಿತ್ತನಿಗೆ ಬೊಕ್ಕ ಎಂಚಿನ ತೌತೆ ಕೊದ್ದೆಲಿತ್ತಂಗೆ ಎಬೇ ಬನ್ನಂದಿಲ್ಲ ಶಾಂತಕ್ಕ ಗೋಲಿ ಬಜೆ ಕೊಡ್ತಾರೆ ಲಾ ಲಾ ಮಿಸ್ ಆಂಡ ಏನಂದಿಲ್ಲ ರವೀಂದ್ರ ಅಣ್ಣಿ ಟೈ 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 ಬೆಲ್ಲಾಂಡ್ ಇಲ್ಲ ಪೋಲೆ ಬೆಲ್ಲಾಂಡ್ ಶಾಲೆದ ಇಲ್ಲ ಪೋಲೆ ಟೈ 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 ಬಲ್ಲ ಬಂದಿದೆ ಲಾ 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 ಅಂತ ರಕ್ಷಿತ್ ಅವರು ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಗಾಳ ಪಾಡ್ರೆಗ್ ಪೋಯ ಹಾಕೇನಂದಲ್ಲೇರು ರವೀಂದ್ರ ಅಣ್ಣ ಎಂಕ್ ತೆತ್ತಿ ಬೆಂಡೆಕಾಯಿ ಮಿಕ್ಸಿ ಯಾನ್ಕೇನು ಇದ್ದಿರಡ ಕಜಿಪ್ಪಗೇನು ಸಿಂಪಲ್ ಅಣ್ಣ ಇರ ಕಜಿಪ್ಪು ಕೇಂಡ ಎಂಕೆ ತರೆದಿರ್ಕೊಂಡು ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ ಎಬೆ ಅಂತ ಶಾಂತ ಗಂಗಾ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಟೀ ಆಯ್ತಾ ನಿಮ್ದು ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ ನಿಮ್ಮೂರಲ್ಲಿ ಮಳೆ ಇದೆಯಾ ಗಾಳದು ಪೋಯಿ ಲಾ 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 ಅಯ್ಯೋ ರಕ್ಷಿತ್ ಲಾ 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 ಅಂತ ರವೀಂದ್ರ ಅಣ್ಣ ಹೇಳ್ತಿದ್ದಾರೆ ಅದೇ ಲಾ 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 ಇತ್ತ ಲಾ 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 ಪುನಂದು ಒಯ್ತ ಗಾಳಕ್ಕೆ ನಂದುಲ್ಲಾರು ಶಾಂತಕ್ಕ ಇತ್ತೇನು ಇಲ್ಲ ಪೋನಾಗ ಲಾ 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 ಪುನಂದು ಕೋಡ ಒಂಜಿ ಗುಜ್ಜ ಬತಂಬೋತೆ ಎಂಕ ಏರು ಕಜಿಪುಕೇನು ಜರ ಅಕಲ ಡುಮ್ಮ ಅಂದೆ ಸಿಂಪಲ್ ಅಣ್ಣ ಅವು ದಾಳ ಒಂಜಿ ಒಂದು ಕಟ್ಟದೆ ನೂಲ್ ಕಟ್ಟದೆ ರವೀಂದ್ರ ಅಣ್ಣ ಮುಂಚಿದ ಬೂಡ್ದ ಗಾಳವನ್ನೊಂದಿದೆ ರಕ್ಷಿತ್ ಅಂತ ರವೀಂದ್ರ ಅಣ್ಣ ಶಾಂತ ಆಗ್ತಿದ್ದ ಅಂದಿ ನಾನೊಂದು ಕಟ್ಟದೆ ನೂಲ್ ಕಟ್ಟದೆ ಮೊಬೈಲ್ ಸಿಂಪಲ್ ಅಣ್ಣನ ಶಾಪ ತಾಗರವಲ್ಲಿ ನೂಲು ಬಿಡಿತಾನ ಅತ್ತಿ ಮಂತ್ರವಾದಿ ನಕಲು ಮಲ್ತು ಕೊರ್ಪೇರತಿ ಆ ನೂಲು ಮೊಬೈಲ್ ಕಟ್ಟಿದೆ ರವೀಂದ್ರ ಅಣ್ಣನ ಹಾಕ್ತಿದ್ದಾರೆ ಈ ರೇಂಚಿನ ಬೀಡಿದ ನೂಲು ಈರ್ನ ಒಂದು ರೇಂಚಿನ ಕೈ ಕಟ್ಲೆ ಕೊಲೆ
ಯಾನಿ ಎನ್ನಿಯ ಬೇತೆ ಗಾಲನ ಅಂದ ಪನಂದಲೆ ಶಾಂತ ಅಂದು ಬೀಡಿದವನಂದಲೆ ಶಾಂತಕ್ಕ ಶಾಂತ ಸಿಸ್ಟರ್ ಅಂತ ನಗ್ತಿದ್ದಾರೆ ರವೀಂದ್ರಣ್ಣ. ಓ ಜನರೇ ಕಮೆಂಟ್ ಹಾಕಿ ಜನರೇ. ಎನ್ನ ಶಾಪ ತಾಗಡ ಭಸ್ಮಾವು ಚಾನಲ್ ಇರ್ನ ಶಾಪ ಇರಗೆ ಪಡು ಸಿಂಪಲ್ ಅಣ್ಣ ಮೀನು ಅಲಕ್ಕ ಸೈವ್ ಮಂತ್ರವಾದಿನ ನೋಡ್ತದ ಅನ್ನಂದ್ರೆ ಬೇತಗಾಳಗ ಮೀನು ಊರು ಜೀವನಂದಿಲ್ಲ ರವೀಂದ್ರ ಅಯ್ಯೋ ದೇವ ಈಗೆಲ್ಲ ಅವರ ಗೇಂಡೊಂಡತ ಕುತ್ಕಾಗ ಜ್ವರವರೆಗೆ ಕುತ್ಕಾಗತ್ತು ನಗ್ತಿದ್ದಾರೆ. ಶಾಪ ತಟ್ಟುಜ್ಜಿ ಅಂಜೋನ ಶಾಂತ ಇತ್ತೆ ಮೀನು ಪೂರ ಹುಷಾರುಲ್ಲ ಅಂದೆ ರವೀಂದ್ರಣ್ಣ. ಈರ್ ಅಲಕ್ಕ ಪೋಯನ ಮೀನು ಹುಷಾರುಲ್ಲ ಈರ್ ಅಲಕ್ಕ ಪೋಯ ರವಿ ಶಾಂತಕ್ಕ ನಗ್ತಾ ಇದ್ದಾರೆ. ಮುಲ್ಪ ಕುತ್ತಿಗೆ ಓಂಡುಗೇನೊಂದು ರಕ್ಷಿತ್ ಕುತ್ತಿಗೆನಾ ಓ ಮೀನ್ಗೆ ಶಾಂತಕ ರವೀಂದ್ರಣ್ಣ ನಗ್ತಾ ಇದ್ದಾರೆ. ಬೇಸಗಾಲಗ ಮೀನು ಬೂರೋಡು ಬೊಲ್ಲೋಡು ಪೋವೋಡು ಪನದಲ್ಲೇರು ಸಿಂಪಲ್ ಅಣ್ಣ ಬಂಗುಡೆ ಮೀನು ಅಂತ ರವೀಂದ್ರಣ್ಣ. ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ, ಹಾಗೆ ಲೈವ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಈ ಪುಟ್ಟ ಚಾನಲ್ಗೆ ನಿಮ್ಮ ಸಪೋರ್ಟ್ ಮಾಡಿ ಓ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಸಿಂಪಲ್ ಮೋನೋ ಆಡೋಕ್ಕೇನೊಂದಿಲ್ಲ ಶಾಂತಕ್ಕ. ಎಬ್ಬೋ ಪುಟ್ಟ ಚಾನಲ್ ಹೌದು, ಈ ಪುಟ್ಟ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಈ ಲೈವ್ ಇಷ್ಟ ಆದರೆ ಲೈಕ್ ಕೊಡಿ, ಚಾನಲ್ ಕೂಡ ಸಬ್ ಮಾಡಿಕೊಳ್ಳಿ. ಈ ಚಿಕ್ಕ ಚಾನಲ್ ಮುಂದೆ ದೊಡ್ಡ ಚಾನಲ್ ಆಗುವಾಗೆ ಆಗಿ ಪುಟ್ಟ ಚಾನಲ್ ಲಾಲ. ಅಯ್ಯೋ ರಕ್ಷಿತ ಲೈಕ್ ಕೊಡಿ, ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಹೌದು ಮಾರ, ಪುಟ್ಟ ಚಾನಲ್ ಮತ್ತು ದೊಡ್ಡ ಚಾನಲ್ ಆಗಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಸಪೋರ್ಟ್ನಿಂದ ಈ ಚಾನಲ್ನ ಬೆಳವಣಿಗೆ ಆಗಲಿ. ಬರ್ಸ ಪೋಂಡ ಬರ್ಸ ಕಮ್ಮಿ ಆಡಿ ಶಾಂತಕ್ಕ. ಎನ್ನ ಡಾಲರ್ ಚಾನಲ್ ಲಾಲ ಅಲ್ಲ ಅಂದ ಲಾಲ. ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ. తెలుగు లైవ్ పోయింది మరి చప్పు పప్పు తప్పు రెడ్డి ರೇವಂಡಿ ಚಾವಡಿ ಪನೊಂದುಲ್ಲೇರು ಅಂದೆ ಇರಗೆ ಬೇತ ಲೈವ್ ತಿಕ್ಕಿದ್ದ ಒಡೆ ಪೋಂಡು ಅಂಜೋ ಪನೊಂದುಲ್ಲೇರು ಶಾಂತಕ್ಕ. ಮೋನ ಅದು ಬೊಕ್ಕಲ ಅಲ್ಲ ರಕ್ಷಿತ್. ಅಯ್ಯೋ ರಕ್ಷಿತ್ ಮೋನ ಅದು ಬೊಕ್ಕಲ ಅಲ್ಲ ಅಲ್ಲ ಮೋನೋ ಐಬಕ್ಕ ಕಣ್ಣು ತೋಜಿ ಲಾಲ ಇರ್ನ ಮಂಡೆ ರವೀಂದ್ರ ಬ್ರೋ ಪಾರ್ಟಿ ಏಪ ನಮನ ಅಂತ ರಕ್ಷಿತ್. ಹಾಯ್ ಅಕ್ಕ ಬತ್ತಿರ್ತುಲೆ ಸೌಮ್ಯ ಬತ್ತಿರು. ಹಾಯ್ ಸೌಮ್ಯ ಎಂಚೊಲ್ಲರು ಆಂಡ್ ಇರ್ನ ಲೈವ್ ಮುಗ್ಗಿಂಡ ಇರ್ ಲೈವ್ ಮಲ್ತಾರ್ಗೇತ ಬೊಕ್ ಬೊಕ್ಕಲ ಎಂಚಿನಿ ದಾದಿ ಶಾಂತ. ರವೀಂದ್ರಣ್ಣ ಆಗ್ತಿದ್ದಾರೆ. ಶಾಂತ ಸಿಸ್ಟರ್ ಅಂತ ರಕ್ಷಿತ್. ಅಂಜು ನೇಲಿಯರ ಪೋಯಿನಿ ಗೆಲ್ಲು ಕೊಂಬು ಮಾರೆ ಬಂದಲ್ಲ ಸಿಂಪಲ್ ಅಣ್ಣ. ಅವು ಸುಳ್ಳು ತೋಜು ನಕ್ಲೆಗೆ ತೋಜು ನಂದೆ. ಸೌಮ್ಯ ಸಿಸ್ ಓಲ್ಲರ್ ಪಾತೆರ್ಲೆ ಚಾಪರಿಯರ ಮುಕ್ಕಾಲ ಲಿರಿಕ್ಸ್ ಹಾಲ್ ಮಲ್ತೇರು ಶಾಂತ ಸಿಸ್ಟರ್ ಅಂತ ರಕ್ಷಿತ್. ಓಲ್ ನೇಲಿನಿಕೇನೊಂದಿಲ್ಲೇರು ಶಾಂತಕ್ಕ.
ಸೌಮ್ಯ ಉಲ್ಲರೆ ಪಾತಿರ್ಲೆ ಸೌಮ್ಯ ಇರ್ ಲೈವ್ ಮಲ್ತಾರ್ಗೆ ಅಂದ. ಹಾ ಕೆಲವು ದಕ್ಲೆಗೆ ತೋಜಿಜಿ ಲಾಲ ಇರೇನು ಮಾತ್ರ ಕೆರ್ಪದುಲ್ಲೆ ರವೀಂದ್ರಣ್ಣ. ರಕ್ಷಿತ್ ಬಂದು ತೆಲ್ದೊಂದುಲ್ಲೆ ಶಾಂತಕ್ಕ ಆಡು ಮುಟ್ಟದ ಸೊಪ್ಪು ಇಲ್ಲ, ಸೌಮ್ಯ ಇಲ್ಲದ ಲೈವ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸಿಂಪಲ್ ಅಣ್ಣ ರಕ್ಷಿತ್ ಇದ್ದಾರೆ, ರವೀಂದ್ರಣ್ಣ ನಗ್ತಿದ್ದಾರೆ. ಇರೇನು ಮಾತ್ರ ತೂಲೆನ ಬೊಲ್ಲುಡು ಬಿಡ್ರು ಅನ್ಕೊಂಡು ಅಂದು ಬನ್ನೊಂದುಲ್ಲೆ ಶಾಂತಕ್ಕ ತೆಲುಗು ಲೈವ್ దాది తెలుగు లైవ్ లో రకరమే ಅಂತ ಕನಾಗ್ತಿದ್ದೆ ಕೆರೋಚಿ ಆನ ಡಾಲರ್ ಕಟ್ಟ ಅಯ್ಯೋ ದೇವರೇ ಅಂದು ಬುಡ್ಲೆ ಅಂದೆ ಬಾಸೆ ಜನ್ಲೆ ಕಾಣು ಅಕ್ಕ ಎನ್ನ ಲೈವ್ ಸರಿ ಆಂಡ ಏರ್ಲ ಬೂರ್ದು ಇಜ್ಜಿ ಎಂಚಿನ ಏರ್ಲ ಬೈಜ್ಜೇರಾ ಅವು ಇರ್ ಫಸ್ಟ್ ಲೈವ್ ಮಲ್ಪುನತ್ತೆ ನೆಕ್ಸ್ಟ್ ಕರೆಕ್ಟ್ ಆಪುಂಡು ಸೌಮ್ಯ ಇರ್ ಲೈವ್ ಕಂಟಿನ್ಯೂ ಮಲ್ಪಲೆ ಕರೆಕ್ಟ್ ಆಪುಂಡು ಓಕೆನಾ. ಮಸ್ತ್ ಕಷ್ಟ ಬೈದೆ ಯಾನು ಲಾಲ ಅಂದೆ ಒಡೆ ಊರಿಗೆ ಏನಂದ್ರೆ ರಕ್ಷಿತ್ ಸೌಮ್ಯ ಪರಕ್ಕೆ ಸಂದಾಯರ ಬರ್ತೀನಿ ಹಾಯ್ ಬಂದು ಬಲ್ತಿರುವನೊಂದುಲ್ಲೇರು ಸಿಂಪಲ್ ಅಣ್ಣೆ ಶಾಂತಕ ತೆಲ್ತೊಂದುಲ್ಲೇರು ಸೌಮ್ಯ ಸಿಸ್ ಹಾಯ್ ಅಂತ ರವೀಂದ್ರ ಅಣ್ಣ. ಸೌಮ್ಯ ಗೊತ್ತಾಂಡಿ ಆರು ಏರು ಬೂಡ್ದೇರು ಬನ್ಯಾರ ಮಂಡೆ ಡಾಲರ್ ಕೈತಲು ಉಲ್ಲೆಲ್ಲ ಅಲ್ಲ ಇರ ಕರ್ಮ ರವೀಂದ್ರ ಅಣ್ಣ ಇರೇನು ಮಂಡೆ ಮಾಡೋದಲ್ಲಿ ರವೀಂದ್ರ ಬ್ರೋ ಅಂತ ನಗ್ತಿದ್ದಾರೆ. ರಕ್ಷಿತ್ ಅಷ್ಟು ಸರಿ ಬಂಜಿ ತಿನ್ಲೆ ರಿಕ್ಷಾ ಬಿಡ್ಲೆ ಬೊಕ್ಕ ಡಾಲರ್ ಕೈತಲ್ಲ ಅಲ್ಲ ಅವ್ರಿಗೆ. ಸೌಮ್ಯ ಲೈವ್ ಮಲ್ಪುನ ಬೇತೆ ಲೈವ್ ಉಡ್ಡು ಪನ್ಲ ಬನ್ನೊಂದುಲ್ಲೆ ಸಿಂಪಲ್ ಅಣ್ಣೆ ಡಾಲರ್ ಆನ ಡಾಲರ್ ಆನಗ ಮೊಬೈಲ್ ಕಲ್ಲರ್ ಪೂರ ಫೋಂಡು ಲಾಲ ಅಲ್ಲ ಅಂದು ಬನ್ನೊಂದುಲ್ಲೆ ಶಾಂತಕ್ಕ. ರವೀಂದ್ರ ಬ್ರೋ ಯಾನ್ಲ ಆರಡ ಶಾರ್ ಕೇಂದ ಅಂದೆ ಲಾಲ ಪನ್ನೊಂದುಲ್ಲೇರು ಸೌಮ್ಯ ತೆಲ್ತೊಂದುಲ್ಲೇರು ಸೌಮ್ಯ ಕೇಂಡ ಯಾನ್ ಪನ್ಯ ದಾದ ಗೊತ್ತಂಡೆ ಈರ ಲೈವ್ ಕಂಟಿನ್ಯೂ ಮಲ್ಪಲೆ ಇರ್ ನೈಕ್ ಬರ್ಪೇರು ಮುಗುಳ್ಪುರ ಸಪೋರ್ಟು ಬರ್ಪೇರು ವಾ ತೆಲಿಕೆ ಬನ್ನೊಂದುಲ್ಲೇರು ಶಾಂತಕ್ಕ. ರವೀಂದ್ರ ಅಣ್ಣ ತೆಲ್ದೊಂದುಲ್ಲೇರು ಸೌಮ್ಯ ತೆಲ್ದೊಂದುಲ್ಲೇರು ಅಣ್ಣ ಬಂದು ಸೌಮ್ಯ ಗೈಸ್ ದಾದ ಗೊತ್ತುಂಡಿ ಗೊತ್ತುಜ್ಜಿ ಎಲ್ಲೆ ಪನ್ಪೆ ಅವ್ವೈತೆ ರಕ್ಷಿತ್ ಎಂಕಲ ಗೊತ್ತುಜ್ಜಿ ಎಲ್ಲೆ ಪನ್ಪೆ ಒಟ್ರಾಶಿ ಲೈವ್ ಮಲ್ಪರ ತಿಕ್ಕುಣು ಪಂದು ಮೊಬೈಲ್ದ ಎದುರು ಕುಲ್ಲು ನತ್ತು ಟಿವಿಡು ನ್ಯೂಸ್ ಪಲ್ಲೆಕ್ಕ ಪನ್ನೊಂದುಲ್ಲೇರು ಸಿಂಪಲ್ ಅಣ್ಣ ಏರಿಯೇ ಸಿಂಪಲ್ ಅಣ್ಣ ಗೊತ್ತುಜ್ಜಿ ಪಲ್ಲೆ ಗೈಸ್ ಪನ್ನೊಂದುಲ್ಲೇರು ಶಾಂತಕ್ಕ. ಯಾನ್ ಬರ್ಪೆ ಲೈಕ್ ಕೊರ್ಪೆ ಬುಲಿ ಪೊಡ್ಚಿ ಅವೇ ಲಾಲ ಅಂತ ರವೀಂದ್ರ ಅಣ್ಣ ಸಿಂಪಲ್ ಅಂತ ಶಾಂತಕ್ಕ. ಎಲ್ಲ ಪನ್ಪೆ ಗೈಸ್ ಪನ್ನೊಂದುಲ್ಲೇರು ರಕ್ಷಿತ್. ಸೌಮ್ಯ ಬಂದು ಸಿಂಪಲ್ ಅಣ್ಣೆ ಸೌಮ್ಯ ಬನ್ಯ ಸೌಮ್ಯ ಲೈವ್ ಮಲ್ಪೇರು ಆರೆಡ್ಡೆ ಪಾತೇರುವೇರು ಅತ್ತೆ ಸೌಮ್ಯ ಇರ್ನ ವಾಯ್ಸ್ ವರ ಹೆಂಗೆ ಪಾತೇರುವರು ತೋಡು ರಕ್ಷಿತ್ ದರ್ಪೆ ಬನ್ನೊಂದುಲ್ಲೇರು ಶಾಂತಕ್ಕ. ಸೌಮ್ಯ ಯಾನ್ ಬರ್ಪೆ ಲೈವ್ಗು ಬರ್ಪೆ ಬನ್ನೊಂದುಲ್ಲೇರು ಸಿಂಪಲ್ ಅಣ್ಣೆ ಜೀಗುಜ್ಜೆ ಪೋಡಿ ಮುಂಚಿ ಪೋಡಿ ಕಮೆಂಟ್ ಮಾಡಿ ಬನ್ನೊಂದುಲ್ಲೇರು ರಕ್ಷಿತ್. ಶಾಂತ ಸಿಸ್ಟರ್ ಬಂದು ತೆಲ್ತೊಂದುಲ್ಲೇರು ರಕ್ಷಿತ್. ಕೋಡೆ ದಾದಾತನ್ ಗೊತ್ತುಂಡೆ ಯಾನ್ ಒಂಜಿ ಗುಜ್ಜೆ ಬತ್ತೊಂಬೋತುನು ಗೊತ್ತಾಂಡೆ ಯಾನ್ ಮುಲ್ತ ಆಫೀಸ್ ಹಿಡ್ದು ಪೋನಾಗ ಎಂಕೊಂಜಿ ಮುಲ್ ಗುಜ್ಜೇರು ಕೇಂಡ ಕೆಬಿಗೆಂಡತೆ ಮಾತರಗ್ಲ ಕೆಬಿಗೆಂಡತ ಇಂಚಿ ಕೇಂಡೆ ಓ ಬನ್ನಿ ಜನರೇ ಮುದ್ದು ಲೈವ್ಗೆ ಅಂತ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ. ಯಾನ್ ಪನ್ಪುನಗೇನ್ಲೆ ಗುಜ್ಜೆ ಲಾಲ ಇಂಚಿ ಕೇಳಲೆ ಬೊಕ್ಕ ಪಾತಿರ್ಲೆ ಕೇನನು ಅನ್ನೊಂದಿಲ್ಲ ಶಾಂತಕ್ಕ ಗುಜ್ಜೆ ಸ್ಟೋರಿ ಸ್ಟಾರ್ಟ್ ಆಂಡ್ ಲಾಲ
ಕೆಬಿ ಬಾನಡಿಜ್ಜಿ ಕೇನುಂಡ ಅಂದೆ ಕೋಡೆ ಒಂಜಿ ಗುಜ್ಜೆ ಪತಂಬೋಯ ಮುಲ್ತು ಗೊತ್ತಾಂಡೆ ಎಂಕವು ಕಾಯಿ ಗುಜ್ಜೆ ಎಂದು ಗೊತ್ತುಜ್ಜಿ ನಾವು ಪರ್ದು ಗುಜ್ಜೆ ಪಂದು ಅಕಲ್ ಪಂಡೆರ ತಾ ಪಂದು ಮುಲ್ತು ಪತಂಬೋಯ ಅವಳ ಎಂಚ ರಿಕ್ಷಾ ಹೊಡ್ಕೊಂಡು ಹೋಯ್ನ ಅತ್ತು ಯಾನ ಒಂದು ಚೀರ ಹೊಡ್ಬಾರ್ದು ಕೈಟ್ ಪತಂ ಪೋಯ್ನಿ ಆಂಡಲ ಪನ್ನಯ್ಯೆ ಬಾಸಿಜ್ಜನ್ನು ಒಂಜಿಲವನ್ ಪೂಜ ಗೊತ್ತಾಂಡೆ ಒಂಜಿ ಕೈಟ್ ಕೊಡೆ ಒಂಜಿ ಕೈಟ್ ಕೊಡೊಂಜಿ ಚೀಲ ಎತ್ತುಂಡು ನೆಕ್ಸ್ಟ್ ಕೊಡೊಂಜಿ ಕೈಟ್ ಎಂಚಿನ ಗುಜ್ಜದ ಚೀಲ ಎತ್ತನು ಪತಂ ಪೋಯನ ಸಾತಕ್ಕದ ಓ ದೇವರೇ ಒಂದೊಂದಿಲ್ಲ ಪೋಯನ ಅರ್ಧೊಡ್ ಪೋನಾಗ ಕೈ ಫಸ್ಟ್ಗೆ ದುನ್ನ ಗೊತ್ತಾಯ್ತು ಇಂಕ್ ಫಸ್ಟ್ ಪತಂ ಪೋನಾಗ ಒಂತೆ ದೂರ ಪೋನಾಗ ಅರ್ಧ ಗಂಟೆ ತಾದಿ ಉಂಡೆ ಒಂತೆ ದೂರ ಪೋನಾಗ ಕೈ ಬಚ್ಚದ ಸುರಾಂಡು ಅತ್ತಿ ಕೇಳಲಿ ಬಾಸಿಜ್ಜ ಅಂದ್ರ ಒಕ್ಕ ಬಾತಿರ್ಲಿ ದುನ್ನಾಂಡ ತಿರ್ತದೀಯ ಒಂಜಿ ಕಡೆಟ್ ಕೊಡೊಂಜಿ ಕೈಗೆ ಚೇಂಜ್ ಮಾಡ್ತ ಎಂಚಲ ಅಂಚೆನ ಪತಂ ಪೋಯ ಇಲ್ಲಡೆ ಪತಂ ಪೋದುದ್ದಿಗೆ ಅಮ್ಮಡ ಪಂಡೆ ಗುಜ್ಜೆ ಪತಂ ಬತ್ತೆಂದು ಅಮ್ಮ ಪಂಡೆರ್ ತೆತ್ತೊಂಡೇರು ತೆತ್ತೊಂದು ಅಮ್ಮ ಪರ್ಂದ ಗುಜ್ಜೆ ತೂವರ ಪೋಯ್ರಿ ಆನ್ ಪರ್ಂದಿಂದು ಬಾರಿ ಸೋಕುಡೆ ಪತಂ ಬತ್ತಾವೆ ಖುಷಿ ಇಟ್ಟು ನಾನು ಪೋದು ತಿಂಡ್ರಾಪು ನಿಂತು ಅವಳು ಪೋದು ತೂನಾಗ ಅವು ಕಾಯಿ ಗುಜ್ಜೆ ಗೊತ್ತಂಡೆ ಅಮ್ಮ ಕೇಂಡೇರು ಅಲ್ತಿರ್ದು ಕಾಯಿ ಗುಜ್ಜೆ ಮತ ಮೂಲಿಜ್ಜ ಗುಜ್ಜೆಂದು ಏನಕ್ಕಲ್ ದಾದಯ್ಯ ಪಾಪ ಇಲ್ಲಿ ದಾದ ಕಮೆಂಟ್ ಬರ್ದಾರು ಅಂದೆ ಚಾಪ್ ಅನ್ನೊಂದುಲ್ಲ ಶಾಂತಕ್ಕ ಕೈಟ್ ಪಸಂದು ಪೋಯಿನ ಅಂಚಾಂಡ ಮಸ್ತ್ ಮಲ್ಲ ಇಪ್ಪು ಗುಜ್ಜ ಅಂದಿ ಗುಜ್ಜೆ ಮಲ್ಲ ಎತ್ತಡು ಗುಜ್ಜೆ ನೆಲಕ್ಕೆ ಹಾಕರಾಯ್ಜೆ ಅಡೆ ಅದಾಗ ಗೊತ್ತಾತು ಕಾಯ ಬರ್ದೆ ಇಂಚ ಆಯರ ಬಲ್ಲಿತ್ತನು ಅನ್ನೋದಿಲ್ಲ ಶಾಂತಕ್ಕ ಅವು ತೌತೆ ಪೊಡಿ ಇಜ್ಜೆ ರವೀಂದ್ರಣ್ಣ ಗುಜ್ಜೆ ಬಾಸಿಜ್ಜನ್ನ ಅಂದ ಪನೊಂದಿಲ್ಲ ದೇವರೇ ಪಲ್ಲೆ ಪಾಪ ಪನೊಂದಿಲ್ಲ ರವೀಂದ್ರಣ್ಣೆ ಅಯ್ಯೋ ದೇವರೇ ಗುಜ್ಜೆ ಸ್ಟೋರಿ ಗೊತ್ತುಂಡು ಪಂತ್ವೆ ಮಾರ್ರೆ ಇಂಬಲನೆ ಅರಿಕತೆ ಸುರಾಂಡು ದೇವರೇ ಒಂದೊಂದು ಶಾಂತಕ್ಕ ಸಿಂಪಲ್ ಒಂದು ತೆರೆತಂದಿಲ್ಲ ಐಕ್ ನಾಲು ಬೊಟ್ಟುದು ತೂಡು ಇಜ್ಜೆ ಯಾನ್ ತೂತುಜ್ಜಿ ಅಲ್ಲೇ ಮುದ್ದುಗೊಂಬೆ ಬರ್ತೀರ ಮುದ್ದುಗೊಂಬೆ ಇರ್ ಕನ್ನಡತೆ ಹೇಗಿದ್ದೀರಾ ಮುದ್ದುಗೊಂಬೆ ಅವರೇ ನಿಮ್ಗೆ ಬ್ಲೂ ಕೊಟ್ಟೆ ಆಯ್ತಾ ಶಾಂತಕ್ಕ ನಗ್ತಿದ್ದಾರೆ ಮುದ್ದುಗೊಂಬೆ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಮುದ್ದು ಗುಜ್ಜೆ ಸ್ಟೋರಿ ಮಾತೆಲ್ಲ ಗೊತ್ತುಂಡು ನಾಲೈ ಕುದ್ದ ನೀವು ಎಂತ ಮರೆ ನಗೋದು ಹಲೋ ಮರೆ ಅಂತ ಮುದ್ದುಗೊಂಬೆ ಅವರು ಮುದ್ದುಗೊಂಬೆ ಹಲಸಿನ ಹಣ್ಣು ಸ್ಟೋರಿ ಆಯ್ತಾ ಎಂಚಿನ ಏರ್ನ ಕರ್ಮ ಕೇಶವಣ್ಣ ಹಾಯ್ ಹಾಯ್ ಎಂಚೊಲ್ಲರು ಅರಗು ಗುಜ್ಜು ಕೊಡ್ದು ಉಲೈ ಬಲೈ ಪನ್ಲೆವನ್ನೊಂದಿಲ್ಲ ರಕ್ಷಿತ್ ಮುದ್ದುಗೊಂಬೆ ಹಾಯ್ ಅಂತ ಸಿಂಪಲ್ ಅಣ್ಣ ಕೇಶವಣ್ಣ ಹಾಯ್ ಅಂತ ರವೀಂದ್ರಣ್ಣ 34 ಲೈಕ್ ಡನ್ ಥ್ಯಾಂಕ್ ಯು ಕೇಶವಣ್ಣ ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಕುಂದಾಪುರ ಕನ್ನಡ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಬೇಡ ನನಗೆ ಎಂತ ಸಹ ಹೋಗುತ್ತೆ ಮಾರೆ ನೀವು ಎಲ್ಲ ತುಳಿನೇ ಮಾತಾಡಿ ನನಗೆ ಬರಲ್ಲ ಮಾರೆ ನೀವು ಸೀದಾ ಕನ್ನಡದಲ್ಲಿ ಮಾತಾಡಿ ಮಾರೆ ನೀವು ಎಂತ ಕೇಶವಣ್ಣನ ಎಂಕ್ ಕೆಸರಣ್ಣ ಕೇಂಡು ಮರೈತೀರ ಕರ್ಮೇರ್ನ ರವಿ ಅಣ್ಣ ಹಾಯ್ ಅಂತ ಕೇಶವಣ್ಣ ನನ್ನ ಪಂಡಕೇನಂದು ಕೊನೊಲೆ ಮನೊಂದುಲ್ಲೇರು ಪರ್ದ ಕೇಂದು ಕೊನೊಲೆ ಓಕೆ ಶಾಂತಕ್ಕ ಕೇಶವಣ್ಣ ಮುದ್ದುನ ಗುಜ್ಜೆ ಸ್ಟೋರಿ ಯಾವೊಂದುಂಡು ಪನೊಂದುಲ್ಲೇರು ಗುಜ್ಜೆ ಸ್ಟೋರಿ ಮುಂಡು ಲಾ 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 ಪನೊಂದುಲ್ಲೇರು ರಕ್ಷಿತ್ ಆಯ್ಕಣಿ ಮರೆ ನಾಳೆ ಹೊಯ್ ಎಂಚಿ ಕರ್ಮನ ಎಂಕ ಒಂದು ದಾದೆ ಶಾಂತಕ್ಕ ಅಂತ ಕೇಶವಣ್ಣ ಹಲಸಿನ ಹಣ್ಣ ಅಲ್ಲ ಮರೆ ಅಯ್ಯೋ ರವೀಂದ್ರಣ್ಣ ಎಂಕ ಅರ್ಥ ಬುಜೀರ್ ಕನ್ನಡವ್ರು ಪನ್ಲೆ ಗುಜ್ಜದ ಸ್ಟೋರಿ ಕೇಶವಣ್ಣ ಬನೊಂದುಲ್ಲೇರ್ ಶಾಂತಕ್ಕ
ಮುದ್ದುಗೊಂಬೆ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತಿದ್ದಾರೆ ಸಿಂಪಲ್ ಅನ್ನ. ಮಾವಿನ ಮಾವಿನ ಹಣ್ಣು ಅಲ್ಲ. ಯಪ್ಪ ದೇವರನೇ. ಹಲಸಿನ ಹಣ್ಣು ಶಾಂತಕ್ಕ. ರವೀಂದ್ರಣ್ಣ ನಗ್ತಿದ್ದಾರೆ. ಮುದ್ದುಗೊಂಬೆ ಅವರೇ, ನಿಮಗೆ ನನ್ನ ಹಾಗೆ ಕನ್ನಡ ಬರಲ್ವ? ಮುದ್ದುಗೊಂಬೆ ಅವರೇ, ನನ್ನ ಹಾಗೆ ನಿಮಗೆ ಕನ್ನಡ ಬರಲ್ವಾ? ಕಾಡಿಗೆ ಅಲ್ಲ, ನಿಮ್ಮ ಮನೆಗೆ ಭಾಷೆ ಇಲ್ಲ. ನನ್ನಾಗೆ ನೀವು ಒಂದು ಕನ್ನಡ ಮಾತಾಡಿ ಮಾರೆ. ಬೊಲ್ಲದ ಸ್ಟೋರಿ ಗುಜ್ಜದ ಸ್ಟೋರಿ ಪೂರ ಮುಗ್ಗಿಂಡು ಎಲ್ಲ ಬಲೆ ನನ್ನ ಪನಂದುಲೆ ರಕ್ಷಿತ್. ಕಾಡಿಗೆ ಬಂಡ ಗುಜ್ಜೆ ಅಂದ ರವೀಂದ್ರಣ್ಣ. ಓಕೆ. ಹಲಸಿನ ಹಣ್ಣು ನಮ್ಮ ಮುದ್ದು ಭಾಗ್ಯಗೆ ಸಿಕ್ಕಿದ್ದು ಅಂತ ಸಿಂಪಲ್ ಅಣ್ಣ. ಗುಜ್ಜದ ಉಪ್ಪಡು ಪಾಡ್ಯರೆ ಇರ್ನ ಮಂಡೆ ಕೇಶವಣ್ಣ. ಗುಜ್ಜದ ಉಪ್ಪಡೆ ಇರ್ಲ ಪಾಡ್ವೇರ ಉಪ್ಪುಡು ಪಾಡ್ಯಾರ. ಓಕೆ ಓಕೆ. ಉಪ್ಪುಡು ಪಾಡ್ದ ರಡ್ಡು ಏತು ರಡ್ಡು ಹತ್ತೇತು 4 ಗುಜ್ಜೆ ಪಾಡಿಯರು ಉಪ್ಪುಡು. ನೀವು ಸುಮ್ಮನೆ 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 ಎಂಚಿನೇ ಸುಮ್ಮನೆ ಈ ಶಾಂತಕಲ ಹಾಕ್ನ ಗ್ರೂಪ್ ಸೇರಿಯರ ಏನನ್ನ ಏರ್ಲ ರಕ್ಷಣೆ ಮನ್ಪರ ಏರ್ಲ ಇಜ್ಜ. ಓ ದೇವರೇ ಒಂಜೇರೆಲ್ಲ ಕಡಪುಡ್ಡೆ. ರವೀಂದ್ರಣ್ಣ ನಗ್ತಿದ್ದಾರೆ. ತ್ರಿಪುರ ಸುಂದರಿ ಸೌಮ್ಯ ಪೋಯಲ ಹಾಕೇನಂದ್ಲೇರು ಸಿಂಪಲ್ ಅಣ್ಣ. ರವೀಂದ್ರಣ್ಣ ನಗ್ತಿದ್ದಾರೆ. ಮುದ್ದುಗೊಂಬೆ ಅವರೇ ಮಾತಾಡಿ ಮಾರಿ ಎಂತಾನೆ ನೀವು ನನ್ನಾಗಿ ನನ್ನ ಕನ್ನಡದಲ್ಲಿ ಮಾತಾಡಿ ನೋಡುವ. ಕನ್ನಡದಲ್ಲಿ ಅಂದವಾಗಿ ಚಂದವಾಗಿ. ಶಾಂತಕ್ಕ ನಗ್ತಿದ್ದಾರೆ. ಏನಾಗಿದೆ ಈ ಪಟ್ಟಣಕ್ಕೆ ಅಂತ. ರಕ್ಷಿತ್. ಶಾಂತಕ್ಕ ಪಂಡೇರು ಗುಜ್ಜೆ ಉಪ್ಪಿನಕಾಯಿ ಗುಜ್ಜೆ ಉಪ್ಪಡು ಪಚ್ಚಿರ ಗುಜ್ಜೆ ಉಪ್ಪುಡು ಪಾಡ್ದಂಡು ಕೇಶವಣ್ಣ. ಅವು ಪೋಂಡು ತೋಜೋಡು ಮನಂದುಲೆ ಶಾಂತಕ್ಕ. ಅಯ್ಯೋ ಅಕ್ಕ ಗುಜ್ಜದ ದೋಸೆ ಮಲ್ಪಲೆ ಅವೇ ಮಸ್ತ್ ಶೋಕ್ ಆಪುಂಡು ಅಕ್ಕ. ಈರು ಗುಜ್ಜದ ದೋಸೆ ಮಲ್ಪರ ಪನಂದುಲ್ಲಾರೆ ಯಾನ್ ಕೋಡೆ ಗುಜ್ಜೆ ಕೊನೋದು ಎನ್ನ ಕೈ ಬಚ್ಚಿದು ಪೋತು ಅಂದು ದೋಸೆ ಎಡ್ಡೆ ಹಾಕೊಂಡು ಬಂದಿಲ್ಲ ಶಾಂತಕ್ಕ. ಕಿರಣನ್ನ ಹಾಯ್ ಹಾಯ್. ಮುದ್ದು ಸಿಸ್ಟರ್ ಹಾಯ್ ಹೆಲೋ ನಮಸ್ತೆ. ಹೇಗಿದ್ದೀರಾ ನೀವು? ಗುಡ್ ಈವ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫು. ಟಿಫಿನ್ ಆಯಿತಾ ನಿಮ್ಮದು? ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ನೀವೇನು ತಿಂದ್ರಿ? ಬೆಚ್ಚ ದೋಸೆ ತಿನ್ನೋಡು ಮುದ್ದು ಗುಜ್ಜದ ಅಂದಿ ರವೀಂದ್ರಣ್ಣ. ನಿನ್ನ ರಕ್ಷಣೆ ಡ ಯಾನ ದೇವರನ್ನ ಕೈತಲು ಅಂದೆ ಸಿಂಪಲ್ ಅಣ್ಣ. ದಾದ ಪಾತೆರುವರಿ ಕನ್ನಡ ಮಾತಾಡಿ ಮಾರೆ. ನಿಮ್ಮ ಸಂಸ್ಕೃತ ನನಗೆ ಅರ್ಥ ಆಗುದಿಲ್ಲ. ಕುಲುಂಕು ಬುಲುಂಕ್ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಮುದ್ದು ಗುಜ್ಜದ ಪುಂಡಿ ಮಲ್ಪಲೆ ಬಾರಿ ಸೋಕಾಪುನು ಅಂದೆ ಸಿಂಪಲ್ ಅಣ್ಣ. ಫಸ್ಟ್ ಎಂಚ ಮಲ್ಪುನ್ ಬಂದವೆ. ರವೀಂದ್ರಣ್ಣ ನೋಡಿ ನಿಮಗೆ ಕಿರಣಣ್ಣ ಮೆಸೇಜ್ ಹಾಕಿದ್ದಾರೆ. ರಕ್ಷಿತ್ ಬ್ರೋ ಅಂತ ನಗ್ತಿದ್ದಾರೆ ರವೀಂದ್ರಣ್ಣ. ರೋಲ್ ನಂಬರ್ 31 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಒಯ್ತ ರಕ್ಷಿತ್ ಗುಲುಂಕು ಬೆಲಕೈದನ ಕೇನೊಂದ್ರಲ್ಲೇ ಶಾಂತಕ್ಕ. ಕಿರಣ್ ಬ್ರೋ ಹಾಯ್, ನಾ ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಿ? ನಾ ಊಟ ಮಾಡಿದೆ. ನೀವೇನು ಊಟ ಮಾಡಿದ್ದೀರಿ ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ. ಹ್ಞೂ ಶಾಂತ ಸಿಸ್ಟರ್ ಅಂತ ರಕ್ಷಿತ್. ಮುಲ್ಕ ಮಲ್ಪೋಡ ಹೌದದಿ ಮುಲ್ಕಿ ಅವೇ ಮುದ್ದು ಸಿಸ್ಟರ್ ಪಾಪದ ಬಾಲೆ ಪನಂದುಲೇರಿ ಕಿರಣಣ್ಣ. ನಾನ ಅರ್ಧ ಗಂಟೆ ಉಂಡು ಬಸ್ ಬರೆಯರ ತತ್ತುಂಡ ಪಾದಯಾತ್ರೆ ಇಲ್ಲಡೆ ಮುಟ ಮಲ್ಲೆಜ್ಜಿ ಸಿಂಪಲ್ ಅಣ್ಣ. ಇರ ಪಾದಯಾತ್ರೆ ಮಲ್ಪಡೆ ಎನ್ನ ಲೈವ್ ಡಿಪ್ಪೋಡು. ರವೀಂದ್ರ ಅವರೇ, ಕಿರಣ್ ಅವರೇ, ಶಾಂತ ಅವರೇ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಗೊತ್ತುಜ್ಜಿ ಪನಂದುಲ್ಲೆ ರವೀಂದ್ರಣ್ಣ. ಇಜ್ಜಿಯೇ ಗೊತ್ತುಜ್ಜಿ 2 ನಿಮಿಷ ಹೈಡ್ ಡಿಪ್ ರಕ್ಷಿತೀರ್ ಪೋಯರಡಿರೇನು ಕೆರ್ಪೆದುಲೆ ದೊಡ್ಡಪ್ಪ ಹಾಯ್ ಅಂತ ರವೀಂದ್ರಣ್ಣ. ರಾಖಿ ನಮಸ್ತೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ನಾನು ಕೂಡ ಹೊರಡುವ ಟೈಮ್ ಬಂದಿದೆ. ಹಾಗೇನೆ ಲೈವ್ ಕಂಟಿನ್ಯೂ ಇರುತ್ತೆ, ನೀವು ಮಾತಾಡ್ತಾ ಇರಿ ಆಯ್ತಾ. ನಾನು ಹೊರಡ್ತೇನೆ. ದೊಡ್ಡಪ್ಪ ಹಾಯ್ ಅಂತ ಹೇಳ್ತಿದ್ದಾರೆ. ರಕ್ಷಿತ್ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು.
ಎಣ್ಣೆಗೆ ಬುಡ್ಪಿನಿ ಬನ್ನೊಂದುಲ್ಲೆರ್ ಅಂದ. ದೊಡ್ಡಪ್ಪ ಕಾಫಿ ಆಯ್ತಂತ ರಕ್ಷಿತ್. ದೊಡ್ಡಪ್ಪ ನೋಡಿ ನಿಮಗೆ ಕಿರಣನ ಮೆಸೇಜ್ ಹಾಕಿದ್ದಾರೆ ಆಯಿತಾ. ಅವರ ಮೆಸೇಜ್ಗೆ ರಿಪ್ಲೈ ಮಾಡಿ. ರಾಕಿ ಐ ಆಮ್ ಫೈನ್, ಹೌ ಆರ್ ಯು ಅಂತ ಕೇಳ್ತಿದ್ದಾರೆ ದೊಡ್ಡಪ್ಪ. ಮಲ್ತು ತೂಲ ಒಂಜಿ ಸಲ ಓಕೆ ಓಕೆ ರವೀಂದ್ರ ಅಣ್ಣ ಈರು ಪನಿ ಬೊಕ್ಕ ಬುಡ್ರ ಹಾಕೊಂಡ ಮಲ್ಪುಗವೇ. ಕಿರಣ್ ಅವರೇ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಪಟ್ಟು ನಿಲ್ಕೊಂಡ ಪ್ರಯೋಜನ ಇಜ್ಜಿ. ಕಿರಣ್ ಅವರೇ ಆಯ್ತಲ್ಲ, ಬೇರೆ ಎಂತ ಉಂಟು. ನಾನು ಸೂಪರ್ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಇವರು ರಕ್ಷಿತ್. ಅಕ್ಕ ಇರೇನ ಪುದರ್ ಮುದ್ದು ಪಂದು ಉಂಡತೆ ಅಪಗಂಡು ಈರು. ಅಯ್ಯೋ ಸೌಮ್ಯ, ಅವು ಏನೊಂಜಿ ಅಕ್ಕ ಪುದರ್ದಿತ್ತನ ಅಂಚ ಯಾನ್ ಐಡಿಗ್ಲ ಅವೇ ಪುದರ್ದೀನಿ ಬೆತ್ತದಾಲ ಕಾರಣತ್ ಸೌಮ್ಯ ಓಕೆನಾ. ಮುದ್ದು ಸಿಸ್ಟರ್ ಮಲ್ಲ ಉದಸ್ಸಿನ ಬನ್ನೊಂದುಲ್ಲೆರ್ ಕಿರಣ. ನಾವು ಓಕೆ ರಕ್ಷಿತ್ ಬನ್ನೊಂದುಲ್ಲೆರ್ ದೊಡ್ಡಪ್ಪ. ಗುಜ್ಜೆ ಅತ್ತು ಎಣ್ಣೆಗೆ ಬಿಟ್ಟು ಗುಜ್ಜೆನ ಅತ್ತ ಬಕೇರೇನಿ ಓವೇನಿ ಎಣ್ಣೆಡ್ ಬಿಟ್ಪುನು ಇದು ಸರಿ ಪನೋಡಪ್ಪ. ಓ ಎನ್ನ ಬುತ್ತಿದ ಗಂಜಿ ಹಂಚೋಣ ಉಂಡಳ್ತ. ಕಡೆದ ಐಬೊಕ್ಕ ಬಂದುನು ಬುಟ್ಪುನೆ ಅಂದ. ಓಕೆ ಓಕೆ ಟ್ರೈ ಮಾಡ್ಬೇಕವೇ. ಶಾಂತ ಅಂತ ಹೇಳ್ತಿದ್ದಾರೆ ಗುಡ್ ಗುಡ್ ಅಂತ ಕಿರಣನ್ನ. ಶಾಂತ ಅವರು ಎಲ್ಲಿದ್ದೀರಾ ಅಂತ ಕೇಳ್ತಿದ್ದಾರೆ ದೊಡ್ಡಪ್ಪ. ಹಾಯ್ ದೊಡ್ಡಪ್ಪ ಅಂತ ಶಾಂತಕ್ಕ. ಮನೆಯಲ್ಲಿ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನೈಸ್ ನೈಸ್ ಅಂತ ಕಿರಣನ್ನ. ಶಾಂತ ಅವರೇ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ. ಸೌಮ್ಯ ತೆಲ್ತೊಂದುಲ್ಲ ದಾದಾಂಡಿ ಚಾ ಅಲ್ಲ ಚಾ ಚಾ ಅರ್ತೊಂದುಲ್ಲಾರ ಅರ್ತಲವೇ ಇಂಕ್ಲಂತ ಕೊರ್ಲೆ ಚಾ. ಗುಡ್ ಈವ್ನಿಂಗ್ ದೊಡ್ಡಪ್ಪ ಅಂದ ಶಾಂತಕ್ಕ. ಹೈಡ್ ಡಿಪ್ ಅವೇ ಪೋಪುಜ್ಜಿ ಮೂಲೆ ಇಲ್ಲ ಈರು ಗೊತ್ತುಂಡು ಈರು ಮಲ್ಲ ಖತರ್ನಾಕ್ ಈರು ಉಂತುಲೆ ಮೂಲೆ. ಓ ಅಂದಕ್ಕೆ ಏನೊಂದುಲ್ಲೇರು ಸೌಮ್ಯ ಅಂದಿಯೇ ಅಂಚಾದ ಯಾನ್ ಐಡಿ ಪುದರ್ದಿಯೇ ಅವು ಪಂಡ ಎಂಕ್ಲ ಇಷ್ಟ ಅಂಡ ಅಂಚ ಪುದರ್ದೀತನ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ನಗ್ತಾ ಇದ್ದಾರೆ. ಅಂದು ರಕ್ಷಿತ್ ಮಲ್ಲ ಖತರ್ನಾಕ್ ಯಾನ್ ಹೈಟ್ ಡಿಪ್ ಬಂದು ಪಕ್ಕಾರು ಯಾನ್ ಲೆತ್ತಂಡಲ್ಲ ಮನೆ ಪೂಜೆರು ಗುದ್ದ ಇರೇಗ ಬನ್ನೊಂದುಲ್ಲೇರು ರಕ್ಷಿತ್. ಅಂದು ಯಾನೇ ಗುದ್ದು ಇರೇಗ ಬಜ್ಜಿ ಗುದ್ದಿಲ್ಲ ಕಾವು. கவுளரா ಸಿಂಪಲ್ ಎಣ್ಣೆ ಓಡಿ ಪೋಯರು ಸಿಂಪಲ್ ಎಣ್ಣೆ ಬಸ್ಸಿಟ್ಟು ಪೋಯರ ಗುದ್ವೆ ಇರೆಗಂದ್ರೆ ಏನು ಅಲ್ಲೇ ಮಾಡಿ ಆಯ್ತಾ. ಗುದ್ವೆ ಇರೆಗಂದ್ರೆ ಗುದ್ವೆ ಇರೆಗ ಅಂದರೆ ಏನು ಅಂತ ಆನ್ಸರ್ ಮೀ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಪೆಟ್ಟು ಹೊಡಿತೇನೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ.
ಎಂಕ್ ಕೂಲಿ ಉಂಡು ಅಂಚೆ ತೆಲಿತೆ ಅಕ್ಕ ಅಂದ. ಓ ಪಕ್ಕದಕ್ಲೆ ಕೂಲಿ ಇಜ್ಜಿ ಉಲ್ಲೇವೆ ಪನ್ನೊಂದುಲ್ಲೆ ರಕ್ಷಿತ್. ರವೀಂದ್ರ ಅವರೇ ಹೌದಾ ಓಕೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ರವೀಂದ್ರಣ್ಣನ ಆಗ್ತಿದ್ದಾರೆ ಕೂಲಿ ಉಂಡಾಕೆನೊಂದುಲ್ಲೇರು. ರವೀಂದ್ರಣ್ಣೆ ಸುಮಕ್ಕ ಬತ್ತರ. ಹಾಯ್ ಸುಮಕ್ಕ ಎಂಚೊಲ್ಲರು ಅಡಿಗೆ ಅಂಡೆ ಚಾಪರಿಯರ ಬರ್ಸೊಂಡೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಎಲ್ಲರಿಗೂ ನಮಸ್ತೆ ಅಂತ ಹೇಳ್ತಿದ್ದಾರೆ. ಕೂಲಿ ಕೂಲಿಡು ತೆಲಿಪ್ಪುನ ಕೇನೊಂದುಲ್ಲ ರವೀಂದ್ರಣ್ಣೆ. ಕೂಲಿ ಉಂಡ ಅಂದರೆ ಏನು ಅಂತ ದೊಡ್ಡಪ್ಪ. ಸುಮಸಿ ಸಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಪೋಪೆ ದೂರಿ ಈರ್ ಬರ್ಪುನ್ ಪೋಪು ದೂರ ಸೌತೆಕಾಯಿ ಸಾಂಬಾರ. ಓಕೆ ಸೌತೆಗೆ ಬೆರಕೆ ಅಂತ. ಹಾಯ್ ರವಿ ಅಣ್ಣ ಅಂತ ಹೇಳ್ತಿದ್ದೆ ಸುಮಕ್ಕ. ಸುಮಾ ಅವರೇ ನಮಸ್ತೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಹಾಯ್ ರವಿ ಅಣ್ಣ ಅಂತ ಹೇಳ್ತಿದ್ದಾರೆ. ರವಿ ಅಣ್ಣ ಏರೇನು ಅಂಚೆ ತೂಪುನು ಡೀಪಿಡ್ ಮನೊಂದುಲ್ಲೇರು ಸುಮಕ್ಕ. ಸೌತೆಗೆ ಗುಜ್ಜದ ಬೋಲೆ ಪಾಡೋಡು ಎಡ್ಡೆ ಹಾಪುಂಡು ಬನೊಂದುಲ್ಲೇರು ರವೀಂದ್ರಣ್ಣೆ. ದೊಡ್ಡಪ್ಪ ಅಡ್ಡ ಬಿದ್ದೆ ಅಂತ ಸುಮಕ್ಕ. ಸುಮಸಿಸ್ ಅಂತ ನಗ್ತಿದ್ದಾರೆ ರವೀಂದ್ರಣ್ಣ. ಬರ್ಸ ಪೋಂಡತ ಬರ್ಸ ಮಾಯಾಣ ಅಂತ ಸುಮಕ್ಕ ಬರ್ಸತ್ತಾನೆ ಅಂಚಿ. ಕಾರ್ಕಳದಲ್ಲಿ ಬೊಲ್ಲ ಬರ್ಸ. ಬ್ಯಾಡ್ ಕಮೆಂಟ್ ಪಾಡುನಕ್ಲೆನ್ ತೂಪಿನ ಪನೊಂದುಲ್ಲೇರು ಉಲ್ಲೇವೆ ಪನ. ಈ ರಕ್ಷಿತ್ ನಂಡತ ಗಿಡಪ್ಪ ಎತ್ತದಲ್ಲಿ ರಕ್ಷಿತಿರೇನು. ಯಾನು ಒಗ್ಗರಣೆ ಪಾಡ್ನ ಟೊಮೆಟೊ ಪಾಡ್ದು ಯಾನು ಒಗ್ಗರಣೆ ಪಾಡ್ನಿ ಟೊಮೆಟೊ ಪಾಡ್ದು ಅಂದ. ಓಕೆ ಸುಮಾ ಅವರೇ ನಾನು ಉದ್ದ ಬಿದ್ದೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ರಕ್ಷಿತ್ ಹಾಯ್ ಅಂದ ಸುಮಕ್ಕ. ಸುಮಕ್ಕ ನಗ್ತಿದ್ದಾರೆ. ಏನೊಂದೇನೊಬ್ಬರು ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಅದೆಂತ ಚಕ್ರ ಕಾಣಿಸ್ತಿದೆ. ಎಲ್ಲಿ ಚಕ್ರ ಎಲ್ಲಿ ಸುಮಕ್ಕ. ಸುಮ ಸಿಸ್ಟರ್ ಹಾಯ್ ಅಂತ ಹೇಳ್ತಿದ್ದಾರೆ. ಉಲ್ಲೆ ಓಕೆ ರಕ್ಷಿತ್. ಸುಮ ಸಿಸ್ಟರ್ ಹಾಯ್ ಅಂತ ರಕ್ಷಿತ್. ಒಳ್ಳೆಯವೇ ಬನ ನಿಮ್ಮ ವಾಚ್ ಅವರ್ ಎಷ್ಟಾಯಿತು ಇನ್ನು ಸ್ವಲ್ಪ ಬೇಕು ದೊಡ್ಡಪ್ಪ. ಓ ರವಿ ಅಣ್ಣ ಅಂತ ಸುಮಕ್ಕ. ಸುಮ ಸಿಸ್ ಯಾನು ಡಾಲರ್ ಕೈತಲುಲ್ಲೆ ರಿಕ್ಷಾ ಬನೊಂದುಲ್ಲೆ ತುಲೆ ರವೀಂದ್ರಣ್ಣೆ ಡಾಲರ್ದ ಕೈತಲುಲ್ಲೇರಿಗೆ. ಡಾಲರ್ 6.90 ಅದೇ ದೊಡ್ಡಪ್ಪ. ನೀವು WW ಎಲ್ಲ ನೋಡ್ತೀರ ಅಂತ. ಇಲ್ಲವೇ ಗೊತ್ತಂಡ ಒಳ್ಳೆ ವಿಷಯ ಅಂತ ಹೇಳ್ತಿದ್ದಾರೆ ಸುಮಕ್ಕ. ರಕ್ಷಿತ್ ನಾನು
ಎಂತ ವೈಫ್ ನೋಡ್ತೀರಾ ಎಂತ ಅದು. ಹಾಯ್ ಸಿಂಪಲ್ ಬ್ರೋ ಅಂತ ಗಾಯತ್ರಿ ಸಿಸ್. ದೀಪಾವಳಿಗೆ ಮೋನ ಅಪ್ಪುಂಡು ಪನೊಂದುಲ್ಲೆ ರವೀಂದ್ರ ಎಣ್ಣೆ ದೊಡ್ಡಪ್ಪ ಅಂತ ನಗ್ತಿದ್ದಾರೆ ರಕ್ಷಿತ್. ಎನ್ನ ಕಣನೆ ಕೋಡೆ ನೆರ್ನಿ ಮಾರೆ ದಾಯಿ ಗೀಸ್ ಮಕ್ಕ ಇಡ್ದಾದ ಮಾತಾರ ಫಸ್ಟ್ ಡಾಲರ್ ಆಪುಂಡು ಪನೊಂದುಲ್ಲೆರ್ ರವೀಂದ್ರ ಅಣ್ಣೆ ಸಿಸ್ ಎನ್ನ ವಿಡಿಯೋ ತೂಲೆ ಸಿಸ್ ಸಪೋರ್ಟ್ ಮಲ್ಪಲೆ ಪನೊಂದುಲ್ಲೆರ್ ಗಾಯತ್ರಿ ಸಿಸ್. ಓಕೆ ಗಾಯತ್ರಿ ಸಿಸ್ ಎನ್ನ ವಿಡಿಯೋ ತುಕ್ಕ ಗಾಯತ್ರಿ ಸಿಸ್ ಹಾಯ್ ಅಂತ ರವೀಂದ್ರ ಅಣ್ಣ. ವೈಫೈ ಅಂದರೆ ವರ್ಲ್ಡ್ ಫೈಟ್. ಓಕೆ ಓಕೆ ಹಾಯ್ ರವಿ ಅಂತ ಹೇಳ್ತಿದ್ದಾರೆ ಗಾಯತ್ರಿ ಸಿಸ್. ಉಲ್ಲೆ ಈ ರಕ್ಷಿತ್ ಗುದ್ದೇತುಲ್ಲೆ ರಕ್ಷಿತ್ ಈರ್ ಕಾಣ್ಣ ಇಂಕ ತೋಜ್ಜ. ಸಾರಿ ರವಿ ಬ್ರೋ ಪನೊಂದುಲ್ಲೇರು ಗಾಯತ್ರಿ ಸಿಸ್. ಯಾನ್ಲ ಉಲ್ಲೆ ಪನೊಂದುಲ್ಲೆ ದೊಡ್ಡಪ್ಪ ಅಂತ ನಗ್ತಿದ್ದಾರೆ ರಕ್ಷಿತ್. ಸಾರಿ ದಾಯ ಮಾರ್ರೆ ಅಂತ ಕೇಳ್ತಿದ್ದಾರೆ ರವೀಂದ್ರ ಅಣ್ಣ. ವಿಡಿಯೋ ತುಲೆ ಸಿಸ್. ಓಕೆ ಓಕೆ ಗಾಯತ್ರಿ ಸಿಸ್. ಮೊಬೈಲ್ ಡೇ ನೇಲುನ್ಗೆ ನಂದೇ ಸುಮಕ್ಕ ಇರ್ ಬಂತೋಡು ಎಂಕ ಮೊಬೈಲ್ ಡೇ ನೇಲ್ ರಾಪುಜಿ ಬಂತೋಡು. ಮೊಬೈಲ್ ಡೇ ನೇಲೋಡು ಅಂಡ ಬಲ್ಲು ಬೊಡ್ಚಾಕೇಂದೋಡು. ರಕ್ಷಿತ್ ಪಾಪ ಮುದ್ದು ರಕ್ಷಿತ್ ಪಾಪ ಮುದ್ದುಗೆ ಅದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಇತ್ತೆ ಬರಾಂಡ ಅಂದೆ ಎಂಕ ಪೂರ ವಿಶ್ ಮಲ್ಪಲೆ ತೂಲೆ ರವೀಂದ್ರ ಅಣ್ಣಗೆ ಮಾತಾಡಲ್ಲ ವಿಶ್ ಮಲ್ಪಲೆ ಓಕೆನಾ. ಈರ್ನ ರವಿ ಪಂಡಿನೈಕ್ ರವಿ ಬ್ರೋ ಪನ್ನೊಂದುಲ್ಲೇರು ಯಾನ್ ಕೈತಲ್ಲೆ ಈ ರಿಕ್ಷಾದ ಕೈತಲ್ಲುಲ್ಲಾರ ಇನ್ನು ಗೊತ್ತುಂಡವಿ. ಹ್ಞೂ ದೊಡ್ಡಪ್ಪ ಅಂತ ರಕ್ಷಿತ್. ಉಲ್ಲವೇ ಪನ್ನೊಂದು ಗೊತ್ತುಂಡು ರಕ್ಷಿತ್. ಎಸ್ ರಕ್ಷಿತ್ ಅಂತ ದೊಡ್ಡಪ್ಪ. ಬರ್ತಿದೆ ರವಿ. ಅಯ್ಯೋ ಸುಮಕ್ಕ ಮಲ್ಲೆ ಜೈಕ್ ಸಾರಿ ದಯ ಮಾರ್ರೆ ಅಂತ ರವೀಂದ್ರ ಅಣ್ಣ. ರವೀಂದ್ರ ಅಣ್ಣನಿಗೆ ಎಲ್ಲರೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಿ ಆಯಿತಾ. ಅವರ ಇವತ್ತು ಹುಟ್ಟುಹಬ್ಬ. ಅವರು ಡಾಲರ್ನ ಹತ್ತಿರ ಇದ್ದಾರಂತೆ. ಅವರಿಗೊಂದು ವಿಶ್ ಮಾಡಿ. ಡಾಲರ್ ಎಲ್ಲ ಅವರ ರಿಕ್ಷಾದಲ್ಲಿ ಉಂಟು. ಡಾಲರ್ ಬರ್ತ್ಡೇ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಅದೇ ಡಾಲರನ್ನೆಲ್ಲ ರಿಕ್ಷಾದಲ್ಲಿ ಇಟ್ಟಿದ್ದಾರೆ. ಅವರಿಗೊಂದು ವಿಶ್ ಮಾಡಿ ಎಲ್ರು ಆಯಿತಾ. ಹ್ಯಾಪಿ ಬರ್ತ್ಡೇ ರವಿ ಬ್ರೋ ಅಂತ ಗಾಯತ್ರಿ ಸಿಸ್. ರವೀಂದ್ರ ಬ್ರೋ ಹ್ಯಾಪಿ ಹೌದಾ ಅದೇ ಮೋನೋ ಡೇನಾ. ಓಕೆ ಓಕೆ ಉಲ್ಲವೇ ಗೊತ್ತಾಂಡ್ ರಕ್ಷಿತ್ ಇರು ಉಲ್ಲಾರಿಂದ ಮಂಡೇ ಒಂದೊಂದುಲ್ಲೇರು ರವೀಂದ್ರ ಅಣ್ಣ. ಅತ್ತಿಯೇ ಮೋನೋ ಡೇಗೆ ಯಾರು ಮೋನೋ ಡೇ ಬನ್ನಿ ಬಾಸೆ ಇಜ್ಜಂದ ನೀರಿಗೆ ದಾದಪುರಕ್ಕೆ ಎಂಡಿ ಮೋನೋ ಡೇ ಉಂಡತ್ತೆ ಅವೇನು ಬನ್ನಿ ಇರ್ಕೆ ಬಿಟ್ಟಿತ್ತನ ಪರ್ತಿದೆಪ್ಪಲೆ ಸರಿಯ. ಯಾನು ವಿಶ್ ಮಾಡ್ತೆ ಜಿಂಗಲಾಲ ಜಿಂಗಲಾಲ ಒಂದೊಂದುಲ್ಲೇರು ಸುಮಕ್ಕ. ರವೀಂದ್ರ ಅಣ್ಣ ಎನ್ನ ಕಡೆ ಇಡ್ಲ ಇರೆಗ್ ಎಂಚಿನ ವಿಶ್ ಯು ಹ್ಯಾಪಿ ಬರ್ತ್ಡೇ. ಇರ್ನ ರಿಕ್ಷೋಗ್ಲ ಹ್ಯಾಪಿ ಬರ್ತ್ಡೇ ಸಪೋರ್ಟ್ ಮಾಡ್ತಾನೆ ಅಕ್ಲೆಗೆ ಪೂರ ಥ್ಯಾಂಕ್ಸ್ ಅವಿ ಒಂದೊಂದುಲ್ಲೆ ರವೀಂದ್ರ ಅಣ್ಣ. ಇರು ಮಲ್ಲ ಬ್ಯಾನರ್ ಮಲ್ತು ಪಾಡೋಡು ರವೀಂದ್ರ ಅಣ್ಣ. ಇರು ಇಂಚಪುರ ಬಂಡ ಪೂಜಿ ಒಂಜಿ ಮಲ್ಲ ಬ್ಯಾನರ್ ಮಲ್ಪುಳಿ. ಓ ಅವಳೆ ಶೋಕು ಪುಗೆ ಪೂಪುಂಡು. ಮಲ್ಲ ಬ್ಯಾನರ್ ಮಲ್ತು ಪಾಡ್ಲೆ ಓಕೆನಾ. ನನ್ನಲ್ಲ 4 ಚಾನಲ್ ಉಂಡು ಇಂಚೆನೆ ಸಪೋರ್ಟ್ ಮಲ್ಪಲೆ ಡಾಲರ್ ಆವಡು. ಓಕೆ 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 ರವೀಂದ್ರ ಅಣ್ಣ. ರಿಕ್ಷಾಡ್ ಯಾನ್ಲ ಬರ್ಪೆ ಬನ್ನೊಂದುಲ್ಲೇರು ಸುಮಕ್ಕ. ರವೀಂದ್ರ ಬ್ರೋ ಬರ್ತ್ಡೇಗೆ ಪಾರ್ಟಿ ಮಲ್ಪುಗ ಮಾತೆರ್ಲ ಬಲೆ ಜಾಗ ಇಜ್ಜಿಡ ಆಟೋಡು ನೇಲೊಂದು ಬಲೆ ಬ್ರೋ ಒಲ್ಪ ಬರ್ತ್ಡೇ ಮಲ್ಪುಗ ಪನ್ಲೆ ಬನ್ನೊಂದುಲ್ಲೇರು ರಕ್ಷಿತ್. ಬ್ಯಾನರ್ ರೆಡಿಯಾ ಒಂದುಂಡು ಅಂದೇ. ಓಕೆ ಓಕೆ ಇರ್ ಬ್ಯಾನರ್ ಒಂಜಿ ರಿಕ್ಷೋಡ್ ಕಟ್ಟಲವೇ ರಿಕ್ಷೋಡ್ ಒಂಜಿ ಬ್ಯಾನರ್ ಕಟ್ಟಲೆ ರವೀಂದ್ರ ಅಣ್ಣ. ಜನಕ್ಲಿಗೆ ಗೊತ್ತಾವಡತ್ತೆ ಬೊಕ್ಕ ಇರ್ನ ಮೆರವಣಿಗೆಲ್ಲ ಓಡತ್ತ.
ಐಕ್ ಪೂರ ವ್ಯವಸ್ಥೆ ಮಲ್ಪುಗ ರಕ್ಷಿತುಲ್ಲೇರು ಅಂಚೆನೆ ದೊಡಪ್ಪ ಒಲ್ಲೇರು ಸುಮಕ್ಕ ಒಲ್ಲೇರು ಇರ್ನ ಒಂಜಿ ಮೆರವಣಿಗೆ ಎಲ್ಲ ಮಲ್ಪುಗ ಅವಿ ರಿಕ್ಷಾಡೆ ಪೋಯಿ ಪನೊಂದುಲ್ಲೇರು ಸುಮಕ್ಕ ಅತ್ತೆ ಸುಮಕ್ಕ ರವೀಂದ್ರ ಅಣ್ಣನೊಂಜಿ ಮೆರವಣಿಗೆ ಮಲ್ಪುನ್ ಬಡ್ಚ ಬ್ಯಾನರ್ಗೆ ಎನ್ನ ಒಂಜಿ ಫೋಟೋ ಪಾಡ್ಲಿ ಅಯ್ಯೋ ರಕ್ಷಿತ್ ಈರ್ನ ಫೋಟೋ ಪಾಡ್ರ ಬನ್ಕ ರವೀಂದ್ರಣ್ಣ ಅಕ್ಕೇನ್ಲೆ ರಕ್ಷಿತ್ನೊಂಜಿ ಫೋಟೋನು ಮದಪಂದೆ ಪಾಡ್ಲೇವೆ ಬ್ಯಾಂಡ್ ಬೋರ್ಡು ವಾದ್ಯ ಬೋರ್ಡು ಬೊಕ್ಕ ಪಿಲಿನಲಿಕ್ಕೆ ಪೂರ ಬೋರ್ಡು ಬೊಕ್ಕ ಏನ ಪೂರ ವ್ಯವಸ್ಥೆ ಉಂಡು ಅವು ಪೂರ ಅವಡು ಒಲ್ಲೆವೆ ಗೊತ್ತಾಂಡ್ ರಕ್ಷಿತ್ ಮೆರವಣಿಗೆ ಬೋಡ ಅಂದು ಸುಮಕ್ಕ ಮೆರವಣಿಗೆ ಅವಚ್ಚ ಫಸ್ಟ್ ಚಾನಲ್ ಅನ್ನ ಮೋನಾಡು ಆಯ್ತಾ ಮೆರವಣಿಗೆ ಮಲ್ತು ಜಿಡ ಬೇಜಾರಪ್ಪಿ ದಾದ ಎಲೆಕ್ಷನ್ ವಿನ್ ಆತಿನ ಅತ್ತಿ ಇರ್ನ ಚಾನಲ್ ಮೋನ ಆಡತ್ತೆ ಐತ ಖುಷಿ ಟೀರ್ನ ಮೆರವಣಿಗೆ ಅವಡು ಕೂಡ ಡಾಲರ್ ಆತಂಡ್ ಬಂದ್ಪಾರು ಐಕ್ ಪೂರ ಒಂಜಿ ವ್ಯವಸ್ಥೆ ಅವಡತ್ತೆ ರಕ್ಷಿತ್ ತೆಲ್ತೊಂದುಲ್ಲೇರು ಪೂರ ಜನತ್ತ ಫೋಟೋ ಪಾಡುವಂದುಲ್ಲೇರು ರವೀಂದ್ರಣ್ಣೆ ಅತ್ತಿ ಐಟ್ ಜಾಗ್ಯ ಒಂದಿರು ಜಾಸ್ತಿ ಜನತ ಫೋಟೋ ಪಾಡೊಚ್ಚಿ ಇರು ಮೇಯ್ನ್ ದಕಲ್ನ ಫೋಟೋ ಪಾಡ್ಡೆ ಯಾವ ರವೀಂದ್ರ ಬ್ರೋಗೆ ಜೈ ರವೀಂದ್ರ ಬ್ರೋಗೆ ಬೈ ಅಂತ ಹೇಳಿ ಸಾರಿ ಬೈ ಅತ್ತ ಜೈ ಓಕೆ ಓಕೆ ರವೀಂದ್ರಣ್ಣನ ಆಗ್ತಿದ್ದಾರೆ ರಿಕ್ಷಾ ಒಂಜನಕ್ಕೆ ಏನೊಂದುಲ್ಲೇರು ಬೊಕ್ಕ ಬೋಡಂಡ ಲಾರಿ ಮಿನಿ ಪನ್ಕ ಲಾರಿ ಟೆಂಪು ಬೊಕ್ಕ ವಿಮಾನ ಪೂರ ಬರ್ಚಾವು ಕಾಸ್ಟ್ಲಿ ಅಪ್ಪನತೆ ರಕ್ಷಿತ್ ವಿಮಾನ ಬೊಡ್ಚಿ ಬೊಕ್ಕ ರೈಲ್ ಪೂರ ಬೊಡ್ಚಾಯಿ ಕಾಸ್ಟ್ಲಿ ಅಪ್ಪ ಅನ್ನ ಒಂಜಿ ಫೋಟೋ ಉಂಡು ಅವೇ ಕೈನ ಮಂಡೆ ಮಿತ್ತದೀತನ ಆ ಫೋಟೋ ಪಾಡ್ಲೆ ರವೀಂದ್ರ ಇಜ್ಜಿ ಬ್ಯಾನರ್ ಮಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ಯಾವ ಅಂದೆ ರವೀಂದ್ರಣ್ಣ ಯಾರು ರಿಕ್ಷಾ ಟಾಪ್ ಹುಡುಕುತ್ತೆ ಓಕೆ ಇರಗೊಂಜಿ ಮೈಕ ಕೊರೊಚ್ಚಾ ಸುಮಕ್ಕ ಇರಗೊಂಜಿ ಮಲ್ಲ ಮೈಕ ಬೋಡತ್ತೆ ಇರ ಅನೌನ್ಸ್ಮೆಂಟ್ ಮಾಡ್ಬೋಚ್ಚಾ ಐಕಿರೇನು ಟಾಪ್ ಹುಡುಕುಲ್ಲಕ ಅವ್ಗೆ ರವೀಂದ್ರಣ್ಣನ ಆಗ್ತಿದ್ದಾರೆ ದೇವರೇ ಬರ್ಸ ಬತ್ತು ಮುಲ್ಲು ಲಗಡಿ ಬೋತು ಟಿಪ್ಪರ್ ಪನ್ಪೆ ಪೂರ ಒಯ್ತು ಪೋಯಿ ಪನ್ನೊಂದುಲ್ಲೆ ರವೀಂದ್ರಣ್ಣ ಟಿಪ್ಪರ್ ಡೇ ನೀರು ಮಣ್ಣು ಕೊನಪುನ ಸುಮ್ಮ ಸಿಸ್ಟರ್ ಈರ್ನ ಆಧಾರ್ ಕಾರ್ಡ್ದ ಫೋಟೋ ಕೊರ್ಲೆ ಬ್ಯಾನರ್ಗೆ ಪನ್ನೊಂದುಲ್ಲೆ ರಕ್ಷಿತ್ ಆಧಾರ್ ಕಾರ್ಡ್ದ ಓಡ ಪಯ್ಯ ತುಂಬಾರೆ ನಗೆ ರಕ್ಷಿತ್ ಇಜುಂಡಲ್ಲ ಹೌದಾಯಗು ಪಯ್ಯ ತುಂಬಾರನ ಇಲ್ಲದ್ದೆಲ್ಲ ರವೀಂದ್ರಣ್ಣ ಹತ್ತಿದ್ದಾರೆ ಯಾರು ರಿಕ್ಷಾಡ್ ಬರ್ಪುನ ಹತ್ತು ರಿಸಡ್ ಅವಿ ಅಂಚಿನ ರಿಸಡ್ ಈರ ನಡತ್ವಲೆ ರಗಾಳೆಜ್ಜಿ ಸುಮಕ್ಕ ಆಧಾರ್ ಕಾರ್ಡ್ ಫೋಟೋ ಮಸ್ತ್ ಶೋಕಿ ಇಪ್ಪುಂಡು ಪನ್ನೊಂದುಲ್ಲೆ ರವೀಂದ್ರಣ್ಣ ಅಂದ ಐಕ್ ಪೈಂಟ್ ಬರೋ ಮಲ್ತಿಪ್ಪು ಇರತ್ತೆ ಅಂಚ ಅವು ಶೋಕಿ ಇಪ್ಪುಂಡು ರಕ್ಷಿತ್ ತೊಂದುಲ್ಲೇರ ಹ್ಯಾಪಿ ಬರ್ತ್ಡೇ ಅನ್ನ ಏಪಲ ಇಂಚನೆ ಖುಷಿಯಾದ ಇಪ್ಪುಲೆ ಆ ದೇವರನ ಆಶೀರ್ವಾದ ಇರ್ನ ಮಿತ್ತಿಪ್ಪಡವೆ ತುಲೆ ರವೀಂದ್ರಣ್ಣ ಇರೆಗ್ ಬಾರಿ ಎಡ್ಡೆದೊಂಜಿ ಬರ್ತ್ಡೇ ವಿಶಸ್ ಬೈದಲು ಅರೆಗೊಂಜಿ ಬಾರಿ ಮೋಕೆಡೆ ಒಂಜಿ ಥ್ಯಾಂಕ್ ಯು ಪನ್ಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಆಪುಂಡೆ ರವೀಂದ್ರ ಬ್ರೋ ಅಂತ ರಕ್ಷಿತ್ ಚಟ್ಟಂಬಡೆ ಉಂಡು ಬನ್ನೊಂದುಲ್ಲೆ ರವೀಂದ್ರಣ್ಣ ಓ ದೇವರೇ ಬನ್ನೊಂದುಲ್ಲೆ ರವೀಂದ್ರಣ್ಣ ತುಲೆ ಒಂಜಿ ಮೋಕೆಡೆ ಎತ್ತು ಎಡ್ಡ ವಿಶ್ ಮಲ್ದೆರ್ ತುಲೆ ಇರ್ ಅಂಚೆನ ಅರೆಗ್ಲ ಒಂಜಿ ಎಡ್ಡ ಅವಡು ಬಂದು ಆಶೀರ್ವಾದ ಮಲ್ಪುಲೆ ರವೀಂದ್ರ ಬ್ರೋ ಬರ್ತ್ಡೇಗೂ ಉಲ್ಲರೆ ಏಕೆನೊಂದುಲ್ಲೆ ರಕ್ಷಿತ್ ತಂಬಿಲ ಏಪಕೇನೊಂದುಲ್ಲೆ ರವೀಂದ್ರ
ತಮ್ಮಿಲ್ಲದಾಗಿ ಸುಮಕ್ಕ తెలుతుంది ఈ కర్మలు అన్న రవీంద్ర నన్ను వండే దిగుడావి యా నిప్పే వనందులేరు రవీంద్రన్నే ಸುಮ ಸಿಸ್ಟರ್ ಉಂತಲೆ ತಂಬಿಲ ಉಂಡು ಬನ್ನೊಂದುಲ್ಲೆ ರಕ್ಷಿತ್ ದೈವ ದೇವರನ ತಂಬಿಲ ಬಂಡಿನ ಗೊತ್ತಾಂಡೆ ರವೀಂದ್ರಣ್ಣ ಉಲ್ಲವೇ ಪನ್ನೊಂದುಲ್ಲೆ ರಕ್ಷಿತ್ ರವೀಂದ್ರಣ್ಣ ನಗ್ತಾ ಇದ್ದಾರೆ ರಕ್ಷಿತ್ ಮಂಡ್ಯದ ಮಿತ್ತ ಕೈ ದೀತೇರು ದಾದಾಂಡಿಗೆ ಉಲ್ಲವೇ ಗೊತ್ತಾಂಡ್ ರಕ್ಷಿತ್ ಬ್ರೋ ಉಲ್ಲರಗೆ ಏನೊಂದುಲ್ಲೇರು ರವೀಂದ್ರಣ್ಣೆ ಎನ್ನ ಗಂಡ ಬತ್ತೇರು ಅಂದೆ ಸುಮಕ್ಕ ಐಕಿರು ಮಿತ್ತದು ಮುಂದೆ ಯಾನ್ ಉಲ್ಲೆ ಬನ್ನೊಂದುಲ್ಲೇರು ರವೀಂದ್ರಣ್ಣೆ ಸುಮ ಸಿಸ್ಟರ್ ಒಂದು ತೆಲ್ತೊಂದುಲ್ಲೇರು ರಕ್ಷಿತ್ ಸುಮ ಸಿಸ್ಟರ್ ಅಂತ ರವೀಂದ್ರಣ್ಣೆ ಅರೆ ಗೊಂಜಿಲೋಟೆ ಚಾಮಲ್ತು ಕೊರ್ಲೆ ಸುಮಕ್ಕ ಸರಿ ಅಪ್ಪೇರು ಅರೆನೆಲ್ಲ ಫೋಟೋ ಕೊರ್ಲೆ ಬ್ಯಾನರ್ಗೂ ಅನ್ನೋದಲ್ಲಿ ರಕ್ಷಿತ್ ರವೀಂದ್ರಣ್ಣ ನಗ್ತಾ ಇದ್ದಾರೆ ಅರೆಗೂ ಪೋಡಿಗೆ ಹಾಕೊಂಡಿದ್ದೆ ಸುಮಕ್ಕ ಅತ್ತೆ ಸುಮಕ್ಕ ಆರು ಪೋಯರು ಅಂದು ಸುಮಕ್ಕ ಪೋಡಿ ಸುಮಕ್ಕ ಉಲ್ಲಾರ ಸುಮ ಸಿಸ್ಟರ್ ಪೋಪುನೇ ಇರಿಕೆನಂದಲ್ಲ ರಕ್ಷಿತ್ ಬ್ಯಾನರ್ ಮಲ್ಲ ಉಂಡು ಪೂರ ಫೋಟೋ ಕೊರ್ಲೆ ಬನ್ನೊಂದುಲ್ಲೇರು ರವೀಂದ್ರಣ್ಣೆ ಕಣ್ಣನಿನ ಫೋಟೋನ ಹಾಗೇನೊಂದುಲ್ಲೇರು ಸುಮಕ್ಕ ಅಂದಿಗೆ ಕಣ್ಣನಿನ ಫೋಟೋ ಕೊರೋಡಿಗೆ ಪನ್ನೊಂದುಲ್ಲೇರು ಇದ್ದೀನಿ ಅಂತ ಸುಮಕ್ಕ ಎನ್ನ ಫೋಟೋ 2 ಇಂಚಿದ ಅವು ಆಪುಂಡೆ ರವೀಂದ್ರ ಬ್ರೋಕೇನೊಂದುಲ್ಲೇರು ರಕ್ಷಿತ್ 2 ಇಂಚಿದತ್ತ 4 ಇಂಚಿದಲ್ಲ ಆಪುಂಡಿಗೆ ರಕ್ಷಿತ್ ಪೊಡಿ ಮಾಮಿ ನಮಸ್ತೆ ಅಂತ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ 2 ಜನ ಒಟ್ಟುಗಿತ್ತಿನ ಫೋಟೋ ಕೊರ್ಲೆ ಬನ್ನೊಂದುಲ್ಲೇರು ರವೀಂದ್ರಣ್ಣೆ ಸುಮ ಸಿಸ್ಟರ್ ಕೊರ್ಲೆ ಬನ್ನೊಂದುಲ್ಲೇರು ರಕ್ಷಿತ್ ಆಪುಂಡು ಬನ್ನೊಂದುಲ್ಲೇರು ಸುಮಕ್ಕ ತೆಲ್ಸೊಂದುಲ್ಲೇರು ಬಸ್ ಬರ್ಪುನ ಪೊರ್ತಾಂಡು ಮೇರು ಓಲಿತ್ತರಿಯೇ ಸಿಂಪಲ್ ಅಣ್ಣ ಮೆಲ್ಲ ಪೋಲೆ ಅವೇ ಮಧು ನಮಸ್ತೆ ಬನ್ನೊಂದುಲ್ಲೇರು ಸುಮಕ್ಕ ಬಿರೋಸ್ ಅಣ್ಣ ಹಾಯ್ ಅಲ್ಲೇ ಬಿರೋಸ್ ಅಣ್ಣನ ಫೋಟೋ ಬರ್ಚಾ ಆರ್ನಂಜಿ ಫೋಟೋ ಪಾಡ್ಲೆ ಮಾರೆ ಆರು ಬೋಡತ್ತ ಬಿರೋಸ್ ಬ್ರೋ ಹಾಯ್ ಬನ್ನೊಂದುಲ್ಲೇರು ರವೀಂದ್ರಣ್ಣೆ ರವಿ ಅವರು ಬಂದರು ಹಾಯ್ ರವಿ ಅವರೇ ಹೇಗಿದ್ದೀರಾ ಟೀ ಆಯ್ತಾ ಸಂಘಗೂ ಸೇರ್ನ 2 ಫೋಟೋ ಬನ್ನೊಂದುಲ್ಲೇರು ರಕ್ಷಿತ್ ಹಾಯ್ ರವೀಂದ್ರ ಬ್ರೋ ಬನ್ನೊಂದುಲ್ಲೆ ಬಿರೋಸ್ ಅಣ್ಣ ರವಿ ಅವರೇ ಟೀ ಕುಡಿದ್ರಾ ಏನಿತ್ತು ತಿಂಡಿ ಬಿರಸ್ ಬ್ರೋ ಒಂಜಿ ಫೋಟೋ ಬೋರ್ಡು ಪನ್ನೊಂದುಲ್ಲೇರು ರವೀಂದ್ರಣ್ಣೆ ಬಿರೋಸ್ ಅಣ್ಣ ಇವರದ್ದು ಯಾರ್ದು ಗೊತ್ತಾ ರವೀಂದ್ರಣ್ಣನ ಚಾನಲ್ ಮೋನೋ ಆಗಿ $, ಆಯ್ತಂತೆ ಅದು $, ರಿಕ್ಷಾದಲ್ಲಿ ಉಂಟಂತೆ ಆಯಿತಾ ರವೀಂದ್ರ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ಬತ್ತಿನಕ್ಲು ಫೋಟೋ ಕೊರ್ಲೆ ಬನ್ನೊಂದುಲ್ಲೇರು ರಕ್ಷಿತ್ ರವಿ ಅವರು ಚಪ್ಪಾಳೆ ಹೊಡಿತಿದ್ದಾರೆ ಸೂಪರ್ ಲೈವ್ ಅಂತ ರವಿ ಅವರು ಹಾಯ್ ರವಿ ಅವರೇ ಹೇಗಿದ್ದೀರಾ
என்ன ஃபோட்டோ கொரண்டா ஃப்రేம் பார்த்து கோடிக்கு தீவி இருப்பேன் సింపుల్ అండి. 37 లైక్, థ్యాంక్ యూ. ಯಾನು ಡಾಲರ್ ಕೈತಲುಳ್ಳೆ ರಿಕ್ಷಾಡ್ ಬಂದಿಲ್ಲೇರು ರವೀಂದ್ರಣ್ಣೆ ಸೂಪರ್ ಅಂತ ರವಿ ಅವರು. ಇಲ್ಲಿ 3 ರವಿ ಅವರಿದ್ದಾರೆ. ಥ್ಯಾಂಕ್ ಯು ರವಿ ಅವರೇ, ಸೂಪರ್ ಲೈವ್ ಅಂತ ಹೇಳ್ತಿದ್ದೀರಾ. ಚಪ್ಪಾಳೆ ಹೊಡಿತಿದ್ದೀರಾ, ಥ್ಯಾಂಕ್ ಯು. ಥ್ಯಾಂಕ್ ಯು ರವಿ ಅವರೇ, ಇಬ್ಬರು ರವಿ ಅವರಿಗೂ ಥ್ಯಾಂಕ್ ಯು. ಫೋಟೋದಾಯಕ್ ಫೋಟೋ ಅವು ಬ್ಯಾನರ್ ಮಲ್ಪರಗೆ ಯಾನು ಬಸ್ ಕೈತಲ್ಲ ಅಂದೇ ಸಿಂಪಲ್ ಅಣ್ಣ. ರವಿ ಅವರೇ ಥ್ಯಾಂಕ್ ಯು. ಪೋಪೆ ಓಕೆ ಸುಮಕ್ಕ, ಥ್ಯಾಂಕ್ ಯು ಸೋ ಮಚ್. ಇದು ಬರ್ತು ಲೈವ್ ಬತ್ತು ಸಪೋರ್ಟ್ ಮಾಡ್ತಾರೆ, ಮಾತಿರ್ನೊಟ್ಟು ಖುಷಿ ಆದಿತ್ತಾರೆ. ಥ್ಯಾಂಕ್ ಯು ರವೀಂದ್ರ ಬ್ರೋ. ಯಾನು ಇರಿಗ ಮೋನೋ ಅನ್ನ ಮುಟ್ಟ ಸಪೋರ್ಟ್ ಮಾಡಿದೆ. ನಮ್ಮನು ಒಂಜಿ ತೂವಲ್ಲೆ ಮದ್ಯಡು ದಕ್ಕಡೆ ಬನ್ನೋದಿಲ್ಲ ರಕ್ಷಿತ್. $1 ಆಯ್ಬೇಕು ಬ್ಯಾನರ್ ಪಾಡ್ರೆಗ್ ಪನ್ನೊಂದಿಲ್ಲೇರು ಅಂದೆ. ಸೂಪರ್ ಲೈವ್ ಅಂತ ರವಿ ಅವರು. ಇಜ್ಜಿ ದಕ್ಕುಜ್ಜಿ ಮಾರೆ ಪನ್ನೊಂದಿಲ್ಲ ರವೀಂದ್ರ ಅಣ್ಣೆ. ಬ್ಯಾನರ್ಗೆ ಯಾನು ಪೂ ಪಾಡ್ವೇರ ಅಂದ್ರೆ ಎಂಚನಿ ಬ್ಯಾನರ್ಗೆ ಪೂ ಪಾಡ್ವಾರ. ಓಕೆ ರವೀಂದ್ರ ಬ್ರೋ ಬಂದೆಲ್ತೊಂದಲ್ಲೇರು ರಕ್ಷಿತ್. ಚಪ್ಪಾಳೆ ಹೊಡಿತಿದ್ದಾರೆ ರವಿ ಅವರು. ಪೂ ಬೊರ್ಚಿ ಮಾರ ಪನ್ನೊಂದಿಲ್ಲ ರವೀಂದ್ರ ಅಣ್ಣ. ರವೀಂದ್ರ ಬ್ರೋ ಊದ್ಬತ್ತಿ ಪೊತ್ತ ಹೊಡಕ್ಕೆ ಏನೊಂದಿಲ್ಲ ರಕ್ಷಿತ್ ಇರ ಮಂಡೆ ರಕ್ಷಿತ್. ಯಾನ್ ಪೋಪ ಹೆಂಗೆ ಮಲ್ಲ ಎಕ್ಸಾಮ್ ಉಂಟು ಅಕ್ಕ ಇಜ್ಜಿಡ ಟೀಚರ್ ನೆರವೇರು. ಓಕೆ ಸೌಮ್ಯ ಯಾನ್ಲ ನಾನು ಒಂದು ಕೊಡ್ತಿಲ್ಲ ಲೈವ್ ಎಂಡ್ ಮಲ್ಪ ಯಾನ್ ಕೊರ್ಪುಜಿ. ಹಾಂ ಗಂಧದ ಮಾಲೆ ಪಾಡಿ 2 ಫೋಟೋಕ್ಕೂ ಅನ್ನೊಂದಿಲ್ಲ ಇರುವಿರು. ಆ್ಯಪಲ್ ಮಾಲೆ ಪಾಡ್ಗ ಪನ್ನೊಂದಿಲ್ಲ ರವೀಂದ್ರ ಎಣ್ಣೆ. ನಾನೊಂಚೂರು ಪಡ್ತುಲ್ಲೆ ಬೊಕ್ಕ ಲೈವ್ ಎಂಡ್ ಮಲ್ಪೆ. ಓಕೆನಾ ಟೈಮ್ ಆಂಡು. ಓಕೆ ನಾನು ಲೈವ್ ಎಂಡ್ ಮಲ್ಪೆ. ಇದು ಬರ್ತು ಮಾತೆಲ್ಲ ಖುಷಿಯಾದ ಬಾತೆರಿಯಾರು ಅಂಚೆನೆ ಸಪೋರ್ಟ್ಲ ಮಲ್ತಾರೆ. ಥ್ಯಾಂಕ್ ಯು ಎಲ್ಲದ ಲೈವ್ ಹಿಡ್ದಿಕ್ಕಗ ಎಲ್ರಿಗೂ ಥ್ಯಾಂಕ್ ಯು. ರಕ್ಷಿತ್, ರವೀಂದ್ರಣ್ಣ, ಸೌಮ್ಯ, ಬಿರ್ವಾಸಣ್ಣ, ಮಹೇಶ್ ಅಣ್ಣ, ಸುಮಕ್ಕ, ಶಾಂತಕ್ಕ ಎಲ್ರಿಗೂ ಬಾಯ್ ಆಯಿತಾ. ಹಾಗೆ ಹೈಡಲ್ಲಿದ್ದು ಕೂಡ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರ ಜೊತೆ ಖುಷಿಯಾಗಿ ಮಾತಾಡಿದ್ದೀರಾ. ಇಷ್ಟೊತ್ತು ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು. ನಾಳಿನ ಲೈವಲ್ಲಿ ಮತ್ತೆ ಸಿಗುವ. ಟಾಟಾ.